हरे राम 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 हरे हरे, हरे कृष्णा कृष्णा कृष्ण हरे हरे, हरे राम 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 हरे हरे, हरे कृष्णा कृष्णा कृष्ण हरे हरे, हरे राम 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 हरे हरे, हरे कृष्णा कृष्णा कृष्ण हरे हरे, हरे राम 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 हरे कृष्णा कृष्णा हरे हरे, हरे राम 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 हरे हरे, हरे कृष्णा कृष्णा कृष्ण हरे हरे, हरे राम 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 हरे हरे, हरे कृष्णा कृष्णा कृष्ण हरे हरे, हरे राम राम राम। ಹರೇ ಕೃಷ್ಣ ಮಾತಾಜಿಗಳ ಪ್ರಭುಜಿಗೆ ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಈಗ ನಾನೊಂದು ಭಜನನ್ನ ಮಾಡ್ತಾ ಇದ್ದೀನಿ. ಇದು ಬ್ರಹ್ಮ ಸಂಹಿತೆಯಿಂದ ತಗೊಂಡಿರುವಂತಹ ಭಜನ್ ಇದು. ಇದನ್ನ ಎಲ್ಲಾ ಇಸ್ಕಾನ್ ದೇವಸ್ಥಾನದಲ್ಲಿ 8 ಗಂಟೆಗೆ ದರ್ಶನ ಆರತಿ ಆಗುತ್ತಲ್ಲ ಆ ಸಮಯದಲ್ಲಿ ಇದನ್ನ ಹೇಳಲಾಗುತ್ತೆ. ಇದನ್ನ ಪ್ರಭುಪಾದರ ಶಿಷ್ಯಳಾದ ಯಮುನಾ ದೇವಿ ದಾಸಿ ಅವರು ಇದನ್ನ ಹಾಡಿರೋದು. ಸೊ ಇವಾಗ್ಲೂ ಸಹ ಯಮುನಾ ದೇವಿ ದಾಸಿ ಅವರು ಅದನ್ನ ರೆಕಾರ್ಡ್ ಮಾಡಿ ಅದನ್ನ ಎಲ್ಲಾ ಇಸ್ಕಾನ್ ದೇವಸ್ಥಾನದಲ್ಲಿ ಅವ್ರು ಹಾಡಿರೋ ಆ ರೆಕಾರ್ಡ್ ಅನ್ನೇ ಹಾಕ್ತಾರೆ ಆ ಸಮಯದಲ್ಲಿ, ದರ್ಶನಾರತಿ ಸಮಯದಲ್ಲಿ. ಗೋವಿಂದಂ ಆದಿಪುರುಷಂ ತಮಹಂ ಭಜಾಮಿ, ಗೋವಿಂದಂ ಆದಿಪುರುಷಂ ತಮಹಂ ಭಜಾಮಿ, ಗೋವಿಂದಂ ಆದಿಪುರುಷಂ ತಮಹಂ ಭಜಾಮಿ, ವೇಣುಕ್ವಣಂತಂ ಅರವಿಂದ ದಲಾಯತಾಕ್ಷಂ ಬರ್ಹಾವತಂಸಂ ಹಸಿತಾಂಬುದ ಸುಂದರಾಂಗಂ ಕಂದರ್ಪಕೋಟಿ ಕಮನೀಯ ವಿಶೇಷ ಶೋಭ, ಗೋವಿಂದಂ ಆದಿಪುರುಷಂ ತಮಹಂ ಭಜಾಮಿ, ಗೋವಿಂದಂ ಆದಿಪುರುಷಂ ತಮಹಂ ಭಜಾಮಿ, ಗೋವಿಂದಂ ಆದಿಪುರುಷಂ ತಮಹಂ ಭಜಾಮಿ, ಅಂಗಾನಿ ಯಸ್ಯ ಸಕಲೇಂದ್ರಿಯ ವೃತ್ತಿಮಂತಿ ಪಶ್ಯಂತಿ ಪಾಂತಿ ಕಲಯಂತಿ ಚಿರಂ ಜಗಂತಿ, ಆನಂದ ಚಿನ್ಮಯ ಸದೋಜ್ವಲ ವಿಗ್ರಹಸ್ಯ ಗೋವಿಂದಂ ಆದಿಪುರುಷಂ ತಮಹಂ ಭಜಾಮಿ, 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 ಗೋವಿಂದಂ ಆದಿಪುರುಷಂ
ತಮಹಂ ಭಜಾಮಿ ಗೋವಿಂದಂ ಆದಿಪುರುಷಂ ತಮಹಂ ಭಜಾಮಿ. ಹರೇ ಕೃಷ್ಣ. ಇದು ಯಮುನಾ ದೇವಿ ಅವರು ಹಾಡಿದಾಗ ಈ ರೆಕಾರ್ಡಿಂಗ್ ಅನ್ನ ಕೇಳಿದ್ಮೇಲೆ ಪ್ರಭುಪಾದಕ್ಕೆ ತುಂಬಾ ಸಂತೋಷ ಆಗುತ್ತೆ. ಇದು ಶುದ್ಧ ಭಕ್ತಳು ಆಡಿರೋದು, ಅದಕ್ಕೆ ಇದನ್ನೇ ನಾವು ದರ್ಶನಾರತಿ ಸಮಯದಲ್ಲಿ ಅಂದ್ರೆ ರೆಕಾರ್ಡಿಂಗ್ ಅನ್ನೇ ಹಾಕೋಣಂತೆ ಎಲ್ಲಾ ಇಸ್ಕಾನ್ ದೇವಸ್ಥಾನದಲ್ಲಿ ಅಂತ ಹೇಳ್ಬಿಟ್ಟು ಅವರು ಆದೇಶವನ್ನ ಹೊರಡಿಸ್ತಾರೆ. ಅವಾಗಿಂದ ಇದೇ ಒಂದು ಅಂದ್ರೆ ಯಮುನಾ ದೇವಿಯವರ ಕಂಠದಲ್ಲೇ ನಾವು ಈ ಹಾಡನ್ನ ನಾವು ಕೇಳ್ತೀವಿ, ಈ ಭಜನನ್ನ ಕೇಳ್ತೀವಿ. ಹರೇ ಕೃಷ್ಣ. ಇವತ್ತಿನ ತರಗತಿನ ನಾನು ಶುರು ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಇಸ್ಕಾನ್ ಮಂಗಳೂರು ಶ್ರೀ ಶ್ರೀ ರಾಧಾ ಗೋವಿಂದ ದೇವಸ್ಥಾನದ ವತಿಯಿಂದ ನಡೆಸಿಕೊಡುತ್ತಿರುವ 18 ದಿನಗಳ ಆನ್ಲೈನ್ ಭಗವದ್ಗೀತಾ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತವನ್ನ ಕೋರುತ್ತಾ ಇದ್ದೇನೆ. ಶ್ರೀ ಶ್ರೀ ರಾಧಾ ಗೋವಿಂದ ಅವರ ಚರಣಾರವಿಂದಗಳಲ್ಲಿ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಈ ಕೃಷ್ಣ ಪ್ರಜ್ಞೆಯನ್ನು ಪ್ರಪಂಚದಾದ್ಯಂತ ಹರಡಿರುವ ಎಸಿ ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದ ಅವರಿಗೂ ನನ್ನ ನಮನಗಳನ್ನು ಸಲ್ಲಿಸುತ್ತಾ ಈ ದೇವಸ್ಥಾನದ ಮುಖ್ಯಸ್ಥರು, ಈ ಕಾರ್ಯಕ್ರಮದ ಕಾರ್ಯಕರ್ತರುಗಳು ಮತ್ತು ನನ್ನ ಗುರುಗಳಾದ ಪೂಜ್ಯ ನಾಮನಿಷ್ಠ ದಾಸ್ ಪ್ರಭುಜಿಯವರು ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಗುರು ಪ್ರಾರ್ಥನೆಯೊಂದಿಗೆ ನಾನು ದಿನದ ಕಾರ್ಯಕ್ರಮವನ್ನ ಶುರು ಮಾಡುತ್ತಾ ಇದ್ದೇನೆ. ಓಂ ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರ್ ಉನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರೋಃ ಶ್ರೀಯುತಪದಕಮಲಂ ಶ್ರೀ ಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ಓಂ ವಿಷ್ಣುಪದಾಯ ಕೃಷ್ಣ ಪೃಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ ಇತಿ ನಾಮಿನೆ. ನಮಸ್ತೆ ಸರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೆ ಕೃಷ್ಣ 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 ಹರೆ ಹರೆ, ಹರೆ ರಾಮ 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 ಹರೆ ಹರೆ. ಹರೆ ಕೃಷ್ಣ 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 ಹರೆ ಹರೆ, ಹರೆ ರಾಮ 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 ಹರೆ ಹರೆ. ಹರೆ ಕೃಷ್ಣ 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 ಹರೆ ಹರೆ, ಹರೆ ರಾಮ 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 ಹರೆ ಹರೆ. ಹರೇ ಕೃಷ್ಣ. ಮಾತಾಜಿಗೆ ಪ್ರಭುಜಿ ಎಲ್ಲರೂ ಶ್ರೀ ಶ್ರೀ ರಾಧಾ ಗೋವಿಂದರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. ನಿಮ್ಗೆ ಈ ಭಗವದ್ಗೀತೆ ಜ್ಞಾನ ಚೆನ್ನಾಗಿ ಅರ್ಥ ಆಗಿ ಅದನ್ನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋ ತರ ಆಗ್ಲಿ ಅಂತ ಹೇಳ್ಬಿಟ್ಟು ನಾನು ಸಹ ಶ್ರೀ ಶ್ರೀ ರಾಧಾ ಗೋವಿಂದರಲ್ಲಿ ಪ್ರಾರ್ಥನೆನ ಮಾಡ್ಕೋತೀನಿ. ಈ ಜ್ಞಾನವನ್ನ ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ತಲುಪಿಸುವಂತಹ ಶಕ್ತಿ ನನಗೆ ಕೊಡ್ಲಿ ಅಂತ ಹೇಳ್ಬಿಟ್ಟು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ.
ಹರೇ ಕೃಷ್ಣ. ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಅಪರ್ಣ ಮಾತಾಜಿ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಮಾತಾಜಿ. ಓಕೆ, ನೆನ್ನೆಯ ಅಧ್ಯಾಯದ ಹೆಸರನ್ನ ಹೇಳಿ ಮಾತಾಜಿ. ಕರ್ಮಯೋಗ ಮಾತಾಜಿ. ಹಾ, ಧನ್ಯವಾದಗಳು ಮಾತಾಜಿ. ಸೊ ನೆನೆಯ ಅಧ್ಯಾಯ ಕರ್ಮಯೋಗ. ಕೃಷ್ಣ ಪ್ರಜ್ಞೆಯಲ್ಲಿ ಕರ್ಮವನ್ನ ಹೇಗೆ ಮಾಡೋದು ಅಂತ ಹೇಳಿ ನಮ್ಗೆ ಕೃಷ್ಣ ತಿಳಿಸಿಕೊಟ್ರು. ನೆನೆಯ ಅಧ್ಯಾಯದಲ್ಲಿ 29 ಶ್ಲೋಕಗಳಿತ್ತು. ಅರ್ಜುನನ ಪ್ರಶ್ನೆಯಿಂದ ಶುರುವಾಯಿತು. ಸನ್ಯಾಸ ಅಂದ್ರೆ ಎಲ್ಲವನ್ನ ನಾವು ತ್ಯಾಗ ಮಾಡ್ಬೇಕಾ ಅಥವಾ ನಾವು ಕರ್ಮಯೋಗವನ್ನ ನಾವು ಅನುಸರಿಸ್ಬೇಕಾ ಅಂತ ಹೇಳ್ಬಿಟ್ಟು ಅರ್ಜುನ ಕೇಳ್ತಾರೆ. ಅದರಲ್ಲಿ ಯಾವ್ದು ಶ್ರೇಯಸ್ಕರ ಅಂತ ಕೇಳ್ತಾರೆ. ಅದಕ್ಕೆ ಕೃಷ್ಣ ಹೇಳ್ತಾರೆ, ಸೊ ಕರ್ಮಯೋಗ ಮತ್ತೆ ಸನ್ಯಾಸ ಎರಡನ್ನೂ ಸಹ ನಮ್ಮನ್ನ ಮುಕ್ತಿಯ ಮಾರ್ಗದ ಕಡೆಗೆ ಕರ್ಕೊಂಡು ಹೋಗುತ್ತೆ. ಆದ್ರೆ ಸನ್ಯಾಸಕ್ಕಿನ್ನ ಕರ್ಮಯೋಗ ಶ್ರೇಯಸ್ಕರ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಮತ್ತೆ ನಿಷ್ಕಾಮ ಕರ್ಮ ಯೋಗದಿಂದ ನಾವು ಈ ಏನು ಬಂಧನದಲ್ಲಿ ಸಿಕ್ಕಾಕೊಂಡಿದೀವಿ, ನಾವು ಹುಟ್ಟು ಸಾವಿನ ಚಕ್ರಕ್ಕೆ ಸಿಕ್ಕಾಕೊಂಡಿದೀವಿ. ತುಂಬಾ ಮುಖ್ಯವಾಗಿರೋದು ಅಂದ್ರೆ ಶಾಂತಿ ಮಂತ್ರವನ್ನ ನಮ್ಗೆ ತಿಳಿಸಿಕೊಡ್ತಾರೆ. ಸೊ ಶಾಂತಿ ಮಂತ್ರದಲ್ಲಿ ನಾವು 3 ಅಂಶಗಳನ್ನ ನಾವು ತಿಳ್ಕೊಂಡ್ವಿ. ಸೊ ಎಲ್ಲದರ ಒಡೆಯ ಸರ್ವಲೋಕ ಮಹೇಶ್ವರ ಅಂದ್ರೆ ಎಲ್ಲದರ ಒಡೆಯ ಕೃಷ್ಣ ಅಂತ ನಾವು ತಿಳ್ಕೊಂಡ್ವಿ. ಅವನೇ ಒಡೆಯನಾಗಿರೋದ್ರಿಂದ ಎಲ್ಲದರ ಭೋಕ್ತ, ಪರಮ ಭೋಕ್ತ ಅವನೇ, ಎಲ್ಲವನ್ನ ಅವನೇ ಅನುಭವಿಸ್ಬೇಕು ಅಂತ ನಾವು ತಿಳ್ಕೊಂಡ್ವಿ. ಸೊ ಅದಾದ್ಮೇಲೆ ನಮ್ಮೆಲ್ಲರ ಏಕೈಕ ಹಿತೈಷಿ ಅಂತಂದ್ರೆ ಕೃಷ್ಣ ಅಂತ ತಿಳ್ಕೊಂಡ್ವಿ. ಈ ಮೂರನ್ನ ಯಾರು ತಿಳ್ಕೊತಾರೋ ಅವ್ರಿಗೆ ಯಾವುದೇ ಒಂದು ಅಂದ್ರೆ ಅಶಾಂತಿ ಅನ್ನೋದು ಇರೋದಿಲ್ಲ. ಅವರು ಶಾಂತಿಯಿಂದ ಜೀವನವನ್ನ ಮಾಡ್ಬೋದು. ಈ ಭೌತಿಕ ಪ್ರಪಂಚದಲ್ಲಿ ಇದ್ದಾಗ್ಲೂ ಅವರು ಶಾಂತಿಯಿಂದ ಜೀವನವನ್ನ ಮಾಡಿ ಅವರು ಈ ದೇಹವನ್ನ ಬಿಟ್ಮೇಲೆ ಅವರು ಭಗವಂತನ ಬಳಿಗೆ ಹೋಗ್ಬೋದು. ಈ ಮೂರನ್ನ ಅರ್ಥ ಮಾಡ್ಕೊಂಡ್ರೆ ಅದಕ್ಕೆ ಇದನ್ನ ಶಾಂತಿ ಮಂತ್ರ ಅಂತ ಹೇಳ್ಬಿಟ್ಟು ಕರೀಲಾಗತ್ತೆ. ಸೊ ಇವತ್ತಿನ ಅಧ್ಯಾಯಕ್ಕೆ ಹೋಗೋಣಂತೆ. ಸೊ ಇವತ್ತಿನ ಅಧ್ಯಾಯದ ಹೆಸರು ಅಷ್ಟಾಂಗ ಯೋಗ. ಸೊ ಇದರಲ್ಲಿ 47 ಶ್ಲೋಕಗಳಿದೆ. ಸೊ ಇದನ್ನ ಧ್ಯಾನ ಯೋಗ ಅಂತಾನೂ ಸಹ ಕರೀಲಾಗತ್ತೆ. ಸೊ ಇದರಲ್ಲಿ 47 ಶ್ಲೋಕಗಳನ್ನ ಹೇಗೆ ವಿಂಗಡಿಸ್ತೀರ ಅಂತ ಹೇಳ್ಬಿಟ್ಟು ನೋಡೋಣಂತೆ. ಸೊ ಅಷ್ಟಾಂಗ ಯೋಗದಲ್ಲಿ ಮುನ್ನಡೆಯೋದು ಹೇಗೆ ಅನ್ನೋದನ್ನ ನಮ್ಗೆ ಮೊದಲ 9 ಶ್ಲೋಕದಲ್ಲಿ ಕೃಷ್ಣ ತಿಳಿಸಿಕೊಡ್ತಾರೆ. ಅದಾದ್ಮೇಲೆ ಹಂತಗಳನ್ನ ನಮ್ಗೆ ತಿಳಿಸಿಕೊಡ್ತಾರೆ. ಅಷ್ಟಾಂಗ ಯೋಗಾಭ್ಯಾಸದ ಹಂತಗಳನ್ನ ತಿಳಿಸಿಕೊಡ್ತಾರೆ. ಯೋಗ ರುರುಕ್ಷು, ಯೋಗ ರೂಢ ಅಂತ ಹೇಳ್ಬಿಟ್ಟು ತಿಳಿಸಿಕೊಡ್ತಾರೆ. ಆದ್ರೆ ಇದನ್ನೆಲ್ಲ ನಾನು ಡೀಟೇಲ್ ಆಗಿ ಹೇಳ್ತಾ ಇಲ್ಲ. 2ನೇ ಅಧ್ಯಾಯದಲ್ಲಿ 2ನೇ ಲೆವೆಲ್ಗೆ ಹೋದಾಗ ನೀವು ಡೀಟೇಲ್ ಆಗಿ ತಿಳ್ಕೊತೀರಾ. ಸೊ ಮುಖ್ಯವಾಗಿ ಮನಸ್ಸನ್ನ ಯಾಕೆ ನಿಗ್ರಹಿಸ್ಬೇಕು ಅನ್ನೋದ್ರ ಮೇಲೆ ನಾವು ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಹೆಚ್ಚಾಗಿ ನಾವು ತಿಳ್ಕೊತೀವಿ. ಮತ್ತೆ ವಿಫಲ ಯೋಗಿಯ ಗಮ್ಯಸ್ಥಾನ, ಅರ್ಜುನ ಪ್ರಶ್ನೆಯನ್ನ ಕೇಳ್ತಾನೆ. ಸೊ ಇಷ್ಟೆಲ್ಲ ಅವನು ಮನಸ್ಸನ್ನ ನಿಗ್ರಹಿಸಿ ಎಲ್ಲವನ್ನ ಅವನು ತ್ಯಾಗ ಮಾಡಿದ್ಮೇಲೆ ಅವನು ಇವಾಗ ಆ ಯೋಗದಲ್ಲಿ ಅವನು ಪರಿಪೂರ್ಣವಾದ ಫಲವನ್ನ ಪಡಿಲಿಲ್ಲ ಅಂತಂದ್ರೆ ಅಂತಹ ವಿಫಲತೆಯನ್ನ ಪಡೆದಿರೋ ಅಂತಹ ಯೋಗಿಯ ಗಮ್ಯಸ್ಥಾನ ಏನು ಅಂತ ಹೇಳ್ಬಿಟ್ಟು ಕೃಷ್ಣನಿಗೆ ಅರ್ಜುನ ಪ್ರಶ್ನೆನ ಕೇಳ್ತಾನೆ. ಸೊ ಅವಾಗ ಅವರು ಏನು ಅಂತ ಹೇಳ್ಬಿಟ್ಟು 2 ಹಂತದಲ್ಲಿ ಇರುವಂತಹ ಯೋಗಿಗಳ ಗಮ್ಯಸ್ಥಾನವನ್ನ ಕೃಷ್ಣ ತಿಳಿಸಿಕೊಡ್ತಾರೆ. ಅದಾದ್ಮೇಲೆ ಕೃಷ್ಣ ನಮ್ಗೆ ತುಂಬಾ ಮುಖ್ಯವಾದ ವಿಷಯವನ್ನ ತಿಳಿಸಿಕೊಡ್ತಾ ಇದ್ದಾರೆ. ಹಲವಾರು ಯೋಗ ಮಾರ್ಗಗಳನ್ನ ನಾವು ತಿಳ್ಕೊಂಡ್ವಿ ಇಲ್ಲಿ ತನಕ. ಕರ್ಮಯೋಗ, ಜ್ಞಾನ ಯೋಗ, ಅಷ್ಟಾಂಗ ಯೋಗವನ್ನ ನಾವು ತಿಳ್ಕೊಂಡ್ವಿ. ಸೊ ಕೃಷ್ಣ ಹೇಳ್ತಾ ಇದ್ದಾರೆ ಎಲ್ಲ ಯೋಗಿಗಳಲ್ಲಿ ಭಕ್ತಿ ಯೋಗಿನೇ ತುಂಬಾ ಉನ್ನತವಾದವನು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಅದಕ್ಕೋಸ್ಕರ ನಾವು ಇವತ್ತಿನ ದಿನ ನಾವು ಆ ಭಕ್ತಿ ಯೋಗದ ಬಗ್ಗೆ ನಾವು ತಿಳ್ಕೊತಾ ಇದೀವಿ. ನಾಳೆಯಿಂದ ಭಕ್ತಿ ಯೋಗದ ಅಧ್ಯಾಯಗಳು ಶುರುವಾಗುತ್ತೆ, 6 ಅಧ್ಯಾಯಗಳು. ಸೊ ಅದನ್ನ ನಮ್ಗೆ ಏನ್ ಹೇಳ್ತಾರೆ ಅಂತಂದ್ರೆ, ಇವಾಗ ನಮ್ಗೆ ಸ್ಯಾಂಡ್ವಿಚ್ ಅಲ್ಲಿ ತುಂಬಾ ಟೇಸ್ಟಿ ಪಾರ್ಟ್ ಯಾವ್ದು ಅಂತಂದ್ರೆ ಆ ಮಧ್ಯದ ಭಾಗ. ಅದೇ ತರನೇ ಈ ಭಕ್ತಿ ಯೋಗದ ಅಧ್ಯಾಯಗಳು ತುಂಬಾನೇ ಸ್ವಾದಿಷ್ಟಕರವಾಗಿದೆ, ತುಂಬಾ ಆಸ್ಪಿಷಿಯಸ್. ಅದು ಈ ಅಂದ್ರೆ 18 ಅಧ್ಯಾಯಗಳನ್ನು ಸಹ ತುಂಬಾ ಶ್ರೇಷ್ಠವಾದದ್ದೇ. ಆದ್ರೆ ಅದ್ರಲ್ಲಿ ಈ ಮಧ್ಯದ ಅಧ್ಯಾಯಗಳು, ಭಕ್ತಿಯೋಗದ ಅಧ್ಯಾಯಗಳು, ಅದು ಏನು ನಾವು ಭಗವಂತರ ಬಳಿಗೆ ಹೋಗ್ಲಿಕ್ಕೆ ನಮ್ಗೆ ಸುಲಭವಾದ ಮಾರ್ಗ ಅನ್ನೋದನ್ನ ನಮ್ಗೆ ಅದು ತಿಳಿಸಿಕೊಡುತ್ತೆ. ಸೊ ಇವಾಗ ನಾವು ಇದ್ರ ಬಗ್ಗೆ ತಿಳ್ಕೊಳ್ಳೋಣಂತೆ, ಅಷ್ಟಾಂಗ ಯೋಗದ ಬಗ್ಗೆ ತಿಳ್ಕೊಳ್ಳೋಣಂತೆ. ನೋಡಿ, ಯೋಗ ಅಂದ ತಕ್ಷಣ ನಮ್ಗೆ ಈಗ ಏನೋ ಒಂದು ದೇಹದ ಕಸರತ್ತು ಜ್ಞಾಪಕ ಬಂದ್ಬಿಡುತ್ತೆ ಅಲ್ವಾ? ಯಾಕಂದ್ರೆ ನಮ್ಗೆ ಇವಾಗ ನಮ್ಮ ಆಡು ಭಾಷೆಯಲ್ಲೆಲ್ಲನೂ ಸಹ ನಾವು ಯೋಗ ಅಂದ ತಕ್ಷಣ ಯಾವ್ದೋ ಒಂದು ದೇಹದ ಒಂದು ಕಸರತ್ತು, ಎಕ್ಸರ್ಸೈಸ್ ಅಂತ ನಾವು ಅನ್ಕೋತೀವಿ. ಸೊ ಅದಕ್ಕೆ ಇಲ್ಲಿ ನಮ್ಗೆ ಪ್ರಶ್ನೆಯನ್ನ ಮಾಡ್ತಾ ಇದಾರೆ, ಇದು ಯೋಗನಾ ಅಂತ ಕೇಳ್ತಾ ಇದಾರೆ. ನೋಡಿ, ಈ ತರ ಶಿಷ್ಯಾಸನ ತೋರಿಸ್ತಾ ಇದಾರೆ, ಇದು ಯೋಗನಾ? ನೋಡಿ ಇಲ್ಲಿ ಇನ್ನ ಈ ವ್ಯಕ್ತಿಯಂತೂ ತನ್ನ ತಲೆಯನ್ನ ಮಣ್ಣಿನಲ್ಲಿ ಹುದುಗಿಸಿ ಇಟ್ಕೊಂಡಿದ್ದಾನೆ ನೆಲದಲ್ಲಿ, ಇದು ಯೋಗನಾ? ನೋಡಿ, ಇದೆಲ್ಲನೂ ಸಹ ಹೊಟ್ಟೆಪಾಡಿಗೋಸ್ಕರ ಅವರು ಮಾಡ್ತಾ ಇರೋದು. ಇದು ಯೋಗನಾ ಅಂತ ಕೇಳ್ತಾ ಇದ್ದಾರೆ. ನೋಡಿ ಈ ತರ, ಇದು ಯೋಗನಾ? ಇದನ್ನ ಬೀರ್ ಯೋಗ ಅಂತ ಕರೀತಾರೆ, ಇದು ಯೋಗನಾ? ಮತ್ತೆ ಇದು ಗೋಟ್ ಯೋಗ, ಇದು ಯೋಗನಾ? ಇದು ಆಫೀಸಲ್ಲಿ ಯೋಗ, ಆಫೀಸ್ ಯೋಗ, ಇದು ಯೋಗನಾ? ನೋಡಿ, ಹಲವಾರು ರೀತಿಯ ಯೋಗ ಇದೆ. ಗರ್ಭಿಣಿ ಸ್ತ್ರೀಯರಿಗೆ ಯೋಗ ಇದೆ, ಪ್ರಾಣಿಗಳಿಗೆ ಯೋಗ ಇದೆ. ಸೊ ಇವೆಲ್ಲ ಯೋಗನಾ ಅಂತ ಕೇಳ್ತಾ ಇದ್ದಾರೆ. ಸೊ ನೋಡಿ, ಎಷ್ಟು ತರ ಯೋಗಗಳಿದೆ, ಹಲವಾರು ರೀತಿಯ ಯೋಗಗಳಿದೆ, ಇವೆಲ್ಲನೂ ಯೋಗನಾ ಅಂತ ಕೇಳ್ತಾ ಇದ್ದಾರೆ. ಸೊ ಆದ್ರೆ ಇವಾಗ ನಮ್ಗೆ ಕೃಷ್ಣ
ಆ ಯೋಗ ಅಂತಂದ್ರೆ ಏನು ಅಂತ ಹೇಳ್ಬಿಟ್ಟು ನಾವು ಇವಾಗ ತಿಳಿಸಿಕೊಡ್ತಾ ಇದ್ದಾರೆ ಈ ಅಷ್ಟಾಂಗ ಯೋಗದ ಮೂಲಕ. ಸೊ ನಾವು ತಿಳ್ಕೊಳ್ಳೋಣಂತೆ ಅಷ್ಟಾಂಗ ಯೋಗ ಅಂದ್ರೆ ಏನು ಅಂತ. ಆ ಹೆಸರು ಹೇಳೋ ತರನೇ ಅಷ್ಟ ಅಂತಂದ್ರೆ ಏನು 8. ಈ ಅಷ್ಟಾಂಗ ಯೋಗದಲ್ಲಿ 8 ಅಂಗಗಳಿದೆ. ಆ ಅಷ್ಟಾಂಗ ಯೋಗವನ್ನ ತಿಳ್ಕೊಂಡು ನಾವು ಪರಮಾತ್ಮನ ಸಂಪರ್ಕಕ್ಕೆ ಬರ್ಬೋದು ಅನ್ನೋದನ್ನ ನಮ್ಗೆ ಈ ಅಧ್ಯಾಯದಲ್ಲಿ ನಾವು ತಿಳ್ಕೊತಾ ಇದೀವಿ. ಈ ಅಷ್ಟಾಂಗ ಯಾವ್ದ್ಯಾವ್ದು ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಳ್ಳೋಣಂತೆ. ಈ ಅಷ್ಟ ಅಂಗಗಳು. ಸೊ ಇದು ಯಾವ್ದು ಅಂತಂದ್ರೆ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ. ಈ 8 ಅಂಗಗಳನ್ನ ನಾವು ಅನುಸರಿಸಿದ್ರೆ ಏನಾಗುತ್ತೆ, ನಾವು ಆ ಸಮಾಧಿ ಸ್ಥಿತಿಗೆ ಹೋಗ್ತೀವಿ. ಆ ಸಮಾಧಿ ಸ್ಥಿತಿಯಲ್ಲಿ ಏನಾಗುತ್ತೆ, ಆ ನಮ್ಮಲ್ಲೇ ಇರುವಂತಹ ಪರಮಾತ್ಮ, ನಾವು ತಿಳ್ಕೊಂಡ್ವಿ ಅಲ್ವಾ, ನಮ್ಮ ಹೃದಯ ಭಾಗದಲ್ಲಿ ಆತ್ಮದ ಜೊತೆ ಪರಮಾತ್ಮ ಯಾವಾಗ್ಲೂ ಇರ್ತಾರೆ. ಅವರು ಚತುರ್ಭುಜ ರೂಪಧಾರಿಯಾಗಿ ಅವರು ಇರ್ತಾರೆ. ಅವರ ದರ್ಶನವನ್ನ ಈ ಅಷ್ಟಾಂಗ ಯೋಗಿ ಪಡ್ಕೋಬಹುದು. ಸೊ ಅದಕ್ಕೆ ಇಲ್ಲಿ ಅದನ್ನ ಪಡ್ಕೋಬೇಕು ಅಂತಂದ್ರೆ ನಾವು ನೇರವಾಗಿ ಭಗವಂತನ ದರ್ಶನವನ್ನ ಪಡ್ಕೊಳ್ಲಿಕ್ಕೆ ಆಗೋದಿಲ್ಲ. ನಾವು ಈ 8 ಅಂಗಗಳನ್ನ ಅನುಸರಿಸ್ಕೊಂಡು ಹೋದ್ರೆ ಕೊನೆಯಲ್ಲಿ ಆ ಸಮಾಧಿ ಹಂತಕ್ಕೆ ಹೋದಾಗ ನಮ್ಮಲ್ಲೇ ಇರುವಂತಹ ಪರಮಾತ್ಮನ ದರ್ಶನವನ್ನ ನಾವು ಮಾಡ್ಬೋದು. ಸೊ ಈ ಯಮ ನಿಯಮ ಅಂತಂತಂದ್ರೆ ಏನು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಯಮ ನಿಯಮ ಅಂತಂದ್ರೆ ನಾವ್ ಯಾವ್ದನ್ನೇ ಮಾಡ್ಬೇಕಾದ್ರೂ ಸೊ ನಾವು ಕೆಲವು ನಿಯಮಗಳನ್ನ ಅನುಸರಿಸ್ಬೇಕು, ಕೆಲವನ್ನ ನಾವು ಪಾಲಿಸ್ಕೂಡ್ದು. ಅವಾಗಷ್ಟೇ ನಾವು ಏನನ್ನಾದ್ರೂ ನಾವು ಸಾಧಿಸ್ಬೋದು ಅಲ್ವಾ. ನೋಡಿ, ಇವಾಗ ನಾನು ತುಂಬಾ ಹೊಟ್ಟೆ ತುಂಬಾ ನಾನು ತಿನ್ಬಿಟ್ಟು ಇಲ್ಲಿ ಬಂದು ಕುತ್ಕೊಂಡ್ರೆ ನನಗೆ ಇಲ್ಲಿ ಪಾಠ ಮಾಡ್ಲಿಕ್ಕೆ ಆಗೋದಿಲ್ಲ, ನನಗೆ ನಿದ್ದೆ ಬರುತ್ತೆ ಅಲ್ವಾ, ನನಗೆ ಸೋಮಾರಿತನ ಬರುತ್ತೆ, ನಿದ್ದೆ ಬರುತ್ತೆ. ಅದೇ ನಾನು ಏನು ತಿಂದಿಲ್ಲ, ಬರೇ ಅಂದ್ರೆ ಹೊಟ್ಟೆ ಹಸುವಲ್ಲಿ ಇದೀನಿ ಅಂತಂದ್ರೆ ಅವಾಗ್ಲೂ ನನಗೆ ಏಕಾಗ್ರತೆಯಿಂದ ನನಗೆ ಈ ಕ್ಲಾಸ್ ಅನ್ನ ಮಾಡ್ಲಿಕ್ಕೆ ಆಗೋದಿಲ್ಲ ಅಲ್ವಾ. ಸೊ ಅದಕ್ಕೋಸ್ಕರ ನಮ್ಗೆ ಕೃಷ್ಣ ಹೇಳ್ತಾ ಇದ್ದಾರೆ, ಇದು ಏನು ಅಷ್ಟಾಂಗ ಯೋಗವನ್ನ ನಾವು ಪಾಲಿಸ್ಬೇಕಂತಂದ್ರೆ ಏನನ್ನ ಮಾಡ್ಬೇಕು, ಏನನ್ನ ಮಾಡಬಾರ್ದು ಅಂತ ಹೇಳ್ಬಿಟ್ಟು ತಿಳಿಸಿಕೊಡ್ತಾ ಇದ್ದಾರೆ. ಅದನ್ನೇ ಇಲ್ಲಿ ಯಮ ಮತ್ತೆ ನಿಯಮ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ನೋಡಿ, ಆಸನ, ನೋಡಿ ಯೋಗಾಸನ ಅಂತ ನಾವ್ ಏನ್ ಹೇಳ್ತೀವೋ ಇದು ಈ ಅಷ್ಟಾಂಗ ಯೋಗದ ಒಂದು ಭಾಗ ಮಾತ್ರ ಅಲ್ವಾ. ಇವಾಗ ನಾನೇನಾದ್ರೂ ನಿಮ್ಗೆ ಪ್ರಶ್ನೆ ಕೇಳಿದ್ರೆ ಯಾಕೆ ನಾವು ಯೋಗಾಸನ ಮಾಡ್ಬೇಕು ಅಂತಂದ್ರೆ ನೀವೇನ್ ಹೇಳ್ತೀರಾ, ದೇಹವನ್ನ ಸದೃಢವಾಗಿ ಇಟ್ಕೊಳ್ಲಿಕ್ಕೆ, ಆರೋಗ್ಯವಾಗಿ ಇಟ್ಕೊಂಡು ಇನ್ನ ಹೆಚ್ಚು ಇಂದ್ರಿಯ ಸುಖವನ್ನ ಅನುಭವಿಸ್ಲಿಕ್ಕೆ, ಮತ್ ನಾವಿರೋ ತನಕ ಈ ದೇಹ ಚೆನ್ನಾಗಿರ್ಬೇಕಲ್ಲ, ಅದಕ್ಕೋಸ್ಕರ ನಾನು ಯೋಗಾಸನವನ್ನ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಾವ್ ಹೇಳ್ತೀವಿ ಆನ್ಸರ್ ಅಲ್ವಾ. ಆದ್ರೆ ನೋಡಿ, ಇಲ್ಲಿ ನಮ್ಗೆ ಅರ್ಥ ಆಗ್ತಾ ಇದೆ, ಯೋಗಾಸನ ಅನ್ನೋದು ಈ ಅಷ್ಟಾಂಗ ಯೋಗದ ಒಂದು ಭಾಗ ಮಾತ್ರ. ಯಾಕೆ ಇದನ್ನ ನಾವು ಮಾಡ್ತಾ ಇದೀವಿ ಅಂತಂದ್ರೆ ನೋಡಿ, ಅದರ ಕೊನೆಯ ಗುರಿ, ಮೂಲ ಗುರಿ ಏನಿರ್ಬೇಕು ಅಂತಂದ್ರೆ ಸಮಾಧಿ ಹಂತಕ್ಕೆ ಹೋಗಿ ನಾವು ಆ ಪರಮಾತ್ಮನ ದರ್ಶನವನ್ನ ಪಡೆಯೋದಾಗ್ಬೇಕು ಅಲ್ವಾ. ಆದ್ರೆ ನೋಡಿ, ನಾವು ಎಲ್ಲವನ್ನೂ ಸಹ ನಮ್ಮ ಇಂದ್ರಿಯ ಸುಖಕ್ಕೆ ಉಪಯೋಗಿಸ್ತಾ ಇದೀವಿ. ಈ ಅಷ್ಟಾಂಗ ಯೋಗದಲ್ಲಿ ಒಂದು ಭಾಗವಾದ ಈ ಯೋಗಾಸನವನ್ನ ನಮ್ಗೆ ಭಗವಂತ ಕೊಟ್ಟಿರೋದು, ನಾವು ಇದನ್ನ ಪಾಲಿಸಿ ನಮ್ಮ ಮನಸ್ಸನ್ನ ನಿಗ್ರಹಿಸಿ ನಾವು ನಮ್ಮ ಭಗವಂತನಲ್ಲಿ ನಾವು ಧ್ಯಾನ ಸ್ಥಿತಿಗೆ ಹೋಗ್ಬೇಕು, ಆಮೇಲೆ ಸಮಾಧಿಗೆ ಹೋಗಿ ನಾವು ಭಗವಂತನ ದರ್ಶನವನ್ನ ಪಡಿಬೇಕು. ಅದಕ್ಕೋಸ್ಕರ ನಮ್ಗೆ ಕೊಟ್ಟಿದ್ದಾರೆ ಇದನ್ನ ನೀವು ಮಾಡ್ಬೇಕು ಅಂತ. ಆದ್ರೆ ನಾವ್ ಇದನ್ನೂ ಸಹ ಇಂದ್ರಿಯ ಸುಖಕ್ಕೆ ನಾವು ಉಪಯೋಗಿಸ್ತಾ ಇದೀವಿ ಅಲ್ವಾ. ಸೊ ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಸೊ ಇಲ್ಲಿ ಆಸನವನ್ನ ನಾವು ಅಂದ್ರೆ ಆಸನ ಯಾವ ತರ ಅಂತಂದ್ರೆ ಇಲ್ಲಿ ನಮ್ಗೆ ಏನನ್ನ ಹೇಳ್ತಿದ್ದಾರೆ, ಈ ಅಷ್ಟಾಂಗ ಯೋಗವನ್ನ ಹೇಗೆ ಮಾಡ್ಬೇಕು ಅಂತಂದ್ರೆ ನಾವಿಲ್ಲಿ ಎಲ್ಲರ ಮಧ್ಯೆ ಇಟ್ಕೊಂಡು ಮಾಡ್ಲಿಕ್ಕೆ ಆಗೋದಿಲ್ಲ. ನಮ್ಗೆ ಇವಾಗ ಇಲ್ಲಿ ಕೃಷ್ಣ ಪ್ರಜ್ಞೆ ಏನು ನಮ್ಗೆ ಪ್ರಭುಪಾದರು ತಿಳಿಸಿಕೊಡ್ತಾ ಇದ್ರೆ, ಈ ಭಕ್ತಿ ಯೋಗದ ಮಾರ್ಗ, ಇದನ್ನ ನಾವು ಎಲ್ಲರ ಮಧ್ಯೆ ನಾವೆಲ್ಲಿದೀವೋ ಅದೇ ಒಂದು ಸ್ಥಿತಿಯಲ್ಲಿ ನಾವು ಅದನ್ನ ಮಾಡ್ಕೊಂಡು ಹೋಗ್ಬೋದು. ಆದ್ರೆ ಇಲ್ಲಿ ಅಷ್ಟಾಂಗ ಯೋಗವನ್ನ ಮಾಡ್ಬೇಕಂದ್ರೆ ನಾವು ಎಲ್ಲರ ಮಧ್ಯೆ ಮಾಡ್ಲಿಕ್ಕೆ ಆಗೋದಿಲ್ಲ. ನಾವೆಲ್ಲರನ್ನ ಬಿಟ್ಟು ಹೆಂಡತಿ ಮಕ್ಕಳು ಮನೆ ಮಠ ಆಸ್ತಿ ಪಾಸ್ತಿ ಎಲ್ಲವನ್ನ ಬಿಟ್ಟು ನಾವು ಏಕಾಂಗಿಯಾಗಿ ನಾವು ಕಾಡಿಗೆ ಹೋಗ್ಬೇಕು. ಒಂದು ನಿರ್ಜನವಾದ ಪ್ರದೇಶದಲ್ಲಿ ನಾವು ಒಂದು ಸ್ಥಳವನ್ನ ಆರಿಸ್ಕೋಬೇಕು. ಯಾವ ತರ ಇರ್ಬೇಕು ಆ ಸ್ಥಳ ಅಂತಂದ್ರೆ, ಅದು ತುಂಬಾ ಎತ್ತರದಲ್ಲೂ ಇರಬಾರ್ದು, ತಗ್ಗಲ್ಲೂ ಇರಬಾರ್ದು, ಸಮತಟ್ಟಾದ ಒಂದು ಪ್ರದೇಶವನ್ನ ನಾವು ಆಯ್ಕೆ ಮಾಡ್ಕೊಂಡು ಅಲ್ಲಿ ನಾವು ಏನು ಜಿಂಕೆಯ ಚರ್ಮವನ್ನ ಹಾಕೋಬೇಕಾಗತ್ತೆ. ಜಿಂಕೆಯ ಚರ್ಮವನ್ನ ಯಾಕೆ ಹಾಕೋಬೇಕು ಅಂತಂದ್ರೆ ವಿಷ ಜಂತುಗಳು ಬರೋದಿಲ್ಲ ಜಿಂಕೆಯ ಚರ್ಮ ಹಾಕೊಂಡಾಗ. ಅದ್ರ ಮೇಲೆ ಒಂದು ತೆಳುವಾದ ಬಟ್ಟೆ ಹಾಕೋಬೇಕು. ಸೊ ಅದಕ್ಕಿಂತ ಮುಂಚೆ ಕೆಳಗಡೆ ಒಂದು ಕುಶ ಅಂದ್ರೆ ಕುಶ ಗ್ರಾಸ್ ಅಂತ ನಾವೇನು ಕರಿತೀವಿ, ದರ್ಬೆ ಅಂತ ಕರಿತೀವಲ್ವಾ, ಅದನ್ನ ಹಾಕೋಬೇಕು. ಅದ್ರ ಮೇಲೆ ಜಿಂಕೆಯ ಚರ್ಮ, ಅದ್ರ ಮೇಲೆ ಒಂದು ಬಿಳಿ ಬಟ್ಟೆಯನ್ನ ಹಾಕೊಂಡು ಅದ್ರ ಮೇಲೆ ನಾವು ಹೇಗೆ ಕುತ್ಕೋಬೇಕು ಅಂತಂದ್ರೆ ಅದು ತುಂಬಾ ಮುಖ್ಯವಾಗಿರೋದು. ನಾವು ನೇರವಾಗಿ ನಮ್ಮ ದೇಹವನ್ನ ನೇರವಾಗಿ ಇಟ್ಕೊಂಡು ಕುತ್ತಿಗೆ ಎಲ್ಲವನ್ನೂ ಸಹ ನಾವು ನೇರವಾಗಿ ಇಟ್ಕೊಂಡು ಕಣ್ಣನ್ನ ಅರ್ಧ ತೆಗಿಬೇಕು. ಯಾಕಂದ್ರೆ ಅದನ್ನ ಪೂರ್ತಿ ಮುಚ್ಚಿದ್ರೆ ಏನಾಗುತ್ತೆ, ನಮ್ಗೆ ನಿದ್ದೆ ಬಂದ್ಬಿಡುತ್ತೆ. ಮತ್ತೆ ಕಣ್ಣನ್ನ ಪೂರ್ತಿಯಾಗಿ ಓಪನ್ ಮಾಡಿದ್ರೆ ನಾವೆಲ್ಲವನ್ನ ಮುತ್ತಲಿನ ವಾತಾವರಣವನ್ನ ನೋಡಿದಾಗ ಏನಾಗುತ್ತೆ, ನಮ್ಗೆ ಮನಸ್ಸನ್ನ ಏಕಾಗ್ರತೆಗೆ ತಗೊಂಡ್ ಹೋಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೋಸ್ಕರ ಅರ್ಧ ಕಣ್ಣನ್ನ ಮುಚ್ಚಿರ್ಬೇಕು. ನಾವು ಎಲ್ಲಿ ದೃಷ್ಟಿಯನ್ನ ಇಡ್ಬೇಕು ಅಂತಂದ್ರೆ ಮೂಗಿನ ತುದಿಯಲ್ಲಿ ದೃಷ್ಟಿಯನ್ನ ಇಟ್ಟು ಒಳಗಡೆ ಗಾಳಿ ಹೋಗ್ತಾ ಇರುತ್ತಲ್ವಾ, ಒಳಗಡೆ ಹೋಗ್ತಿರೋ ಗಾಳಿ ಮತ್ತೆ ಹೊರಗಡೆ ಬರ್ತಾ ಇರುವಂತಹ ಗಾಳಿ ಅಂದ್ರೆ ಅದು ಪ್ರಾಣಾಯಾಮ ಅಂತ ನಾವು ಹೇಳ್ತೀವಿ. ಅದ್ರ ಮೇಲೆ ನಾವು ನಮ್ಮ ದೃಷ್ಟಿಯನ್ನ ಮನಸ್ಸನ್ನ ನಾವು ಕೇಂದ್ರೀಕರಿಸಿರ್ಬೇಕು. ಸೊ ಈ ತರ ಮಾಡಿದ್ರೆ ಏನಾಗತ್ತೆ,
ಸೊ ನಮ್ಮ ಇಂದ್ರಿಯಗಳೆಲ್ಲವೂ ಸಹ ಆ ಪ್ರತ್ಯಾಹಾರ ಅಂದ್ರೆ ಈ ಹೊರಗಿನ ಎಲ್ಲ ಏನೆಲ್ಲ ನಮ್ಗೆ ಸಿಗ್ನಲ್ಸ್ ಬರುತ್ತೆ ನಮ್ಮ ಇಂದ್ರಿಯಗಳಿಂದ ಅದರಿಂದ ನಾವು ಏನು ಹತೋಟಿಗೆ ನಾವು ತಗೋಬಹುದು. ಸೊ ಈ ತರ ನಾವು ಹತೋಟಿಗೆ ತಗೊಂಡ್ಮೇಲೆ ಏನಾಗುತ್ತೆ, ನಾವು ಭಗವಂತನ ಮೇಲೆ ನಾವು ಮನಸ್ಸನ್ನ ಕೇಂದ್ರೀಕರಿಸಿ ನಾವು ಧ್ಯಾನವನ್ನ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಮೊದಲು ಧಾರಣ, ಆಮೇಲೆ ಧ್ಯಾನ. ಧಾರಣ ಅಂದ್ರೆ ಇವಾಗ ಪರಮಾತ್ಮನನ್ನ ಪೂರ್ತಿಯಾಗಿ ನಾವು ಅಂದ್ರೆ ಮನಸ್ಸಲ್ಲಿ ಒಂದು ಚಿತ್ರಣವನ್ನ ಇಟ್ಕೊಂಡು ನಾವು ಅಂದ್ರೆ ಅದರ ಸ್ಮರಣೆಯನ್ನ ಮಾಡ್ತಾ ಇರ್ತೀವಿ. ಆ ಧ್ಯಾನ ಅಂತಂದ್ರೆ ಏನು ಅಂತಂದ್ರೆ ಒಂದೊಂದು ಅಂಗಗಳನ್ನ ನಾವು ಕೇಂದ್ರೀಕೃತವಾಗಿ ಇಟ್ಕೊಂಡು ಮನಸ್ಸಿನಲ್ಲಿ ಕೇಂದ್ರೀಕರಿಸ್ಕೊಂಡು ನಾವು ಧ್ಯಾನವನ್ನ ಮಾಡ್ತೀವಿ. ಸೊ ಅದಾದ್ಮೇಲೆ ನಮ್ಗೆ ಎಂತಹ ಒಂದು ಸ್ಥಿತಿಗೆ ಬರ್ತೀವಿ ಅಂತಂದ್ರೆ ಸಮಾಧಿ ಸ್ಥಿತಿಗೆ ಬರ್ತೀವಿ. ಸೊ ಅವಾಗ ಏನಾಗುತ್ತೆ, ನಮ್ಮ ಹೃದಯದಲ್ಲೇ ಇರುವಂತಹ ಆ ಭಗವಂತನ ಪರಮಾತ್ಮ ರೂಪಿಯಾಗಿರುವಂತಹ ಭಗವಂತನ ದರ್ಶನ ಆಗತ್ತೆ. ಸೊ ಅದು ಸಮಾಧಿ ಸ್ಥಿತಿ. ಸೊ ಈ ತರ ನಾವು ಅಷ್ಟಾಂಗ ಯೋಗದ ಮೂಲಕ ನಾವು ಭಗವಂತನ ದರ್ಶನವನ್ನ ನಾವು ಪಡಿಬಹುದು ಅಂತ ಹೇಳ್ಬಿಟ್ಟು ಇಲ್ಲಿ ನಮ್ಗೆ ಕೃಷ್ಣ ತಿಳಿಸಿಕೊಡ್ತಾ ಇದ್ದಾರೆ. ಸೊ ಇದನ್ನ ಡೀಟೇಲ್ ಆಗಿ ನೀವು 2ನೇ ಲೆವೆಲ್ ಅಲ್ಲಿ ನೀವು ತಿಳ್ಕೊತೀರಾ. ಸೊ ಇವಾಗ ಸದ್ಯಕ್ಕೆ ನೀವು ಏನನ್ನ ತಿಳ್ಕೊಬಹುದು ಅಂತಂದ್ರೆ ಯಮ ಅಂತಂದ್ರೆ ಏನು ಅಂತಂದ್ರೆ ಇಲ್ಲಿ ಅಹಿಂಸೆ, ಸತ್ಯ, ಆಸ್ತೇಯ, ಬ್ರಹ್ಮಚರ್ಯ, ಅಪರಿಗ್ರಹ ಇವೆಲ್ಲವನ್ನ ನಾವು ಪಾಲಿಸ್ಬೇಕಾಗತ್ತೆ. ಸೊ ನಿಯಮ ಅಂತಂದ್ರೆ ನಾವು ಸಂತೋಷದಿಂದ ಇರ್ಬೇಕು, ಮತ್ತೆ ಶಿಸ್ತನ್ನ ಪಾಲಿಸ್ಬೇಕಾಗತ್ತೆ, ಆತ್ಮಾವಲೋಕನ ಮಾಡ್ಕೋಬೇಕಾಗತ್ತೆ, ಆಧ್ಯಾತ್ಮಿಕ ಪಠ್ಯಗಳ ಅಧ್ಯಯನ ಮಾಡ್ಕೋಬೇಕಾಗತ್ತೆ. ಆಸನ ಅಂತಂದ್ರೆ ನಾನು ಹೇಳಿದ್ನಲ್ಲ, ನೇರವಾಗಿ ಕುತ್ಕೊಂಡು ನಮ್ಮ ಕುತ್ತಿಗೆನ ನೇರವಾಗಿ ಇಟ್ಕೋಬೇಕು, ತಲೆಯನ್ನ ನೇರವಾಗಿ ಇಟ್ಕೊಂಡು ಒಂದು ಆಸನದಲ್ಲಿ ನಾವು ಕುತ್ಕೋಬೇಕಾಗತ್ತೆ ಅಲ್ಲಿ. ಸೊ ಅದಾದ್ಮೇಲೆ ನಮ್ಮ ಉಸಿರನ್ನ ನಾವು ಏನು ಕಂಟ್ರೋಲ್ ಮಾಡ್ಕೋಬೇಕಾಗತ್ತೆ. ಒಳಗಡೆ ಬರೋ ಉಸಿರನ್ನ ಮತ್ತೆ ಹೊರಗಡೆ ಹಾಕೋ ಉಸಿರನ್ನ ನಾವು ಏನು ನಿಧಾನವಾಗಿ ನಾವು ಉಸಿರಾಡಿ ಅದ್ರ ಮೇಲೆ ನಾವು ನಮ್ಮ ಮನಸ್ಸನ್ನ ನಾವು ಕೇಂದ್ರೀಕರಿಸ್ಬೇಕಾಗತ್ತೆ. ಅದಾದ್ಮೇಲೆ ನಾವು ನಮ್ಮ ಎಲ್ಲ ಇಂದ್ರಿಯಗಳನ್ನ ನಾವು ಏನು ಒಳಗಡೆಗೆ ನಾವು ಅದನ್ನ ಅಂದ್ರೆ ಇವಾಗ ಹೊರಗಡೆಗೆ ನಾವೆಲ್ಲ ಏನನ್ನೇ ಮಾಡಿದ್ರು ಸಹ ನಾವ್ ಹೊರಗಡೆ ಇರೋದನ್ನೇ ಎಲ್ಲ ನೋಡ್ತಾ ಇರ್ತೀವಿ. ನಮ್ಮ ಕಣ್ಣುಗಳಿಂದ, ಕಿವಿಗಳಿಂದ, ಅದೆಲ್ಲವನ್ನು ಸಹ ಹೊರಗಡೆಗೆ ನಾವು ಏನು ಕಾನ್ಸಂಟ್ರೇಷನ್ ಮಾಡೋ ಬದಲು ನಾವು ಅದನ್ನೆಲ್ಲವನ್ನು ಸಹ ನಾವು ಒಳಗಡೆ ಕಾನ್ಸಂಟ್ರೇಷನ್ ಮಾಡ್ಕೊಳೋ ತರ ನಾವು ಮಾಡ್ಕೋಬೇಕಾಗುತ್ತೆ. ಇದೆಲ್ಲ ಯಾವಾಗ ಸಾಧ್ಯ ಆಗತ್ತಂತಂದ್ರೆ ನಾವು ಯಮ, ನಿಯಮ, ಆಸನ, ಪ್ರಾಣಾಯಾಮ ಇದನ್ನೆಲ್ಲ ನಾವು ಫಾಲೋ ಮಾಡಿದಾಗ ಅಷ್ಟೇ ನಮ್ಮ ಇಂದ್ರಿಯಗಳನ್ನ ನಾವು ಹತೋಟಿಗೆ ತಂದ್ಕೊಳ್ಲಿಕ್ಕೆ ಸಾಧ್ಯ ಆಗುತ್ತೆ. ಅವಾಗ ನಮ್ಮ ಮನಸ್ಸು ಏನಾಗುತ್ತೆ, ನಮ್ಮ ಇಂದ್ರಿಯಗಳು ಹತೋಟಿಗೆ ಬಂದಾಗ ನಮ್ಮ ಮನಸ್ಸು ಹತೋಟಿಗೆ ಬರುತ್ತೆ. ಸೊ ನಮ್ಮ ಮನಸ್ಸು ಹತೋಟಿಗೆ ಬಂದಾಗ ಏನಾಗುತ್ತೆ, ನಾವು ಅವಾಗ ಭಗವಂತನ ಮೇಲೆ ನಾವು ಧ್ಯಾನ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ. ಯಾವಾಗ ನಾವು ಭಗವಂತನ ಮೇಲೆ ಧ್ಯಾನವನ್ನ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೋ ಆಗ ನಾವು ಭಗವಂತನ ಸಂಪರ್ಕಕ್ಕೆ ನಾವು ಬರಬಹುದು. ಅವಾಗ ಭಗವಂತನ ದರ್ಶನ ಆಗುತ್ತೆ. ಸೊ ಇದನ್ನ ಅಷ್ಟಾಂಗ ಯೋಗ ಅಂತ ಹೇಳ್ಬಿಟ್ಟು ಕರೀತಾರೆ. ಸೊ ಇವಾಗ ನಮ್ಗೆ ಪ್ರಭುಪಾದ್ರು ಇವಾಗ ಏನ್ ಹೇಳ್ಕೊಟ್ಟಿದ್ದಾರೆ ಈ ಕೃಷ್ಣ ಪ್ರಜ್ಞೆಯಲ್ಲಿ ಅಂತಂತಂದ್ರೆ 4 ನಿಯಮಗಳನ್ನ ನಾವು ಅನುಸರಿಸ್ಬೇಕು. ಏನಂತಂದ್ರೆ ನಾವು 4 ನಾವು ಮಾಡ್ಕೂಡ್ದು ಅಂತ ಹೇಳಿದ್ದಾರೆ. ಏನಂತಂದ್ರೆ ಮಾಂಸಾಹಾರವನ್ನ ತಗೋಬಾರ್ದು, ಮದ್ಯಪಾನವನ್ನ ನಾವು ಮಾಡಬಾರ್ದು, ಜೂಜಾಡಬಾರ್ದು, ಪರಸ್ತ್ರೀ ಸಂಘ ಮಾಡಬಾರ್ದು ಅಂತ ಹೇಳ್ತಾರೆ. ಮತ್ತೆ ಅದೇ ತರ ಇಲ್ಲಿ 4 ಮಾಡ್ಬೇಕು ಅಂತ ಹೇಳ್ತಾರೆ. ಆ 4 ಯಾವ್ದು ಮಾಡ್ಬೇಕು, ABCD ಆಫ್ ಕೃಷ್ಣ ಕಾನ್ಶಿಯಸ್ನೆಸ್ ಅಂತ ಹೇಳ್ತೀವಿ. ಅಂದ್ರೆ ಭಕ್ತರ ಸಂಘದಲ್ಲಿ ಇರ್ಬೇಕು, ಅಂದ್ರೆ ಭಗವದ್ಗೀತೆ, ಭಾಗವತ ಅಂತಹ ಪುಸ್ತಕಗಳನ್ನ ನಾವು ಓದ್ಬೇಕು, ಹರೇ ಕೃಷ್ಣ ಮಹಾಮಂತ್ರವನ್ನ ನಾವು ಹೇಳ್ಕೋಬೇಕು, ಮತ್ತೆ ಕೃಷ್ಣನ ಪ್ರಸಾದ ಹೊರತುಪಡಿಸಿ ಬೇರೆ ಏನನ್ನೂ ತಿನ್ಬಾರ್ದು ಅಂತ ಹೇಳ್ತಾರೆ. ಸೊ ಇದನ್ನ ನಾವು ಮಾಡಿದ್ರೆ ಏನಾಗುತ್ತೆ ಅಂತಂದ್ರೆ ನಾವ್ ಇವಾಗ ಅಷ್ಟಾಂಗ ಯೋಗ ಮಾಡಿದಾಗ ಹೇಗೆ ನಮ್ಮ ಮನಸ್ಸನ್ನ ನಿಗ್ರಹಿಸ್ಕೊಳ್ಲಿಕ್ಕೆ ಸಾಧ್ಯ ಆಗುತ್ತೋ ಅದನ್ನ ನಾವು ಈ ಕೃಷ್ಣ ಕಾನ್ಶಿಯಸ್ ಅಥವಾ ಈ ಕೃಷ್ಣ ಪ್ರಜ್ಞೆಯ ತತ್ವಗಳನ್ನ ನಾವು ಅನುಸರಿಸಿದ್ರೆ ಅದನ್ನ ನಾವು ಮಾಡಬಹುದು. ಸೊ ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು ಮುಖ್ಯವಾಗಿ. ಸೊ ನೋಡಿ, ಇವಾಗ ಯೋಗಿ ಏನೆಲ್ಲಾ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇದು ಡೀಟೇಲ್ ಆಗಿದೆ. ಇದನ್ನ ನೀವು 6ನೇ ಅಧ್ಯಾಯದಲ್ಲಿ ನೀವು ಓದ್ಕೋಬಹುದು. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ ಮತ್ತೆ ಸಮಾಧಿ ಇದಂದ್ರೆ ಏನು ಅಂತ ಹೇಳ್ಬಿಟ್ಟು ನೀವು ಡೀಟೇಲ್ ಆಗಿ ನೀವು ಅರ್ಥ ಮಾಡ್ಕೋಬಹುದು. ಸೊ ಇವಾಗ ಅಷ್ಟಾಂಗ ಯೋಗದ ಉದ್ದೇಶ ಏನು ಅಂತ ಹೇಳ್ಬಿಟ್ಟು ಇಲ್ಲಿ ನಮ್ಗೆ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಈ ಅಷ್ಟಾಂಗ ಯೋಗದ ಉದ್ದೇಶ ಏನು ಅಂತಂದ್ರೆ ಮನಸ್ಸನ್ನ ನಾವು ನಿಗ್ರಹಿಸೋದು. ಸೊ ಮನಸ್ಸನ್ನ ನಿಗ್ರಹಿಸೋದೇ ಈ ಅಷ್ಟಾಂಗ ಯೋಗದ ಉದ್ದೇಶ. ಯಾಕೆ ನಾವು ಮನಸ್ಸನ್ನ ನಿಗ್ರಹಿಸ್ಬೇಕು ಅಂತಂದ್ರೆ ನೋಡಿ, ಇವಾಗ ನಾವೇನಾದ್ರೂ ಅಡಿಗೆ ಮಾಡ್ತಾ ಇರ್ಬೇಕಾದ್ರೆ ಇವಾಗ ಅದರ ಏನು ನಾವು ಅಲ್ಲಿ ಅಗ್ನಿಯನ್ನ ಹಚ್ಚಿರೋದು, ಅದ್ರ ಫ್ಲೇಮು ಆ ಕಡೆ ಈ ಕಡೆ ಅದು ಒಯ್ದಾಡ್ತಾ ಇದ್ರೆ ಅಲ್ಲಿ ಅಕ್ಕಿ ಬೇಯೋದೇ ಇಲ್ಲ ಅಲ್ವಾ? ಎಷ್ಟೊತ್ತಿಟ್ರು ಸಹ ಬೇಯೋದೇ ಇಲ್ಲ. ಅದೇ ಆ ಒಂದು ಫ್ಲೇಮು ಒಂದೇ ಕಡೆ ಅದು ನೇರವಾಗಿ ಉರಿತಾ ಇದ್ರೆ ಏನಾಗುತ್ತೆ, ಅವಾಗ ಅಲ್ಲಿ ಅನ್ನ ತಯಾರಾಗತ್ತೆ ಅಲ್ವಾ? ಸೊ ಅದೇ ತರನೇ ಇವಾಗ ನಮ್ಮ ಮನಸ್ಸು ಏಕಾಗ್ರತೆಯಿಂದ ಇದ್ರೆ ಅಷ್ಟೇನೆ ಅದು ಭಗವಂತನ ದರ್ಶನವನ್ನ ಪಡಿಲಿಕ್ಕೆ ಸಾಧ್ಯ ಆಗತ್ತೆ. ಇಲ್ಲ ಅಂತಂದ್ರೆ ನಾವು ಭಗವಂತನ ದರ್ಶನವನ್ನ ಪಡಿಲಿಕ್ಕೆ ಆಗೋದಿಲ್ಲ. ಇದು ನಾವಿವಾಗ ಇಲ್ಲಿ ಆಧ್ಯಾತ್ಮಿಕ ಮಾರ್ಗದಲ್ಲಿ ನಾವ್ ಇದನ್ನ ಹೇಳ್ತಾ ಇದೀವಿ ಅಲ್ವಾ? ನೀವು ಇವಾಗ ಈ ಭೌತಿಕವಾಗಿ ಯೋಚನೆ ಮಾಡಿದ್ರು ಅಷ್ಟೇ ಅಲ್ವಾ? ನಾವು ಮನಸ್ಸನ್ನ ಏಕಾಗ್ರತೆಯಾಗಿ ಇಟ್ಕೊಂಡ್ರೆ ಅಷ್ಟೇ ನಾವ್ ಏನನ್ನಾದ್ರೂ ಸಾಧಿಸ್ಬೋದು. ಇವಾಗ ವಿದ್ಯಾರ್ಥಿಗಳೇ ಆಗ್ಲಿ, ಬುಕ್ ನ ಮುಂದೆ ಇಟ್ಕೊಂಡು ಕುತ್ಕೊಂಡು
ಮನಸ್ಸನ್ನ ಏನ್ ಓದ್ತಾ ಇದಾರೆ ಅನ್ನೋದ್ರ ಮೇಲೆ ಏಕಾಗ್ರತೆ ವಹಿಸ್ಲಿಲ್ಲ ಅಂದ್ರೆ ಅವ್ರಿಗೆ ಏನೂ ಅರ್ಥ ಆಗೋದಿಲ್ಲ. 1 ಗಂಟೆ ಅಲ್ಲ, 2 ಗಂಟೆ ಅಲ್ಲ, 3 ಗಂಟೆ ಇಡೀ ದಿನ ಅವರು ಬುಕ್ಕನ್ನ ಮುಂದೆ ಇಟ್ಕೊಂಡ್ರು ಏನೂ ಪ್ರಯೋಜನ ಇಲ್ಲ ಅಲ್ವಾ? ಸೊ ಅದಕ್ಕೆ ಆ ಏಕಾಗ್ರತೆ ಅನ್ನೋದು ತುಂಬಾ ಮುಖ್ಯ. ಸೊ ಆ ಏಕಾಗ್ರತೆಯನ್ನ ನಾವು ಸಾಧಿಸ್ಬೇಕು ಅಂತಂದ್ರೆ ನಾವು ಈ ಅಷ್ಟಾಂಗ ಯೋಗದವನ್ನ ನಾವು ಪಾಲಿಸ್ಬೇಕಾಗತ್ತೆ ಅಲ್ವಾ? ನಾವ್ ಇದಕ್ಕಿಂತ ಮುಂಚೆ 3ನೇ ಅಧ್ಯಾಯದಲ್ಲಿ ನಾವು ತಿಳ್ಕೊಂಡ್ವಿ. ನಮ್ಮ ಪಂಚೇಂದ್ರಿಯಗಳು ನಮ್ಮನ್ನ ಎಲ್ಲಾ ಕಡೆ ಎಳಿತಾ ಇರುತ್ತೆ. ಸೊ ಎಲ್ಲಾ ಕಡೆ ಎಳಿತಾ ಇದ್ದಾಗ ನಾವೆಲ್ಲದ್ರಿಂದ ಆಕರ್ಷಿತರಾಗಿ ಏನಾಗುತ್ತೆ, ಇದನ್ನ ನೋಡಿದಾಗ ಇದನ್ನ ಮಾಡ್ಬೇಕು ಅನ್ಸುತ್ತೆ, ಇನ್ನೇನೋ ಕೇಳಿದಾಗ ಓ ಅದನ್ನ ನಾವು ಮಾಡ್ಬೇಕು ಅಂತ ಅನ್ಸುತ್ತೆ, ಅಥವಾ ಇನ್ಯಾವುದೋ ಒಂದು ಏನು ವಿಷಯದ ಬಗ್ಗೆ ನಮ್ಗೆ, ಅಥವಾ ಒಂದು ಯಾವ್ದೋ ಒಂದು ವಾಸನೆ ಬಗ್ಗೆ ಇವಾಗ ನೋಡಿ ನಾನು ಕುತ್ಕೊಂಡಿದೀನಿ, ನನಗೆ ಇಲ್ಲಿ ಅಡಿಗೆ ಮನೆಯಲ್ಲಿ ಏನಾದ್ರೂ ನನಗೆ ತುಂಬಾ ಪರಿಮಳವಾದ ವಾಸನೆ ಬಂದ್ರೆ ಏನಾಗುತ್ತೆ, ನನಗೆ ಇಲ್ಲಿ ಪಾಠ ಮಾಡ್ಲಿಕ್ಕೆ ಆಗೋದಿಲ್ಲ ಅಲ್ವಾ? ಅಯ್ಯೋ ಹೋಗಿ ಬೇಗ ತಿನ್ನೋಣ ಅಂತ ಅನಿಸ್ತಿರುತ್ತೆ. ಈ ತರ ನಮ್ಗೆ ಎಷ್ಟೊಂದು ಡಿಸ್ಟ್ರಾಕ್ಷನ್ಸ್ ಇರುತ್ತೆ ಅಲ್ವಾ? ಈ ತರ ಡಿಸ್ಟ್ರಾಕ್ಷನ್ಸ್ ಇದ್ರೆ ಏನಾಗುತ್ತೆ, ಸೊ ನಮ್ಮ ಮನಸ್ಸು ಒಯ್ದಾಡ್ತಾ ಇರುತ್ತೆ. ಅದ್ ಮಾಡ್ಬೇಕು ಅನ್ಸುತ್ತೆ, ಮತ್ತೆ ಇನ್ನೊಂದ್ ಕ್ಷಣಕ್ಕೆ ಇದ್ ಮಾಡ್ಬೇಕು ಅನ್ಸುತ್ತೆ. ಈ ತರ ಒಯ್ದಾಡ್ತಾ ಇದ್ದಾಗ ನಾವ್ ಯಾವ್ದನ್ನು ಮಾಡೋದಿಲ್ಲ, ನಮ್ಮ ಸಮಯವನ್ನ ನಾವು ವ್ಯರ್ಥ ಮಾಡ್ಕೋತೀವಿ ಅಲ್ವಾ? ಸೊ ಅದಕ್ಕೆ ಆ ಮನಸ್ಸನ್ನ ನಾವು ನಿಗ್ರಹಿಸ್ಬೇಕಂತಂದ್ರೆ ನಾವ್ ಇವಾಗ ಇಂದ್ರಿಯಗಳನ್ನೆಲ್ಲ ನಾವು ಹತೋಟಿಗೆ ತಗೋಬೇಕಾಗುತ್ತೆ. ಹತೋಟಿಗೆ ತಗೊಂಡಾಗ ಏನಾಗುತ್ತೆ, ಮನಸ್ಸನ್ನ ನಾವು ನಿಗ್ರಹಿಸ್ಬೋದು. ಮನಸ್ಸನ್ನ ನಿಗ್ರಹಿಸಿದ್ರೆ ಅಷ್ಟೇನೆ. ಸೊ ಇವಾಗ ನಾವು ನಮ್ಮ ಮನಸ್ಸು ಆ ಭಗವಂತನ ಧ್ಯಾನದಲ್ಲಿ ಅದು ತನ್ನನ್ನ ಇರಿಸ್ಕೊಂಡು ಅದು ಏನು ಆ ಸಮಾಧಿ ಹಂತಕ್ಕೆ ಹೋಗಿ ಭಗವಂತನ ದರ್ಶನವನ್ನ ಅದು ಮಾಡ್ಬೋದು. ಸೊ ಅದಕ್ಕೋಸ್ಕರ ಅಷ್ಟಾಂಗ ಯೋಗದ ಉದ್ದೇಶ ಏನು ಅಂತಂದ್ರೆ ಮನಸ್ಸನ್ನ ನಿಗ್ರಹಿಸೋದು ಅಂತ ಹೇಳ್ಬಿಟ್ಟು ಇಲ್ಲಿ ಅರ್ಥ ಮಾಡ್ಕೊತಾ ಇದ್ವಿ. ಯಾಕೆ ಈ ಮನಸ್ಸನ್ನ ನಿಗ್ರಹಿಸ್ಬೇಕು? ಯಾಕೆ ನಾವು ಆರಾಮಾಗಿರ್ಬೋದಲ್ವಾ, ನಮ್ಗೆ ಇಷ್ಟ ಬಂದಂಗ ನಾವು ಜೀವನ ಮಾಡ್ಬೋದಲ್ಲ, ಯಾಕೆ ಈ ತರ ಪ್ರತಿ ಸತಿನೂ ಸಹ ಕೃಷ್ಣ ಅದನ್ನ ನಿಗ್ರಹಿಸಿ ಇದನ್ನ ನಿಗ್ರಹಿಸಿ ಅಂತ ಹೇಳ್ತಾ ಇದ್ದಾರೆ ಅಂತ ನಮ್ಗೆ ಅನ್ಸುತ್ತೆ ಅಲ್ವಾ? ಸೊ ಅದಕ್ಕೆ ನಾವ್ ಏನನ್ನ ಅರ್ಥ ಮಾಡ್ಕೋಬೇಕಂದ್ರೆ ನಮ್ಮ ಸ್ಥಿತಿಯನ್ನ ಈ ಭೌತಿಕ ಪ್ರಪಂಚದಲ್ಲಿ ನಾವ್ ಹೇಗಿದೀವಿ ಅಂತ ನಾವ್ ಅರ್ಥ ಮಾಡ್ಕೋಬೇಕು. ನೋಡಿ ನಮ್ಮ ಸ್ಥಿತಿ ಯಾವ ತರ ಇದೆ ಅಂತಂದ್ರೆ, ಈ ಮನುಷ್ಯ ಇವಾಗ ಈ ಕೊಂಬೆಗೆ ನೇತಾಡ್ತಾ ಇದ್ದಾನಲ್ಲ, ಈ ತರ ಇದೆ ನಮ್ಮ ಸ್ಥಿತಿ. ಇವಾಗ ನೋಡಿ ಆ ಕೊಂಬೆ ಯಾವ ತರ ಇದೆ, ಹೋಗ್ಲಿ ಅದು ಸುರಕ್ಷಿತವಾಗಿದೆಯಾ? ನಾವು ನೇತಾಡ್ತಾ ಇರೋ ಕೊಂಬೆ ಇಲ್ಲ ನೋಡಿ, ಇದನ್ನ 2 ಇಲಿಗಳು ಕಚ್ತಾ ಇದೆ. ಅದು ಯಾವುದೇ ಒಂದು ಕ್ಷಣದಲ್ಲಿ ಆ ಕೊಂಬೆ ಮುರಿದು ಕೆಳಗಡೆ ಬಿದ್ದು ಬಿಡ್ಬೋದು ಅಂತ ಒಂದು ಕೊಂಬೆ ಇದು. ಹೋಗ್ಲಿ ಕೆಳಗಡೆ ಬಿದ್ದು ಅಂದ್ರೆ ನಾವೇನಾದ್ರೂ ಬಿದ್ರೆ ಆದ್ರೂ ಅಲ್ಲಿ ಸುರಕ್ಷಿತವಾಗಿದೆಯಾ ಜಾಗ? ಇಲ್ಲ ನೋಡಿ, ಅಲ್ಲಿ ವಿಷ ಸರ್ಪಗಳಿದೆ ಅಲ್ವಾ? ವಿಷ ಸರ್ಪಗಳು ಕಚ್ಚಿದ್ರೆ ನಮ್ಮ ಪ್ರಾಣವೇ ಹೊರಟೋಗುತ್ತೆ. ಇಂತಹ ಒಂದು ಸ್ಥಿತಿ ಇದೆ. ಹೋಗ್ಲಿ ಇಲ್ಲಿ ನೇತಾಡ್ತಾ ಇದೀವಲ್ವಾ, ಸೊ ಇಲ್ಲಾದ್ರೂ ಆರಾಮಾಗಿ ನೇತಾಡ್ತಾ ಇದೀವಾ? ಇಲ್ಲ ನೋಡಿ, ಇಲ್ಲೆಲ್ಲಾನು ಸಹ ಎಷ್ಟೊಂದು ಇದು ಏನು ಜೇನು ನೊಣಗಳು ಕಚ್ತಾ ಇದೆ, ಅಂತಹ ಒಂದು ಸ್ಥಿತಿ. ಮತ್ತೆ ಈ ಮರವಾದ್ರೂ ಹೋಗ್ಲಿ ಭದ್ರವಾಗಿದ್ಯಾ? ಇಲ್ಲ, ಈ ಮರವನ್ನ ಆನೆ ಎಳಿತಾ ಇದೆ. ಸೊ ಇಲ್ಲಿ ಪ್ರತಿಯೊಂದನ್ನು ಸಹ ನಮ್ಗೆ ಒಂದೊಂದಕ್ಕೆ ಇದನ್ನ ಹೋಲಿಸ್ತಾ ಇದ್ದಾರೆ. ಈ ಆನೆಯನ್ನ ನಮ್ಮ ಸಾವಿಗೆ ಹೋಲಿಸ್ತಾ ಇದ್ದಾರೆ. ಪ್ರತಿ ಕ್ಷಣನೂ ಸಹ ನಮ್ಗೆ ಆ ಸಾವು ನಮ್ಮನ್ನ ಹಿಂಬಾಲಿಸ್ತಾ ಇದೆ. ನಮ್ಗೆ ಗೊತ್ತಿಲ್ಲ, ನಾವ್ ಇವತ್ತೇ ಈ ಕ್ಷಣನೇ ಸತ್ತು ಹೋಗ್ತೀವೋ ಅಥವಾ ನಾಳೆ ಸತ್ತು ಹೋಗ್ತೀವೋ ನಮ್ಗೆ ಗೊತ್ತಿಲ್ಲ ಅಲ್ವಾ? ಆ ಸಾವನ್ನೋದು ನಮ್ಮ ಹಿಂದ್ಗಡೆ ಯಾವಾಗ್ಲೂ ಹಿಂಬಾಲಿಸ್ಕೊಂಡೇ ಬರ್ತಾ ಇದೆ. ಮತ್ತೆ ಹಗಲು ರಾತ್ರಿ ಆಗ್ತಾ ಇದೆ. ಹಗಲು ರಾತ್ರಿ ಆಗ್ತಾ ಇದ್ರೆ ನಮ್ಮ ಆಯಸ್ ಏನಾಗ್ತಾ ಇದೆ, ಅದು ಮುಂದೆ ಹೋಗ್ತಾ ಹೋಗ್ತಾ ಅಂದ್ರೆ ನಾವು ಬೇಗ ಇವಾಗ ಸಾಯುವಂತಹ ಒಂದು ಸ್ಥಿತಿಗೆ ಬರ್ತಾ ಇದೀವಿ ಆ ಹಗಲು ರಾತ್ರಿ ಆಗ್ತಾ ಇದ್ರೆ. ಮತ್ತೆ ನಮ್ಗೆ ದಿನ ಬೆಳಗಾದ್ರೆ ಏನಾದ್ರೂ ಒಂದು ಪ್ರಾಬ್ಲಮ್ ಇರುತ್ತೆ ಅಲ್ವಾ? ಬೆಳಗ್ಗೆ ಎದ್ದ ತಕ್ಷಣ ನಮ್ಗೆ ಮುಖ ತೊಳ್ಕೊಳ್ಳೋಣ ಅಂತ ಹೋದ್ರೆ ಅಲ್ಲಿ ಟ್ಯಾಪ್ ನ ಆನ್ ಮಾಡಿದ್ರೆ ನೀರೇ ಬರೋದಿಲ್ಲ ಅಲ್ವಾ? ಸೊ ಕರೆಂಟ್ ಹೋಗುತ್ತೆ, ಕೆಲಸ ಟೈಮ ಬರೋದಿಲ್ಲ. ಈ ತರ ಎಷ್ಟೋ ಒಂದು ಬೆಳಗ್ಗೆಯಿಂದ ರಾತ್ರಿ ತನಕ ಏನಾದ್ರೂ ಒಂದು ಪ್ರಾಬ್ಲಮ್ಗೆ ನಾವು ಸಿಕ್ಕಾಕೋತಾ ಇರ್ತೀವಿ. ಸೊ ಅದಾದ್ಮೇಲೆ ಇಲ್ಲಿ ಈ ವಿಷ ಸರ್ಪಗಳಿಗೆ ಏನಕ್ಕೆ ಹೋಲಿಸ್ತಾ ಇದ್ದಾರೆ ಅಂದ್ರೆ, ನಮ್ಗೆ ಎಷ್ಟೊಂದು ಕಾಯಿಲೆ ಕಸಾಲೆ ಬರುತ್ತೆ. ಏನೋ ಒಂದು ನಮ್ಮ ಜೀವನದಲ್ಲಿ ದೊಡ್ಡ ಒಂದು ಅಪಘಾತ ಏನು ತೊಂದರೆಗಳು ತೊಂದರೆಗಳಿಗೆ ನಾವು ಒಳಗಾಗ್ತೀವಿ ಅಲ್ವಾ? ಆದ್ರೂನು ಸಹ ನೋಡಿ, ಈ ಮನುಷ್ಯನಲ್ಲಿ ಏನಾದ್ರೂ ಒಂದು ಬೇಜಾರಿದ್ಯಾ? ಏನಿಲ್ಲ. ಅವನ ಮುಖವನ್ನ ನೋಡಿದ್ರೆ ಅವನು ಸಂತೋಷವಾಗೇ ಇದ್ದಾನೆ. ಅವನಿಗೆ ಇದೆಲ್ಲ ತೊಂದರೆಗಳು ಇದ್ರೂನು ಸಹ ಅವನು ಜೀವನವನ್ನ ಮಾಡ್ಬೇಕು ಅಂತ ಅನಿಸ್ತಾ ಇದೆ. ಯಾಕೆ ಅಂತಂದ್ರೆ ನೋಡಿ, ಮೇಲ್ಗಡೆ ಒಂದು ಜೇನು ಗೂಡಿದೆ. ಆ ಜೇನು ಗೂಡಿನಿಂದ ಜೇನುತುಪ್ಪ ಬೀಳ್ತಾ ಇದೆ. ಹೋಗ್ಲಿ ಅದು ಕಂಟಿನ್ಯೂಯಸ್ ಆಗಿ ಬೀಳ್ತಾ ಇದೆಯಾ? ಇಲ್ಲ, ಅದ್ ಯಾವಾಗ್ಲೂ ಅವಾಗೊಂದ್ ತೊಟ್ಟು ಇವಾಗೊಂದ್ ತೊಟ್ಟು ಬೀಳ್ತಾ ಇದೆ. ಆ ಒಂದೇ ಒಂದು ತೊಟ್ಟು ಜೇನುತುಪ್ಪವನ್ನ ಅನುಭವಿಸ್ಲಿಕ್ಕೆ, ಆಸ್ವಾದನಿಸ್ಲಿಕ್ಕೆ ಅವನು ನೋಡಿ ಇದೆಲ್ಲ ಕಷ್ಟಗಳನ್ನ ಸಹಿಸ್ಕೊತಾ ಇದ್ದಾನೆ. ಅವನು ಸಹಿಸ್ಕೊಂಡು ಆ ಜೇನುತುಪ್ಪ ಯಾವಾಗ್ ಬೀಳುತ್ತಪ್ಪ ಅಂತ ಹೇಳ್ಬಿಟ್ಟು ಆ ನಿರೀಕ್ಷಣೆಯಲ್ಲಿ ಇದ್ದಾನೆ. ನೋಡಿ, ಇಲ್ಲಿ ಭಗವಂತ ಕರೀತಾ ಇದ್ದಾನೆ, ಮಗು ಬಾ, ನೀನು ಎಷ್ಟು ಕಷ್ಟದಲ್ಲಿದ್ಯಾ, ನೀನ್ ನನ್ನ ಲೋಕಕ್ಕೆ ಬಾ. ನನ್ನ ಲೋಕದಲ್ಲಿ ಇದ್ ಯಾವುದೇ ಒಂದು ತೊಂದರೆ ಇಲ್ಲ, ಸಂತೋಷವಾಗಿರ್ಬೋದು ಅಂತಂದ್ರೆ ನೋಡಿ, ಭಗವಂತನ ಜೊತೆ ಹೋಗ್ಲಿಕ್ಕೆ ಭಗವಂತನೇ ಬಂದು ಕರಿತಾ ಇದ್ರೂನು ಸಹ ಹೋಗ್ಲಿಕ್ಕೆ ತಯಾರಿಲ್ಲ. ಭಗವಂತನಿಗೆ ನಾವ್ ಹೇಳ್ತಾ ಇದೀವಿ, 1 ನಿಮಿಷ ಇರು ಭಗವಂತ, ಇನ್ನೇನ್ ಇನ್ನೊಂದ್ ತೊಟ್ಟು ಜೇನುತುಪ್ಪ ಬೀಳುತ್ತೆ ನನ್ನ ನಾಲಿಗೆ ಮೇಲೆ, ಅದನ್ನ ನಾನು ಆಸ್ವಾದಿಸ್ಬೇಕು, ಆ ಸಂತೋಷವನ್ನ ಅನುಭವಿಸ್ಬೇಕು ಅಂತ ಹೇಳ್ಬಿಟ್ಟು ನಾವು ಭಗವಂತ ಬಂದ್ ಕರೆದ್ರು ನಾವು ಹೋಗ್ಲಿಕ್ಕೆ ತಯಾರಿಲ್ಲ. ನೋಡಿ, ನಮ್ಮ ಸ್ಥಿತಿ ಈ ತರ ಇದೆ. ಯಾವಾಗ್ಲೂ ಒಂದು ಬರುವಂತಹ ಸಂತೋಷ ಅದು ನಿಜವಾದ ಸಂತೋಷನೂ ಅಲ್ಲ. ನಾವ್ ನಿನ್ನೆ ಚರ್ಚೆ ಮಾಡಿದ್ವಿ ಅಲ್ವಾ? ನಮ್ಗೆ ನಿಜವಾದ ಸಂತೋಷ ಅಂದ್ರೇನೆ ಗೊತ್ತಿಲ್ಲ. ಈ ದೇಹದ ಸುಖ, ಈ ಮನಸ್ಸಿನ ಶಾಂತಿಯನ್ನೇ ನಾವು ಸಂತೋಷ ಅನ್ಕೊಂಡು ನಾವು ಜೀವನವನ್ನ ಮಾಡ್ತಾ ಇದೀವಿ. ಅದಕ್ಕೆ ಇಲ್ಲಿ ಒಂದು ಹೋಲಿಕೆಯನ್ನು ಕೊಡ್ತಾ ಇದ್ದಾರೆ. ಇವಾಗ ಮರಳುಗಾಡಲ್ಲಿ ಒಂಟೆ ಇರುತ್ತಲ್ವಾ, ಆ ಒಂಟೆ ಅಲ್ಲಿ ಯಾವುದೇ ಒಂದು
ಏನು ಆ ಸಸ್ಯಗಳು ಇರೋದಿಲ್ಲ, ಅಲ್ಲೆಲ್ಲ ಇರೋದೆಲ್ಲ ಸಹ ಮುಳ್ಳಿನ ಸಸ್ಯಗಳು ಅಲ್ವಾ. ಆ ಮುಳ್ಳಿನ ಸಸ್ಯಗಳನ್ನೇ ತಿಂದಾಗ ಏನಾಗುತ್ತೆ, ಆ ಮುಳ್ಳು ಆ ಒಂಟೆಯ ನಾಲಿಗೆಯನ್ನ ಸೀಳುತ್ತೆ, ಅವಾಗ ಅದರಿಂದ ರಕ್ತ ಬರುತ್ತೆ. ಈ ಮುಳ್ಳು ಇರುವಂತಹ ಈ ಸಸ್ಯಗಳನ್ನ ತಿಂದಾಗ ಈ ಒಂಟೆ ತುಂಬಾ ಸಂತೋಷ ಪಡುತ್ತೆ. ಯಾಕೆಂತಂದ್ರೆ ಅದಕ್ಕೆ ತನ್ನ ರಕ್ತವನ್ನೇ ಅದು ತಿನ್ಕೊಂತಾ ಇದೆ, ಅದು ಹೀರ್ಕೋತಾ ಇದೆ, ಅದರ ರಸವನ್ನೇ ಅದು ಅನುಭವಿಸ್ತಾ ಇದೆ. ತನ್ನ ರಕ್ತವನ್ನೇ ಅನುಭವಿಸ್ತಾ ನಾನು ತುಂಬಾ ಸಂತೋಷವಾಗಿದ್ದೀನಿ ಅಂತ ಹೇಳ್ಬಿಟ್ಟು ಆ ಒಂಟೆ ಯೋಚನೆ ಮಾಡುತ್ತೆ. ಆ ತರ ನಮ್ಮ ಸ್ಥಿತಿ ಇದೆ ಇಲ್ಲಿ ಈ ಭೌತಿಕ ಪ್ರಪಂಚದಲ್ಲಿ. ಸೊ ಅದಕ್ಕೇನೆ ನಾವು ಇದನ್ನ ಅರ್ಥ ಮಾಡ್ಕೊಂಡು ನಾವು ಭಗವಂತನ ಲೋಕಕ್ಕೆ ಹೋಗ್ಲಿಕ್ಕೆ ತಯಾರಿಯನ್ನ ಮಾಡ್ಕೋಬೇಕು. ನಮ್ಮ ಮನುಷ್ಯ ಜನ್ಮ ಅಮೂಲ್ಯ ಅಂತ ನಾವು ತಿಳ್ಕೊಂಡ್ವಿ ಅಲ್ವಾ. 84 ಲಕ್ಷ ಜೀವರಾಶಿಗಳನ್ನ ನಾವು ದಾಟಿ ನಾವು ಈ ಮನುಷ್ಯ ಜನ್ಮವನ್ನ ನಾವು ಪಡೆದಿದೀವಿ. ಸೊ ಅದಕ್ಕೋಸ್ಕರ ನಾವು ಮನುಷ್ಯ ಜನ್ಮವನ್ನ ನಾವು ಉಪಯೋಗಿಸ್ಕೊಂಡು ಭಗವಂತನ ಲೋಕಕ್ಕೆ ಹೋಗ್ಲಿಕ್ಕೆ ನಾವು ತಯಾರಿಯನ್ನ ನಡೆಸ್ಬೇಕು. ನೋಡಿ, ಭಗವಂತ ಸ್ವತಃ ಅವನೇ ಬರ್ದಲೇ ಇರ್ಬೋದು, ಆದ್ರೆ ಅವನು ನಮಗೆ ಗುರುಗಳನ್ನ ಕಳಿಸ್ತಾನೆ. ನೋಡಿ, ಅವನಿಗೆ ಭಗವದ್ಗೀತಾ ಭಾಗವತ ಗ್ರಂಥ ರೂಪದಲ್ಲಿ ಇದ್ದಾರೆ, ಭಕ್ತರ ರೂಪದಲ್ಲಿ ಇದ್ದಾರೆ. ನಾವ್ ಇದೆಲ್ಲವನ್ನ ನಾವು ಉಪಯೋಗಿಸ್ಕೊಂಡು ಭಗವಂತನ ಲೋಕಕ್ಕೆ ಹೋಗ್ಲಿಕ್ಕೆ ತಯಾರಿಯನ್ನ ನಡೆಸ್ಬೇಕು. ಸೊ ಅದಕ್ಕೋಸ್ಕರ ನಾವು ಈ ಮನಸ್ಸನ್ನ ನಿಗ್ರಹಿಸೋದು ತುಂಬಾ ಮುಖ್ಯ. ನಾವ್ ಇದಕ್ಕಿಂತ ಮುಂಚೆ ನಾವು ತಿಳ್ಕೊಂಡ್ವಿ ಅಲ್ವಾ, ಮನಸ್ಸನ್ನ ನಿಗ್ರಹಿಸ್ಲಿಲ್ಲ ಅಂತಂದ್ರೆ ಏನಾಗತ್ತೆ. ಸೊ ನಾವು ಈ ಇಂದ್ರಿಯಗಳ ದಾಸರಾಗ್ತೀವಿ, ಇಂದ್ರಿಯಗಳು ಏನ್ ಹೇಳುತ್ತೋ ಅದನ್ನ ಕೇಳ್ತೀವಿ ಅಲ್ವಾ. ಸೊ ನಾವ್ ಇವಾಗ 3ನೇ ಅಧ್ಯಾಯದಲ್ಲಿ ನಾವು ತಿಳ್ಕೊಂಡ್ವಿ ಯಾವ್ದು ಶ್ರೇಷ್ಠ ಅಂತ ಹೇಳ್ಬಿಟ್ಟು ಅಲ್ವಾ. ನಮ್ಮ ಆತ್ಮ ಶ್ರೇಷ್ಠ, ನಮ್ಮ ಆತ್ಮಕ್ಕಿಂತ ಭಗವಂತ ಶ್ರೇಷ್ಠ. ಭಗವಂತನ ಮಾರ್ಗದರ್ಶನದಲ್ಲಿ ನಡಿಬೇಕು. ಆದ್ರೆ ನಾವ್ ಇವಾಗ ಯಾವ ತರ ಜೀವನವನ್ನ ಮಾಡ್ತಾ ಇದೀವಿ, ನಮ್ಮ ಇಂದ್ರಿಯಗಳು ಏನನ್ನ ಹೇಳುತ್ತೋ ಆ ತರ ನಾವು ಜೀವನವನ್ನ ಮಾಡ್ತಾ ಇದೀವಿ. ನಮ್ಮ ಕಣ್ಣು ಏನನ್ನೇ ನೋಡಿದ್ರೆ ನಮ್ಗೆ ಅದಿಷ್ಟ ಆಯ್ತು ಅಂತಂದ್ರೆ ನಮ್ಮ ಮನಸ್ಸು ನಿನಗೆ ಇದಿಷ್ಟ ಅಂತ ಹೇಳಿದ ತಕ್ಷಣನೇ ನಾವು ಆ ಕೆಲಸವನ್ನ ಮಾಡ್ತೀವಿ, ಅಥವಾ ಇನ್ನೇನೋ ಕೇಳಿಸ್ಕೊತೀವಿ ಅಲ್ವಾ. ಇವಾಗ ಏನೋ ಒಂದು ಸೇಲ್ ನಡೀತಾ ಇದೆ ಅಂತಂದ್ರೆ ಇವಾಗ ನಮ್ಮ ಕಿವಿಗೆ ಆ ನ್ಯೂಸ್ ಬೀಳುತ್ತೆ, ಅವಾಗ ಏನಾಗುತ್ತೆ, ನಮ್ಮ ಮನಸ್ಸು ಏನ್ ಹೇಳುತ್ತೆ, ಓ ಎದ್ದೋಗು ಬೇಗ ಎದ್ದೋಗು, ನೀನು ಆ ಈ ಭಗವದ್ಗೀತೆನ ಇವತ್ತಲ್ಲ ನಾಳೆ ಸಿಗುತ್ತೆ, ಆ ಸೇಲ್ಗೆ ಹೋಗ್ಬಿಟ್ಟು ನಿಂಗೆ ಬೇಕಾಗಿರೋ ವಸ್ತುಗಳನ್ನೆಲ್ಲ ನೀನು ಕಡಿಮೆ ರೇಟ್ಗೆ ಕೊಂಡ್ಕೊಂಡ್ಬಂದು ಅದನ್ನೆಲ್ಲ ಅನುಭವಿಸು ಅಂತ ಹೇಳುತ್ತೆ. ಈ ತರ ನಾವೇನ್ ಮಾಡ್ತಾ ಇದೀವಿ, ನಮ್ಮ ಇಂದ್ರಿಯಗಳು ಏನನ್ನ ಹೇಳುತ್ತೋ ಅದನ್ನ ನಾವು ಕೇಳ್ತಾ ಇದೀವಿ, ಆ ತರ ಜೀವನವನ್ನ ಮಾಡ್ತಾ ಇದೀವಿ. ನಮ್ಮ ಡೈರೆಕ್ಷನ್ ಯಾವ ತರ ಇದೆ, ಆ ಕನಿಷ್ಠ ಮಟ್ಟದನ್ನ ನಾವು ಅದರ ಮಾರ್ಗದರ್ಶನದಲ್ಲಿ ನಾವು ಜೀವನ ಮಾಡ್ತಾ ಇದೀವಿ. ಆದ್ರೆ ನಾವು ಯಾವ ಮಾರ್ಗದರ್ಶನದಲ್ಲಿ ಜೀವನ ಮಾಡೋದಕ್ಕೆ ಇವಾಗ ನಾವು ರೆಡಿ ಆಗ್ಬೇಕು ಅಂತಂದ್ರೆ, ನಮ್ಮ ಪರಮಾತ್ಮ ಏನ್ ಹೇಳ್ತಾನೆ ಅವರ ಮಾರ್ಗದರ್ಶನದಲ್ಲಿ ನಾವು ಜೀವನವನ್ನ ಮಾಡೋ ಒಂದು ಡೈರೆಕ್ಷನ್ಗೆ ನಾವು ಬರ್ಬೇಕಾಗತ್ತೆ. ನಮ್ಮ ಆತ್ಮ ಪರಮಾತ್ಮನ ಸಂಪರ್ಕಕ್ಕೆ ಬರ್ಬೇಕು. ಅವಾಗ ಏನಾಗತ್ತೆ, ನಮ್ಮ ಪರಮಾತ್ಮ ಈ ನಮ್ಮ ಧರ್ಮ ಗ್ರಂಥದಲ್ಲಿ ಹೇಳಿದರೆ ಹೇಗೆ ಜೀವನವನ್ನ ಮಾಡ್ಬೇಕು ಅಂತ, ಅದನ್ನ ನಾವು ಕಲ್ತ್ಕೊಂಡ್ರೆ ಏನಾಗತ್ತೆ, ನಮ್ಮ ಬುದ್ಧಿಗೆ ಗೊತ್ತಾಗುತ್ತೆ ಏನನ್ನ ಮಾಡ್ಬೇಕು ಏನನ್ನ ಮಾಡಬಾರ್ದು ಅಂತ. ಅವಾಗ ಅದೇನಾಗುತ್ತೆ, ಮನಸ್ಸಿಗೆ ಹೇಳುತ್ತೆ, ಹೌದೌದು ನೀನ್ ಹೇಳ್ತಾ ಇರೋದು ಸರಿನೇನೆ, ನಿನ್ಗೆ ಅದಿಷ್ಟ ಇರ್ಬೋದು, ಆದ್ರೆ ಅದು ನಿನಗೆ ಒಳ್ಳೇದಲ್ಲ, ಅದನ್ನ ನೀನ್ ಮಾಡ್ಕೂಡ್ದು ಅಂತ ಹೇಳ್ಬಿಟ್ಟು ನಮ್ಮ ಬುದ್ಧಿ ಮನಸ್ಸಿಗೆ ಹೇಳುತ್ತೆ. ಅವಾಗ ಏನಾಗುತ್ತೆ, ನಮ್ಮ ಇಂದ್ರಿಯಗಳು ನಮ್ಮ ಹತೋಟಿಗೆ ಬರುತ್ತೆ. ಸೊ ಅವಾಗ ನಾವು ಇಂದ್ರಿಯ ದಾಸನಾಗಿ ಬದುಕೋ ಹಾಗಿಲ್ಲ, ನಾವು ಭಗವಂತನ ಮಾರ್ಗದರ್ಶನದಲ್ಲಿ ನಾವು ಬದುಕ್ತೀವಿ. ಇದಕ್ಕೆ ತುಂಬಾ ಮುಖ್ಯವಾದದ್ದು ನಮ್ಮ ಮನಸ್ಸನ್ನ ನಿಗ್ರಹಿಸ್ಬೇಕು. ಯಾಕಂದ್ರೆ ನಮ್ಮ ಮನಸ್ಸೇನೆ ಇಷ್ಟ ಕಷ್ಟ, ಇದ್ ನಿನಗ್ ಬೇಕು ಇದ್ ನಿನಗ್ ಬೇಡ ಅಂತ ಹೇಳೋದು ನಮ್ಮ ಮನಸ್ಸೇ. ಸೊ ಅದಕ್ಕೋಸ್ಕರ ಎಲ್ಲದಕ್ಕೂ ಈ ಮನಸ್ಸೇ ಮೂಲ. ಅದಕ್ಕೇನೆ ನಮ್ಗೆ ಇಲ್ಲಿ ಭಗವಂತ ಮನಸ್ಸನ್ನ ನಿಗ್ರಹಿಸಿ ಅಂತ ಹೇಳ್ತಾರೆ. ಸೊ ಇವಾಗ ನಮ್ಮ ಮನಸ್ಸು ಸಮಸ್ಥಿತಿಯಲ್ಲಿ ಇದ್ರೆ ಅಷ್ಟೇನೆ ನಾವು ಭಗವಂತನ ಲೋಕಕ್ಕೆ ಹೋಗುವ ಅರ್ಹತೆನ ನಾವು ಪಡಿತೀವಿ. ಸೊ ನಾವ್ ಮನಸ್ಸನ್ನ ನಿಗ್ರಹಿಸ್ಲಿಲ್ಲ ಅಂತಂದ್ರೆ ನಮ್ಗೂ ಪ್ರಾಣಿಗಳಿಗೂ ಏನು ವ್ಯತ್ಯಾಸ ಇಲ್ಲ. ನೋಡಿ, ಇವಾಗ ನಾನೇನಾದ್ರೂ ಕೈಯಲ್ಲಿ ತಿಂಡಿ ಇಟ್ಕೊಂಡು ನನ್ ದಾರಿಲಿ ನಡ್ಕೊಂಡು ಹೋಗ್ತಾ ಇದ್ರೆ ಆ ಪ್ರಾಣಿ ಏನ್ ಮಾಡುತ್ತೆ, ಅದು ಗಬಕ್ ಅಂತ ಬಾಯಿ ಹಾಕಿ ಅದು ಎತ್ಕೊಂಡು ಹೋಗ್ಬಿಡುತ್ತೆ ಅಲ್ವಾ. ಅದೇ ಒಬ್ಬ ಮನುಷ್ಯ ಆ ಕೈಯಲ್ಲಿ ಬೇರೆಯವ್ರ ತಿಂಡಿ ಇಟ್ಕೊಂಡು ಹೋಗ್ತಿದ್ರು ಸಹ ಅವ್ನ್ ಹಂಗ್ ಹೋಗಿ ಕಿತ್ಕೊಂಡು ತಿನ್ನೋದಿಲ್ಲ. ಯಾಕಂದ್ರೆ ಅವನಿಗೆ ಅಷ್ಟು ಮನಸ್ಸನ್ನ ನಿಗ್ರಹಿಸುವಂತಹ ಒಂದು ಶಕ್ತಿ ಇದೆ ಅಲ್ವಾ. ಇವಾಗ ಅದನ್ನ ನಾವ್ ಇನ್ನ ಹೆಚ್ಚು ನಿಗ್ರಹಿಸ್ತಾ ಹೋದಂಗೆಲ್ಲ ನಾವು ಉನ್ನತ ಸ್ಥಿತಿಗೆ ಬರ್ತೀವಿ. ಅದಕ್ಕೆ ನೋಡಿ, ಇವಾಗ ನಮ್ಮ ಸಮಾಜದಲ್ಲಿ ನಾವ್ ಯಾರಿಗೆ ಹೆಚ್ಚು ಗೌರವವನ್ನ ಕೊಡ್ತೀವಿ ಅಂತಂದ್ರೆ, ಯಾರು ಹೆಚ್ಚು ಮನಸ್ಸನ್ನ ನಿಗ್ರಹಿಸ್ಲಿಕ್ಕೆ ಶಕ್ತಿ ಇದೆಯೋ ಅಂತವ್ರಿಗೆ ನಾವು ತುಂಬಾ ಗೌರವವನ್ನ ನಾವು ಕೊಡ್ತೀವಿ. ಅದಕ್ಕೆ ನೋಡಿ, ಸನ್ಯಾಸಿಗಳಿಗೆ ನಾವು ತುಂಬಾ ಗೌರವವನ್ನ ಕೊಡೋದು ಅದಕ್ಕೇನೆ. ಯಾಕಂದ್ರೆ ಅವನಿಗೆ ನಿಗ್ರಹಣ ಶಕ್ತಿ ತುಂಬಾ ಹೆಚ್ಚಿದೆ ಅಲ್ವಾ. ಸೊ ಅದಕ್ಕೆ ನಾವು ಅವ್ರಿಗೆ ಗೌರವಿಸ್ತೀವಿ, ನಮಸ್ಕಾರ ಮಾಡ್ತೀವಿ. ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ನಾವು ಮನಸ್ಸನ್ನ ನಿಗ್ರಹಿಸ್ಲಿಲ್ಲ ಅಂತಂದ್ರೆ ನಮಗೂ ಪ್ರಾಣಿಗಳಿಗೂ ಏನು ವ್ಯತ್ಯಾಸ ಇಲ್ಲ. ಆ ತೊಯ್ದಾಡ್ತಾ ಇರುವಂತಹ ಮನಸ್ಸನ್ನ ನಾವು ನಿಗ್ರಹಿಸ್ಬೇಕು. ಸೊ ನಮ್ಮ ಮನಸ್ಸನ್ನ ನಿಗ್ರಹಿಸಿದ್ರೆ ಅಷ್ಟೇ ನಾವು ಆತ್ಮ ಸಾಕ್ಷಾತ್ಕಾರವನ್ನ ಪಡ್ಕೊಳ್ಲಿಕ್ಕೆ ಸಾಧ್ಯ. ನಾನ್ ಯಾರು, ನಾನ್ ಯಾಕೆ ಇಲ್ಲಿ ಹುಟ್ಟಿದೀನಿ, ನಾನ್ ಯಾಕೆ ಇಲ್ಲಿ ಕಷ್ಟವನ್ನ ಅನುಭವಿಸ್ತಾ ಇದ್ದೀನಿ, ಬೇರೆಯವರೆಲ್ಲರನ್ನೂ ಸಹ ನನಗಿನ್ನ ಕಡಿಮೆ ಕೆಲಸ ಮಾಡ್ತಿದ್ದಾರೆ, ಅವರು ಹೆಚ್ಚು ಸುಖವನ್ನ ಅನುಭವಿಸ್ತಾ ಇದ್ದಾರೆ. ಮತ್ತೆ ಈ ಸೃಷ್ಟಿಯನ್ನ ಯಾರು ಮಾಡಿದ್ದಾರೆ, ಇಷ್ಟು ಸುಂದರವಾಗಿದೆಯಲ್ಲ, ನಾವೆಷ್ಟೇ ಈ ಸೈನ್ಸ್ ಅಲ್ಲಿ ಮುಂದುವರೆದ್ರು ಸಹ ಇಂಥದ್ ಯಾವ್ದನ್ನು ನಾನು ಸೃಷ್ಟಿ ಮಾಡ್ಲಿಕ್ಕೆ ಸಾಧ್ಯ ಇಲ್ವಲ್ಲ, ಯಾರು ಇದನ್ನೆಲ್ಲ ಸೃಷ್ಟಿ ಮಾಡಿರೋದು, ಆ ಪರಮ ಸತ್ಯ ಯಾರು
ಅಂತ ಹೇಳ್ಬಿಟ್ಟು ನಾವು ನಮ್ಮ ಆತ್ಮ ಸಾಕ್ಷಾತ್ಕಾರ ಮಾಡ್ಕೋಬೇಕು, ನಾನ್ ಯಾರು ಅಂತ ತಿಳ್ಕೊಬೇಕು. ಅದಾದ್ಮೇಲೆ ಆ ಪರಮ ಸತ್ಯನ ಸಾಕ್ಷಾತ್ಕಾರ ಮಾಡ್ಕೋಬೇಕು. ಸೊ ಅದಕ್ಕೋಸ್ಕರನೇ ನಾವು ಈ ಮನಸ್ಸನ್ನ ನಿಯಂತ್ರಿಸ್ಬೇಕಾಗತ್ತೆ. ಸೊ ಇವಾಗ ಈ ಅಷ್ಟಾಂಗ ಯೋಗವನ್ನ ನೀವು ತಿಳ್ಕೊಂಡ್ರಿ ಅಲ್ವಾ? ಈ ಅಷ್ಟಾಂಗ ಯೋಗವನ್ನ ನೀವು ಪ್ರಯತ್ನಿಸ್ಲಿಕ್ಕೆ ನೀವು ಸಿದ್ಧರಿದ್ದೀರಾ? ಹರೇ ಕೃಷ್ಣ, ಯಾರಾದ್ರೂ ಹೇಳ್ತೀರಾ? ಈ ಅಷ್ಟಾಂಗ ಯೋಗವನ್ನ ನೀವು ಮಾಡ್ತೀರಾ? ಹರೇ ಕೃಷ್ಣ. ಹಾ, ಕೇಳಿಸ್ತಾ ಇಲ್ಲ ಮಾತಾಜಿ? ಈ ಅಷ್ಟಾಂಗ ಯೋಗ ವ್ಯವಸ್ಥೆನ ನೀವು ಪ್ರಯತ್ನ ಮಾಡ್ಲಿಕ್ಕೆ ಸಿದ್ಧರಿದ್ದೀರಾ ಅಂತ ಕೇಳ್ತಾ ಇದ್ದಾರೆ. ಸೊ ನೀವು ಸಿದ್ಧರಿದ್ದೀರಾ? ಹೌದು ಮಾತಾಜಿ, ಸಿದ್ಧರಿದ್ದೀವಿ. ಓಕೆ ಮಾತಾಜಿ, ಧನ್ಯವಾದಗಳು. ಈಗ ನೋಡೋಣಂತೆ. ಇದನ್ನೆಲ್ಲ ಕೃಷ್ಣ ಅರ್ಜುನನಿಗೆ ಹೇಳ್ತಾ ಇದ್ದಾರೆ, ಅಷ್ಟಾಂಗ ಯೋಗವನ್ನ ಹೇಗೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು. ಇವಾಗ ನಮ್ಮ ಅರ್ಜುನ ಏನ್ ಹೇಳ್ತಾರೆ ಅಂತ ಹೇಳ್ಬಿಟ್ಟು ನಾವ್ ಇವಾಗ ಹೇಳೋಣಂತೆ. ನೋಡಿ, ನಮ್ಗೆ ಗೊತ್ತಿರೋ ಹಾಗೇನೆ ಅರ್ಜುನ ಅವನಿಗೆ ಚಿಕ್ಕ ವಯಸ್ಸಿನೂ ಸಹ ಅವನಿಗೆ ತುಂಬಾ ಏಕಾಗ್ರ ಚಿತ್ತತೆಯಲ್ಲಿ ಅವನಿಗೆ ಮೊದಲಿನ ಸ್ಥಾನ ಅಲ್ವಾ? ಸೊ ಒಂದ್ಸತಿ ಸ್ಪರ್ಧೆ ಇಟ್ಟಿರ್ತಾರೆ ದ್ರೋಣಾಚಾರ್ಯರು, ಕೌರವರು ಪಾಂಡವರು ಅವರು ಬಿಲ್ವಿದ್ಯೆಯನ್ನ ಕಲ್ತ್ಕೊಂಡ್ಮೇಲೆ ಅವರು ಒಂದು ಟೆಸ್ಟ್ ಅನ್ನ ಇಟ್ಟಿರ್ತಾರೆ. ಆ ಟೆಸ್ಟ್ ಅಲ್ಲಿ ಏನಾಗುತ್ತೆ ನಿಮ್ಗೆ ಗೊತ್ತಿರೋ ಹಾಗೇನೆ, ಒಂದು ಕೃತಕವಾದ ಒಂದು ಏನು ಪಕ್ಷಿಯನ್ನ ಒಂದು ಗಿಡದ ಮೇಲೆ ಇಟ್ಟಿರ್ತಾರೆ. ಆ ಕೃತಕ ಪಕ್ಷಿಯ ಕಣ್ಣಿಗೆ ಅವರು ಗುರಿ ಇಟ್ಟು ಬಾಣವನ್ನ ಬಿಡ್ಬೇಕು. ಅದು ಟೆಸ್ಟ್ ಇರುತ್ತೆ ಅಲ್ವಾ? ಅದು ಪರೀಕ್ಷೆ ಇರುತ್ತೆ. ಸೊ ಆ ಪರೀಕ್ಷೆಯಲ್ಲಿ ಯಾರಿಗೂ ಆ ಪರೀಕ್ಷೆಯನ್ನ ಪಾಸ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಲ್ವಾ? ಸೊ ಇವಾಗ ಕೌರವರು ಬರ್ತಾರೆ, ಪಾಂಡವರು ಬರ್ತಾರೆ. ಬಂದಾಗ ದ್ರೋಣಾಚಾರ್ಯರು ಕೇಳ್ತಾರೆ, ಬಿಲ್ಲನ್ನ ಬಿಡ್ಲಿಕ್ಕಿನ ಮುಂಚೆ ನಿಮ್ಗೆ ಏನ್ ಕಾಣಿಸ್ತಾ ಇದೆ ಅಂತ ಕೇಳಿದಾಗ ಒಬ್ಬೊಬ್ರು ಒಂದೊಂದನ್ನ ಹೇಳ್ತಾರೆ ಅಲ್ವಾ? ಅವಾಗ ದ್ರೋಣಾಚಾರ್ಯರು ಏನ್ ಹೇಳ್ತಾರೆ, ನೀನ್ ಅದನ್ನ ಕಣ್ಣಿಗೆ ನೀನು ಗುರಿ ಇಟ್ಟು ಹೊಡಿಲಿಕ್ಕೆ ಸಾಧ್ಯ ಇಲ್ಲ, ನೀನ್ ಈ ಕಡೆ ಬಂದ್ಬಿಡು, ಈ ಕಡೆ ಬಂದ್ಬಿಡು ಅಂತ ಹೇಳ್ತಾರೆ. ಅವರು ಅದನ್ನ ಅಂದ್ರೆ ಬಿಲ್ಲನ್ನ ಅಂದ್ರೆ ಬಾಣವನ್ನ ಬಿಡ್ಲಿಕ್ಕೇನೆ ಅವ್ರ ಅವಕಾಶ ಕೊಡೋದಿಲ್ಲ. ಕೊನೆಗೆ ಅರ್ಜುನ ಬಂದಾಗ ಅರ್ಜುನನನ್ನ ಕೇಳ್ತಾರೆ, ಏನ್ ಕಾಣಿಸ್ತಾ ಇದೆ ಅರ್ಜುನ ನಿನಗೆ ಅಂತಂದ್ರೆ ಅರ್ಜುನ ಏನ್ ಹೇಳ್ತಾರೆ, ಗುರುಗಳೇ ನನಗೆ ಆ ಪಕ್ಷಿಯ ಕಣ್ಣಿನ ವಿನ ನನಗೆ ಬೇರೆ ಏನೂ ಕಾಣಿಸ್ತಿಲ್ಲ ಅಂತ ಹೇಳಿದಾಗ ಅವಾಗ ದ್ರೋಣಾಚಾರ್ಯರು ಹೇಳ್ತಾರೆ, ಸರಿ ಹಾಗಾದ್ರೆ ನೀನು ಬಾಣವನ್ನ ಬಿಡು ಅಂತ ಹೇಳ್ತಾರೆ. ಅವಾಗ ಅದು ಆ ಪಕ್ಷಿಯ ಕಣ್ಣಿಗೆ ಅದು ಬಾಣ ತೆಗಲಿ ಆ ಪಕ್ಷಿ ಕೆಳಗಡೆ ಬೀಳುತ್ತೆ ಅಲ್ವಾ? ಅಂದ್ರೆ ಅವನಿಗೆ ಅಷ್ಟು ಏಕಾಗ್ರತೆ ಆ ಚಿಕ್ಕ ವಯಸ್ಸಿನಿಂದ ಅವನಿಗಿದೆ. ಅದಕ್ಕೋಸ್ಕರನೇ ಅವನು ಅಷ್ಟು ಏನು ಧನುರ್ವಿದ್ಯೆಯಲ್ಲಿ ಪರಿಣಿತಿಯನ್ನ ಪಡ್ಲಿಕ್ಕೆ ಅವನಿಗೆ ಸಾಧ್ಯ ಆಗಿರುತ್ತೆ ಅಲ್ವಾ? ಮತ್ತೆ ಅವರು ನಮಗ್ ಗೊತ್ತಿರೋ ಹಾಗೇನೆ ದ್ರೌಪದಿಯ ಸ್ವಯಂವರವನ್ನ ಗೆಲ್ಬೇಕಾದ್ರೆ ಅದು ಅಲ್ಲಿರುವಂತಹ ಪರೀಕ್ಷೆ ಆದ್ರೂ ಏನಾದ್ರೂ ತುಂಬಾ ಸುಲಭವಾದದ್ದಾ? ಇಲ್ಲ ಅಲ್ವಾ? ಸೊ ಅಲ್ಲಿ ಮೇಲ್ಗಡೆ ಅವರು ಸೀಲಿಂಗ್ ಅಲ್ಲಿ ಒಂದು ಮತ್ಸ್ಯ ಯಂತ್ರವನ್ನ ಹಾಕಿರ್ತಾರೆ. ಅದನ್ನ ನೇರವಾಗಿ ನೋಡ್ಕೊಂಡು ಆ ಮತ್ಸ್ಯ ಯಂತ್ರಕ್ಕೆ ಅವರು ಹೊಡೆಯೋ ಹಾಗಿಲ್ಲ, ಬಾಣವನ್ನ ಬಿಡೋ ಹಾಗಿಲ್ಲ. ಅದರ ಪ್ರತಿಬಿಂಬ ನೀರಿನಲ್ಲಿ ಇರುತ್ತೆ. ಆ ನೀರಿನಲ್ಲಿ ಕಾಣಿಸ್ತಾ ಇರೋ ಪ್ರತಿಬಿಂಬವನ್ನ ನೋಡ್ಕೊಂಡು ಅವರು ಬಾಣವನ್ನ ಬಿಡ್ಬೇಕಾಗಿರುತ್ತೆ. ಅಂದ್ರೆ ಅದು ಎಷ್ಟು ಏಕಾಗ್ರತೆ ಇದ್ರೆ ಮಾತ್ರ ಅವರು ಇದನ್ನ ಸಾಧಿಸ್ಲಿಕ್ಕೆ ಸಾಧ್ಯ ಅಲ್ವಾ? ಅಂತದನ್ನು ಸಹ ಅವರು ಅರ್ಜುನ ಮಾಡ್ತಾರೆ. ಸೊ ಅದಾದ್ಮೇಲೆ ಅವರು ಕಾಡಲ್ಲಿ ಅವರು ಜೀವನವನ್ನ ಮಾಡಿದ್ದಾರೆ ಅಲ್ವಾ? ಕಾಡೇನು ಅವ್ರಿಗೆ ಹೊಸದಲ್ಲ. ಅವರು ಏನು 12 ವರ್ಷಗಳ ಕಾಲ ವನವಾಸವನ್ನ ಅವರು ಮಾಡಿದ್ದಾರೆ. ಕಾಡಿಗೆ ಹೋಗೋದು ಸಹ ಅವರಿಗೆ ಕಷ್ಟ ಇಲ್ಲ. ಮತ್ತೆ ಅವರು ಶಿವನನ್ನ ಅವರು ಅವರ ಜೊತೆನೆ ಹೋರಾಡಿ ಅವರು ಪಾಶುಪತಾಸ್ತ್ರವನ್ನ ಅವರು ಗಳಿಸಿದ್ದಾರೆ. ಅಷ್ಟು ಅವರು ಶಕ್ತಿಶಾಲಿಯಾಗಿದ್ದಾರೆ ಅವರು. ಮತ್ತೆ ಅವರು ನರನಾರಾಯಣ, ಅವರು ಸಾಮಾನ್ಯರಾದವರಲ್ಲ. ನರನಾರಾಯಣನಲ್ಲಿ ಅವರು ಒಬ್ರು ನರ ಅಲ್ವಾ ಅರ್ಜುನ. ಸೊ ಇಷ್ಟೆಲ್ಲಾ ಒಂದು ಗುಣಗಳನ್ನ ಇಟ್ಕೊಂಡಿರುವಂತಹ ಅರ್ಜುನ ಈ ಅಷ್ಟಾಂಗ ಯೋಗದ ಬಗ್ಗೆ ಕೃಷ್ಣನಿಂದ ಕೇಳಿದ್ಮೇಲೆ ನೋಡಿ ಅವ್ರು ಏನ್ ಹೇಳ್ತಾ ಇದ್ದಾರೆ, ಚಂಚಲಂ ಹಿ ಮನಃ ಕೃಷ್ಣ ಪ್ರಮಾಥಿ ಬಲವದೃಢಂ ತಸ್ಯಾಹಂ ನಿಗ್ರಹಂ ಮನ್ಯೇ ವಾಯೋರಿವ ಸುದುಷ್ಕರಂ ಅಂತ ಹೇಳ್ತಾ ಇದಾರೆ. ನೋಡಿ ಇಲ್ಲಿ ಏನ್ ಹೇಳ್ತಾ ಇದಾರೆ, ಅರ್ಜುನ ಕೃಷ್ಣನಿಗೆ ಇದನ್ನೆಲ್ಲ ಕೇಳಿದ್ಮೇಲೆ, ಕೃಷ್ಣನೇ ಮನಸ್ಸು ಚಂಚಲವಾದದ್ದು, ಪ್ರಕ್ಷುಬ್ಧವಾದದ್ದು, ಹಠಮಾರಿ, ಅದು ಬಲವಾದದ್ದು, ಅದನ್ನ ನಿಗ್ರಹಿಸುವುದು ಗಾಳಿಯನ್ನ ನಿಯಂತ್ರಿಸುವುದಕ್ಕಿಂತ ಕಷ್ಟ ಎಂದು ನನಗೆ ತೋರುತ್ತದೆ ಅಂತ ಹೇಳ್ತಾ ಇದ್ದಾರೆ. ನೋಡಿ ಅರ್ಜುನ ಅಂತವ್ರು ನಾವು ನೋಡಿದ್ವಿ ಈಗ ಅವನಿಗೆ ಎಷ್ಟು ಏಕಾಗ್ರ ಚಿತ್ತತೆ ಇದೆ ಅಲ್ವಾ? ಮತ್ತೆ ಅವನಿಗೆ ಕಾಡಲ್ಲಿ ಹೋಗೋದೇನ್ ಕಷ್ಟ ಇಲ್ಲ. ಅವನಿಗೆ ಕಾಡಲ್ಲಿ ಹೋಗಿ ಜೀವನ ಮಾಡಿರೋದು ಅವನಿಗೆ ಅಭ್ಯಾಸವಾಗಿ ಹೋಗಿದೆ ಅಲ್ವಾ? ಎಷ್ಟು ಶಕ್ತಿ ಇದೆ ಅವನಿಗೆ. ಆದ್ರೂ ಸಹ ಅವನು ಏನ್ ಹೇಳ್ತಾ ಇದ್ದಾನೆ, ಕೃಷ್ಣ ಮನಸ್ಸನ್ನೋದು ತುಂಬಾ ಚಂಚಲವಾದದ್ದು, ಅದು ಪ್ರಕ್ಷುಬ್ಧವಾದದ್ದು, ಹಠಮಾರಿ ಬಲವಾದದ್ದು, ಅದನ್ನ ನನಗೆ ನಿಗ್ರಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ಬೇಕಾದ್ರೆ ಗಾಳಿಯನ್ನ ನಾನು ನಿಗ್ರಹಿಸ್ತೀನಿ, ಆದ್ರೆ ಮನಸ್ಸನ್ನ ನಿಗ್ರಹಿಸ್ಲಿಕ್ಕೆ ನನ್ಗೆ ಸಾಧ್ಯ ಇಲ್ಲ ಅಂತ ಬಿಟ್ಟು ಯಾರು ಹೇಳ್ತಾ ಇದ್ದಾರೆ? ಅರ್ಜುನ ಹೇಳ್ತಾ ಇದಾರೆ. ನೋಡಿ ಅರ್ಜುನನಿಗೆ ಸಾಧ್ಯವಾಗದಲ್ಲಿರೋದು ನಮ್ಮಂತಹ ಸಾಮಾನ್ಯ ಮನುಷ್ಯರಿಗೆ ಸಾಧ್ಯ ಆಗುತ್ತಾ? ಅದು ಈ ಕಾಲದಲ್ಲಿ ನಾವು ಎಲ್ಲರನ್ನ ಬಿಟ್ಟು ನಾವು ಕಾಡಿಗೆ ಹೋಗಿ ಏಕಾಂಗಿಯಾಗಿ ಈ ಅಷ್ಟಾಂಗ ಯೋಗವನ್ನ ಪಾಲಿಸಿ ಮನಸ್ಸನ್ನ ನಿಗ್ರಹಿಸಿ ಭಗವಂತನ ಸಾಕ್ಷಾತ್ಕಾರವನ್ನ ಪಡ್ಕೊಳ್ಳೋದು ನಮಗೆ ಸಾಧ್ಯ ಆಗುತ್ತಾ? ಸೊ ಅದಕ್ಕೆ ಇಲ್ಲಿ ಕೃಷ್ಣ ಏನ್ ಹೇಳ್ತಾ ಇದ್ದಾನೆ, ಶ್ರೀಕೃಷ್ಣನು ಹೀಗೆ ಹೇಳಿದನು, ಮಹಾಬಾಹುವು ಕುಂತಿಯ ಮಗನೂ ಆದ ಅರ್ಜುನನೇ, ಚಂಚಲವಾದ ಮನಸ್ಸನ್ನ ನಿಗ್ರಹಿಸುವುದು ಬಹು ಕಷ್ಟ. ಅವರು ಒಪ್ಕೋತಾ ಇದ್ದಾರೆ, ಕೃಷ್ಣನು ಒಪ್ಕೋತಾ ಇದ್ದಾರೆ. ಹೌದು,
ಮನಸ್ಸು ಅನ್ನೋದು ತುಂಬಾ ಚಂಚಲ ಅಲ್ವಾ. ನಮ್ಗೆ ಒಂದು ಕ್ಷಣ ಇರೋ ಒಂದು ಮನಸ್ಸು ಇವಾಗ ಈ ಮನಸ್ಸು ಇಲ್ಲಿದ್ರೆ ಇನ್ನೊಂದು ಕ್ಷಣದಲ್ಲಿ ಅದು ಅಮೆರಿಕಾಗ್ ಹೋಗ್ಬಿಟ್ಟಿರುತ್ತೆ, ಇನ್ನೊಂದ್ ಕಡೆಗೆ ಹೋಗ್ಬಿಟ್ಟಿರುತ್ತೆ ಇನ್ನೊಂದು ಕ್ಷಣದಲ್ಲಿ. ಆಮೇಲೆ ಮತ್ತೆ ಅದು ಸುತ್ತಾಡ್ಕೊಂಡು ಇಲ್ಲಿ ಬರುತ್ತೆ ಮನಸ್ಸು ಅಲ್ವಾ. ನಮ್ಗೆ ಆ ಮನಸ್ಸನ್ನ ನಾವು ನಿಗ್ರಹಿಸೋದು ಬಹಳ ಕಷ್ಟ. ಆದ್ರೆ ನೋಡಿ ಕೃಷ್ಣ ಹೇಳ್ತಾ ಇದ್ರೆ ಆದ್ರೆ ಸಾಧ್ಯ ಇದೆ. ಹೇಗೆ ಸಾಧ್ಯ ಇದೆ? ಆದರೂ ಯೋಗ್ಯವಾದ ವೈರಾಗ್ಯದಿಂದ ಮತ್ತು ಅಭ್ಯಾಸದಿಂದ ಅದನ್ನು ನಾವು ನಿಗ್ರಹಿಸಬಹುದು ಅಂತ ಹೇಳ್ತಾ ಇದ್ದಾರೆ. ಸೊ ನಾವು ವೈರಾಗ್ಯದಿಂದ ನಾವು ಈ ಇಂದ್ರಿಯ ಸುಖವನ್ನ ಅನುಭವಿಸ್ಬೇಕು ಅಂತ ಏನೋ ಒಂದು ಇಚ್ಛೆ ಇದೆ, ಅದರಿಂದ ನಾವು ಏನು ಅದನ್ನ ತ್ಯಾಗ ಮಾಡಿದ್ರೆ, ಆ ಇಂದ್ರಿಯ ಸುಖವನ್ನ ನಾವು ತ್ಯಾಗ ಮಾಡಿದ್ರೆ, ಅಂದ್ರೆ ವೈರಾಗ್ಯವನ್ನ ನಾವು ಪ್ರಾಕ್ಟೀಸ್ ಮಾಡಿದ್ರೆ, ಮತ್ತೆ ಅಭ್ಯಾಸ, ನಾವ್ ಇದನ್ನ ಆ ಮನಸ್ಸನ್ನ ನಿಗ್ರಹಿಸೋದನ್ನ ನಾವು ಅಭ್ಯಾಸ ಮಾಡ್ತಾ ಹೋಗ್ಬೇಕು. ಆವಾಗ ನಾವು ಮನಸ್ಸನ್ನ ನಿಗ್ರಹಿಸ್ಬೋದು ಅಂತ ಹೇಳ್ತಾ ಇದಾರೆ. ನೋಡಿ, ಮನಸ್ಸನ್ನ ನಿಗ್ರಹಿಸ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಏನು ತೊಂದರೆ ಆಗತ್ತೆ ಅಂತ ಹೇಳ್ತಾ ಇದಾರೆ. ಮನಸ್ಸಿಗೆ ಕಡಿವಾಣ ಹಾಕಲಾರದವನಿಗೆ ಆತ್ಮ ಸಾಕ್ಷಾತ್ಕಾರವು ಕಷ್ಟ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಯಾರು ಮನಸ್ಸನ್ನ ನಿಯಂತ್ರಣದಲ್ಲಿ ಇರಿಸ್ಕೋತಾರೋ ಮತ್ತು ಯಾರು ಯೋಗ್ಯವಾದ ರೀತಿಯಲ್ಲಿ ಪ್ರಯತ್ನಿಸುವರೋ ಅವರಿಗೆ ಯಶಸ್ಸು ಖಂಡಿತ. ಇದು ನನ್ನ ಅಭಿಪ್ರಾಯ ಅಂತ ಕೃಷ್ಣ ಹೇಳ್ತಾ ಇದ್ದಾರೆ. ಅಂದ್ರೆ ಇವಾಗ ಹೌದು, ಮನಸ್ಸನ್ನ ನಿಗ್ರಹಿಸೋದು ತುಂಬಾ ಕಷ್ಟ, ಆದ್ರೆ ನಾವು ಮನಸ್ಸನ್ನ ನಿಗ್ರಹಿಸ್ಲೇಬೇಕು. ಮನಸ್ಸನ್ನ ನಿಗ್ರಹಿಸ್ಲಿಲ್ಲ ಅಂದ್ರೆ ನಮ್ಗೆ ಯಶಸ್ಸು ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ, ಯಾವ್ದ್ರಲ್ಲೂ ಸಾಧ್ಯ ಇಲ್ಲ. ಈ ಆಧ್ಯಾತ್ಮಿಕ ಮಾರ್ಗ ಒಂದ್ರಲ್ಲೇ ಅಲ್ಲ, ನಮ್ಮ ಈ ಭೌತಿಕ ಪ್ರಪಂಚದಲ್ಲಿ ನಾವ್ ಏನನ್ನಾದ್ರೂ ಸಾಧಿಸ್ಬೇಕು ಅಂದ್ರೂ ಸಹ ಮನಸ್ಸನ್ನ ನಾವು ನಿಗ್ರಹಿಸ್ಲಿಲ್ಲ ಅಂತಂದ್ರೆ ನಮ್ಗೆ ಯಶಸ್ಸು ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾರು ಅದನ್ನ ಪ್ರಯತ್ನಿಸ್ತಾರೋ ಅವ್ರಿಗೆ ಯಶಸ್ಸು ಖಂಡಿತ ಅಂತ ಹೇಳ್ಬಿಟ್ಟು ಇಲ್ಲಿ ಕೃಷ್ಣ ಅವರ ಅಭಿಪ್ರಾಯವನ್ನ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ನಿಮ್ಗೊಂದು ಪ್ರಶ್ನೆ ಇದೆ. ಸೊ ಮನಸ್ಸು ಇದು ಸ್ನೇಹಿತನ ಅಥವಾ ಶತ್ರುನ ನಮ್ಗೆ ಅಂತ ಹೇಳ್ಬಿಟ್ಟು. ಸೊ ಇವಾಗ ನಿಮ್ಗೆ ಏನ್ ಅನ್ಸುತ್ತೆ, ನಮ್ಮ ಮನಸ್ಸು ಅದು ನಮ್ಮ ಸ್ನೇಹಿತನ ಅಥವಾ ನಮ್ಮ ಶತ್ರುನ ಅದು ಮನಸ್ಸು? ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹೇಳಿ ಮಾತಾಜಿ. ಮನಸ್ಸನ್ನ ನಾವು ನಿಗ್ರಹಿಸಿದ್ರೆ ಅದು ನಮ್ಮ ಸ್ನೇಹಿತನಾಗುತ್ತಾನೆ, ನಾವು ಅದಕ್ಕೆ ದಾಸರಾದರೆ ಅದು ನಮಗೆ ಶತ್ರು ಆಗುತ್ತೆ. ಹರಿ ಬೋಲ್ ಮಾತಾಜಿ. ಅದನ್ನೇ ನಮ್ಗೆ ಇವಾಗ ಕೃಷ್ಣ ಹೇಳ್ತಾ ಇದ್ದಾರೆ. ಸೊ ಯಾರು ಮನಸ್ಸನ್ನ ನಿಗ್ರಹಿಸ್ತಾರೋ ಆಗ ಆ ಮನಸ್ಸು ಸ್ನೇಹಿತನಾಗ್ತಾನೆ ನಮ್ಗೆ. ಸೊ ಇಲ್ಲ, ಯಾರಿಗೆ ಮನಸ್ಸನ್ನ ನಿಗ್ರಹಿಸ್ಲಿಕ್ಕೆ ಆಗ್ಲಿಲ್ಲೋ ಅವ್ರಿಗೆ ಆ ಮನಸ್ಸು ಶತ್ರು ಆಗ್ತಾನೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ ಅಲ್ವಾ. ಸೊ ನೀವು ಶತ್ರುವಿನ ಜೊತೆ ಬದುಕ್ಲಿಕ್ಕೆ ಸಾಧ್ಯನಾ? ಇವಾಗ ನಿಮ್ಮ ಮನೆಯಲ್ಲೇ ನಿಮ್ಮ ಪಕ್ಕದಲ್ಲೇ ಶತ್ರು ಇದ್ರೆ ನಿಮ್ಗೆ ಬದುಕ್ಲಿಕ್ಕೆ ಸಾಧ್ಯ ಆಗತ್ತಾ? ನಿಮ್ಗೆ ಯಶಸ್ಸು ಸಿಗುತ್ತಾ ನಿಮ್ಮ ಜೀವನದಲ್ಲಿ? ಇಲ್ಲ ಮಾತಾಜಿ, ಇಲ್ಲ. ಸೊ ಇವಾಗ ಆ ಮನಸ್ಸನ್ನೋದೇ ಇವಾಗ ಶತ್ರು ಆದ್ರೆ ಆ ಮನಸ್ಸು ಹೊರಗಡೆ ಎಲ್ಲೂ ಇಲ್ಲ, ನಮ್ಮ ಜೊತೆನೇ ಇದ್ದಾರೆ. ಅಂತಹ ಶತ್ರುವನ್ನ ನಾವು ಜೊತೆಯಲ್ಲಿ ಇಟ್ಕೊಂಡು ನಾವು ಯಶಸ್ಸನ್ನ ಪಡಿಬಹುದಾ ನಮ್ಮ ಜೀವನದಲ್ಲಿ? ಯಶಸ್ವಿ ಆಗ್ಲಿಕ್ಕೆ ನಾವು ಸಾಧ್ಯ ಆಗತ್ತಾ? ಇಲ್ಲ ಮಾತಾಜಿ, ಇಲ್ಲ. ಸೊ ಅದಕ್ಕೋಸ್ಕರ ಇವಾಗ ಅದಕ್ಕೆ ನಮ್ಗೆ ಇಲ್ಲಿ ಕೃಷ್ಣ ಹೇಳ್ತಾ ಇದಾರೆ, ಸೊ ನೀವು ನಿಮ್ಮ ಮನಸ್ಸನ್ನ ನೀವು ಸ್ನೇಹಿತನನ್ನಾಗಿ ಮಾಡ್ಕೊಳ್ಳಿ ಅಂತ ಅಲ್ವಾ. ಅದು ತುಂಬಾ ಕಷ್ಟ, ಆದ್ರೆ ಕೃಷ್ಣ ಏನ್ ಹೇಳ್ತಾ ಇದಾರೆ, ಇಲ್ಲ ನೀವು ಅಭ್ಯಾಸ ಮಾಡಿದ್ರೆ ಅದು ಸಾಧ್ಯ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ ಅಲ್ವಾ. ಸೊ ಅದಕ್ಕೋಸ್ಕರ ನಮ್ಗೆ ಇಲ್ಲಿ ಕೃಷ್ಣ ಏನ್ ಹೇಳ್ತಾ ಇದಾರೆ, ಬಂಧುರಾತ್ಮಾತ್ಮನಸ್ತಸ್ಯ ಏನಾತ್ಮೈವಾತ್ಮನಾಜಿತಃ ಅನಾತ್ಮನಸ್ತು ಶತ್ರುತ್ವೇ ವರ್ತೇತಾತ್ಮೈವ ಶತ್ರುವತ್. ಯಾರು ಮನಸ್ಸನ್ನ ಗೆದ್ದಿದ್ದಾನೋ ಅವನಿಗೆ ಮನಸ್ಸು ಬಂಧುವಾಗುತ್ತದೆ, ಆದರೆ ಹಾಗೆ ಮಾಡದಿರುವವನಿಗೆ ಅವನ ಮನಸ್ಸೇ ಅತ್ಯಂತ ದೊಡ್ಡ ಶತ್ರುವಾಗುತ್ತದೆ ಅಂತ ಹೇಳ್ತಾ ಇದ್ದಾರೆ ಅಲ್ವಾ. ಸೊ ನಾವು ಮನಸ್ಸನ್ನ ನಾವು ಗೆಲ್ಲಿಲ್ಲ ಅಂತಂದ್ರೆ ನಮ್ಗೆ ಆ ಮನಸ್ಸು ಶತ್ರು ಆಗುತ್ತೆ. ಯಾರು ಮನಸ್ಸನ್ನ ಗೆಲ್ತಾರೋ ಆಗ ಅವನ್ಗೆ ಅದು ಮಿತ್ರನಾಗ್ತಾನೆ ಅಥವಾ ಬಂಧುವಾಗುತ್ತೆ ಆ ಮನಸ್ಸು ಅಲ್ವಾ. ನಾವು ಸ್ನೇಹಿತರ ಜೊತೆ ಇದ್ರೆ ಏನಾಗುತ್ತೆ, ಸೊ ನಮ್ಮ ಜೀವನ ಸಂತೋಷಮಯವಾಗಿರುತ್ತೆ, ಯಶಸ್ವಿ ಆಗತ್ತೆ. ಅದೇ ನಾವು ಯಾವಾಗ್ಲೂ ಬಗ್ಲಲ್ಲೇನೆ ನಾವು ಶತ್ರುವನ್ನ ಇಟ್ಕೊಂಡ್ರೆ ಏನಾಗುತ್ತೆ, ಸೊ ನಮ್ಮ ಜೀವನದಲ್ಲಿ ನಾವು ಯಶಸ್ಸನ್ನ ಗಳಿಸ್ಲಿಕ್ಕೆ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ನಾವು ಇವಾಗ ಮನಸ್ಸನ್ನ ನಾವು ಬಂಧುವಾಗಿ ಮಾಡ್ಕೊಳ್ಲಿಕ್ಕೆ ನಾವು ಇವಾಗ ಪ್ರಯತ್ನವನ್ನ ಪಡ್ಬೇಕು ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇವಾಗ ಅರ್ಜುನ ಇನ್ನ ಒಂದು ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಅಯತಿ ಶ್ರದ್ಧ ಯೋಪೇತೋ ಯೋಗ ಚಲಿತ ಮಾನಸಃ ಅಪ್ರಾಪ್ಯ ಯೋಗ ಸಂಸಿದ್ಧಿಂ ಕಾಮ್ ಗತಿಂ ಕೃಷ್ಣ ಗಚ್ಚತಿ. ಇಲ್ಲಿ ಏನನ್ನ ಕೇಳ್ತಾ ಇದ್ದಾರೆ ಕೃಷ್ಣನಿಗೆ ಅರ್ಜುನ ಏನು ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ, ಯೋಗದಲ್ಲಿ ಯಶಸ್ಸನ್ನು ಸಾಧಿಸುವಲ್ಲಿ ವಿಫಲನಾದ ವ್ಯಕ್ತಿಯ ಗಮ್ಯಸ್ಥಾನ ಯಾವುದು ಅಂತ ಕೇಳ್ತಾ ಇದ್ದಾರೆ. ಇವಾಗ ನೋಡಿ, ಅಕಸ್ಮಾತ್ ಇವಾಗ ಒಬ್ಬ ವ್ಯಕ್ತಿ ಅಷ್ಟಾಂಗ ಯೋಗವನ್ನ ಮಾಡ್ತಾನೆ ಅನ್ಕೊಳ್ಳಿ. ಅಷ್ಟಾಂಗ ಯೋಗವನ್ನ ಮಾಡ್ಬೇಕಂತಂದ್ರೆ ಅವರು ಎಲ್ಲವನ್ನ ತ್ಯಜಿಸಿ ಅವರು ಕಾಡಿಗೆ ಹೋಗಿ ಏಕಾಂಗಿಯಾಗಿ ಅವರು ಈ ಯೋಗಾಭ್ಯಾಸವನ್ನ ಅವರು ಮಾಡ್ಬೇಕಾಗತ್ತೆ. ಈ ಅಷ್ಟಾಂಗ ಯೋಗವನ್ನ ಅವರು ಪ್ರಯತ್ನ ಪಡ್ಬೇಕಾಗತ್ತೆ ಅಲ್ವಾ. ಅಕಸ್ಮಾತ್ ನೋಡಿ ಎಲ್ಲವನ್ನ ಅವರು ತ್ಯಜಿಸ್ತಾ ಇದ್ದಾರೆ, ಇಲ್ಲಿ ಇಂದ್ರಿಯ ಸುಖನೂ ಇಲ್ಲ. ಸೊ ಅದ್ರ ಜೊತೆ ಅಲ್ಲಿ ಹೋದಾಗ್ಲೂ ಸಹ ಅವರು ಪರಿಪೂರ್ಣವಾಗಿ ಯಶಸ್ಸನ್ನ ಪಡಿತಾ ಇಲ್ಲ. ಆ ಅಷ್ಟಾಂಗ ಯೋಗ ಸಾಧನೆಯಲ್ಲಿ ಅವರು ಆ ಮನಸ್ಸನ್ನ ನಿಗ್ರಹಿಸಿ ಆ ಪರಮಾತ್ಮನ ಆ ಸಮಾಧಿ ಸ್ಥಿತಿಗೆ ಹೋಗಿ ಪರಮಾತ್ಮನ ದರ್ಶನವನ್ನ ಅವರು ಪಡ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ. ಅಂತವ್ರನ್ನ ಏನಂತ ಕರೀತಾ ಇದಾರೆ ಇಲ್ಲಿ, ವಿಫಲ ಯೋಗಿ ಅಂತ ಕರೀತಾ ಇದಾರೆ. ಆ ವಿಫಲ ಯೋಗಿಯ ಗಮ್ಯಸ್ಥಾನ ಏನು, ಅವನಿಗೆ ಏನ್ ಗತಿ ಸಿಗುತ್ತೆ ಅಂತ ಕೇಳ್ತಾ ಇದಾರೆ. ಅಲ್ಲೂ ಇಲ್ಲ
ಇಲ್ಲೂ ಇಲ್ದಂಗ ಆಗತ್ತೆ ಅಂತ ಅವನ ಸ್ಥಿತಿ ಏನು ಅಂತ ಹೇಳ್ಬಿಟ್ಟು ಇಲ್ಲಿ ಪ್ರಶ್ನೆಯನ್ನ ಮಾಡ್ತಾ ಇದಾರೆ ಅರ್ಜುನ. ಸೊ ಅದಕ್ಕೆ ಇಲ್ಲಿ ಕೃಷ್ಣ ಏನನ್ನ ಹೇಳ್ತಾ ಇದಾರೆ, ಪ್ರಾಪ್ಯ ಪುಣ್ಯ ಕೃತಾಂ ಲೋಕಾನ್ ಉಷಿತ್ವಾ ಶಾಶ್ವತಿ ಹಿ ಸಮಾಹ ಶುಚೀನಾಂ ಶ್ರೀಮತಾಂ ಗೇಹೆ ಯೋಗ ಭ್ರಷ್ಟೋ ಅಭಿಜಾಯತೆ. ಯೋಗ ಭ್ರಷ್ಟನು ಪುಣ್ಯ ಜೀವಿಗಳ ಲೋಕಗಳಲ್ಲಿ ಬಹುಕಾಲ ಸಂತೋಷವಾಗಿದ್ದು ಅನಂತರ ಧರ್ಮಾತ್ಮರ ಮನೆಯಲ್ಲಿ ಅಥವಾ ಶ್ರೀಮಂತ ಕುಟುಂಬದಲ್ಲಿ ಹುಟ್ಟುವನು ಅಂತ ಹೇಳ್ತಾ ಇದಾರೆ. ನೋಡಿ, ಇವಾಗ ಕೃಷ್ಣ ಏನ್ ಹೇಳ್ತಾ ಇದಾರೆ, ಅವನಿಗೆ ಇವಾಗ ಆ ಜನ್ಮದಲ್ಲಿ ಅಷ್ಟಾಂಗ ಯೋಗ ಅಥವಾ ಬೇರೆ ಯಾವುದೇ ಒಂದು ಯೋಗವನ್ನ ಪರಿಪೂರ್ಣವಾಗಿ ಮಾಡ್ಲಿಕ್ಕೆ ಆಗಿಲ್ಲ ಅಂತಂದ್ರೆ ಅವ್ರಿಗೆ ಏನಾಗುತ್ತೆ, ಅವರು ಸತ್ತ ನಂತರ ಅವರು ಎಲ್ಲಿ ಹೋಗ್ತಾರೆ, ಉನ್ನತ ಲೋಕಕ್ಕೆ ಹೋಗ್ತಾರೆ. ಆ ಉನ್ನತ ಲೋಕಕ್ಕೆ ಹೋಗ್ಬಿಟ್ಟು ಅವರು ಅಲ್ಲಿ ಎಲ್ಲ ಸುಖವನ್ನ ಅವರು ಅನುಭವಿಸ್ತಾರೆ. ಆ ಸುಖವನ್ನ ಅನುಭವಿಸ್ಬಿಟ್ಟು ನೋಡಿ, ಇಲ್ಲಿ ಬಹುಕಾಲ ಸಂತೋಷವಾಗಿದ್ದು ಪುಣ್ಯ ಜೀವಿಗಳ ಲೋಕಗಳಲ್ಲಿ ಬಹುಕಾಲ ಸಂತೋಷವಾಗಿದ್ದು ಅನಂತರ ಅವ್ರು ಎಲ್ಲಿ ಹುಟ್ತಾರೆ, ಅವ್ರು ಮತ್ತೆ ಭೂಮಿಯಲ್ಲಿ ಹುಟ್ಟಬೇಕಾಗತ್ತೆ. ಎಲ್ಲಿ ಹುಟ್ತಾರೆ ಅವರು, ಧರ್ಮಾತ್ಮರ ಮನೆಯಲ್ಲಿ ಅಂದ್ರೆ ಬ್ರಾಹ್ಮಣರ ಮನೆಯಲ್ಲೋ ಅಥವಾ ಶ್ರೀಮಂತರ ಕುಟುಂಬದಲ್ಲಿ ಅವ್ರು ಹುಟ್ಟುತ್ತಾರೆ. ಅಂದ್ರೆ ಇದರ ಉದ್ದೇಶ ಏನು, ಯಾಕೆ ಭಗವಂತ ಅವ್ರಿಗೆ ಈ ತರ ಒಂದು ಅನುಕೂಲವನ್ನ ಮಾಡಿ ಕೊಡ್ತಾ ಇದ್ದಾರೆ, ಅವರು ಧರ್ಮಾತ್ಮರ ಮನೆಯಲ್ಲಿ ಹುಟ್ಟತಾ ಇದ್ದಾರೆ ಅಂದ್ರೆ ಬ್ರಾಹ್ಮಣರ ಮನೆಯಲ್ಲಿ ಶ್ರೀಮಂತರ ಮನೆಯಲ್ಲಿ ಯಾಕೆ ಹುಟ್ಟತಾ ಇದ್ದಾರೆ ಅಂತಂದ್ರೆ, ಇವಾಗ ನಮ್ಗೆ ಬದುಕನ್ನ ನಡೆಸ್ಬೇಕಂತಂದ್ರೆ ನಮ್ಗೆ ಮೇನ್ ಆಗಿ ಏನು, ನಮ್ಗೆ ಹೊಟ್ಟೆ ಬಟ್ಟೆ ಮತ್ತೆ ಇರ್ಲಿಕ್ಕೆ ಒಂದು ಮನೆ ಬೇಕು ಅಲ್ವಾ. ಸೊ ಈ ಪ್ರಾಥಮಿಕ ಈ ಅಗತ್ಯಗಳನ್ನ ನಾವು ತೀರ್ಸ್ಕೋಬೇಕು. ಇವಾಗ ಅಕಸ್ಮಾತ್ ಇದೇ ಕಷ್ಟ, ತುಂಬಾ ಬಡತನದಲ್ಲಿ ಹುಟ್ರೆ ಏನಾಗುತ್ತೆ, ಬರೀ ನಮ್ಗೆ ಇವಾಗ ನೆಕ್ಸ್ಟ್ ಡೇ ನಾಳೆಗೆ ನಮ್ಗೆ ಏನಪ್ಪಾ ತಿನ್ಲಿಕ್ಕೆ ಬೇಕು ಅನ್ನೋದು ಅದೇ ನಮ್ಗೆ ಯೋಚನೆ ಇರುತ್ತೆ. ಅವಾಗ ಭಗವಂತನ ನಾಮಸ್ಮರಣೆ ಮಾಡ್ಲಿಕ್ಕೆ ಎಲ್ಲಿ ಸಾಧ್ಯ ಆಗುತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ ಭಗವಂತ ಏನ್ ಮಾಡ್ತಾರೆ, ಸೊ ಇದೆಲ್ಲ ನಮ್ಮ ಪ್ರೈಮರಿ ನೆಸೆಸರಿ ನೀಡ್ಸ್ ಅಂತ ನಾವ್ ಏನ್ ಹೇಳ್ತೀವೋ ಇದನ್ನೆಲ್ಲ ನಮ್ಗೆ ಅವ್ರು ಒದಗಿಸಿ ಕೊಟ್ಬಿಡ್ತಾರೆ. ಅವಾಗ ಏನಾಗುತ್ತೆ, ನಾವು ಆ ಉನ್ನತ ಉದ್ದೇಶಕ್ಕೋಸ್ಕರ ನಾವು ನಮ್ಮ ಜೀವನವನ್ನ ನಾವು ಉಪಯೋಗಿಸ್ಕೋಬಹುದು ಅಲ್ವಾ. ಅದರಲ್ಲಿ ನಮ್ಮನ್ನ ನಾವು ತೊಡಗಿಸ್ಕೋಬಹುದು. ಅಂದ್ರೆ ನಾನ್ ಯಾರು, ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಳ್ಲಿಕ್ಕೆ, ಭಗವಂತನ ಸಾಕ್ಷಾತ್ಕಾರ ಮಾಡ್ಕೊಳ್ಲಿಕ್ಕೆ ನಮ್ಮ ಸಮಯವನ್ನ ಮತ್ತೆ ನಮ್ಮ ಏನೆಲ್ಲ ನಮ್ಗೆ ಅನುಕೂಲ ಮಾಡಿಕೊಟ್ಟಿದಾನೋ ಅದನ್ನೆಲ್ಲ ನಾವು ಉಪಯೋಗಿಸ್ಕೋಬಹುದು. ಆದ್ರೆ ಇಲ್ಲಿ ಏನಾಗ್ತಾ ಇದೆ, ನಾವ್ ಇವಾಗ ಎಷ್ಟೊಂದ್ ಜನ ಶ್ರೀಮಂತರನ್ನ ನೋಡ್ತಾ ಇದೀವಿ, ಬ್ರಾಹ್ಮಣರನ್ನ ನೋಡ್ತಾ ಇದೀವಿ, ಅವ್ರನ್ನು ಸಹ ತಮ್ಮನ್ನ ಇಂದ್ರಿಯ ಸುಖದಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೋತಾ ಇದ್ದಾರೆ. ಆದ್ರೆ ಭಗವಂತನ ಉದ್ದೇಶ ಏನಿತ್ತು, ಅವರೆಲ್ಲರನ್ನೂ ಸಹ ಭಕ್ತಿ ಮಾರ್ಗಕ್ಕೆ ಬರ್ಲಿ, ತಮ್ಮ ಜೀವನವನ್ನ ಸಾರ್ಥಕ ಮಾಡ್ಕೊಳ್ಳಿ, ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಳ್ಳಿ ಅಂತ ಅವರ ಉದ್ದೇಶ. ಆದ್ರೆ ಇವಾಗ ಅದನ್ನ ಅವರು ವ್ಯರ್ಥ ಮಾಡ್ಕೋತಾ ಇದ್ರೆ, ಅಂದ್ರೆ ಅದಕ್ಕೆ ಭಗವಂತ ಅಂದ್ರೆ ಪ್ರಭುಪಾದರು ಆ ಭಾವಾರ್ಥದಲ್ಲಿ ಹೇಳ್ತಾರೆ, ಇದು ತುಂಬಾ ದುರಾದೃಷ್ಟಕರವಾದದ್ದು ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ. ನೋಡಿ, ಅವರಿಗೆ ಭಗವಂತ ಇಷ್ಟೆಲ್ಲ ಅನುಕೂಲ ಕೊಟ್ರು ಸಹ ಏನಕ್ಕೆ ಉಪಯೋಗಿಸ್ಕೋಬೇಕೋ ಅವ್ರು ಅದಕ್ಕೆ ಉಪಯೋಗಿಸ್ಕೊತಾ ಇಲ್ಲ ಅಲ್ವಾ. ಮತ್ತೆ ಅವ್ರಿಗೆ ಇನ್ನ ಏನು ಅಂತಂದ್ರೆ ಎಲ್ಲವನ್ನ ಅನುಭವಿಸ್ಬೇಕು ಅಂತ ಇಚ್ಛೆ ಇದೆ. ಅದಕ್ಕೋಸ್ಕರನೇ ಭಗವಂತ ಏನ್ ಮಾಡ್ತಾ ಇದ್ರೆ, ಅವ್ರನ್ನ ಈ ಪುಣ್ಯ ಜೀವಿಗಳು ಎಲ್ಲಿ ವಾಸ ಮಾಡ್ತಾರೆ ಅಂದ್ರೆ ಉನ್ನತ ಲೋಕಗಳಲ್ಲಿ ಅವ್ರು ಹೋಗೋ ತರ ಮಾಡಿ ಅಲ್ಲಿ ಎಲ್ಲ ಸುಖಗಳನ್ನ ಅನುಭವಿಸ್ಲಿಕ್ಕೆ ಅವ್ರು ಅವಕಾಶ ಮಾಡ್ಕೊಡ್ತಾ ಇದಾರೆ ಭಗವಂತ. ನೋಡಿ, ಭಗವಂತ ನಮ್ಗೆ ನಾವೇನೆಲ್ಲ ಇಚ್ಛೆನ ಪಡ್ತೀವೋ ಅದನ್ನೆಲ್ಲ ನಾವು ಪಡ್ಕೊಳ್ಲಿಕ್ಕೆ ಅವರು ನಮ್ಗೆ ಸಹಾಯವನ್ನ ಮಾಡ್ತಾರೆ. ಯಾಕಂದ್ರೆ ನಾವು ಇದೆಲ್ಲ ಇಂದ್ರಿಯ ಸುಖವನ್ನ ಅನುಭವಿಸ್ಬೇಕು ಅಂತ ಇಚ್ಛೆ ಇದ್ರೆ ನಾವು ಭಗವಂತ ಲೋಕಕ್ಕೆ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಅದಕ್ಕೆ ನಮ್ಗೆ ನಮ್ಮ ಸೀನಿಯರ್ ಏನು ವೈಷ್ಣವರು ಹೇಳ್ತಾ ಇರ್ತಾರೆ, ನಮ್ಗೇನಾದ್ರೂ ಅಕಸ್ಮಾತ್ ಒಂದು ಚಿಕ್ಕ ಇಚ್ಛೆ ಅನ್ಕೊಳ್ಳಿ, ಒಂದು ಪಾಣಿಪುರಿ ತಿನ್ಬೇಕು ಅಂತ ಇಚ್ಛೆ ಇದ್ರೂ ಸಹ ನಾನು ಭಗವಂತನ ಲೋಕಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ. ನಾನು ಮತ್ತೆ ಇಲ್ಲಿ ಭೌತಿಕ ಪ್ರಪಂಚದಲ್ಲಿ ಹುಟ್ಟಿ ನಾನು ಆ ಆಸೆಯನ್ನ ನಾನು ಪೂರೈಸ್ಕೋಬೇಕು. ಏನೇ ಒಂದು ಆಸೆ ಇದ್ರು ಅದನ್ನ ಪೂರೈಸ್ಕೊಂಡ್ಮೇಲೆ ಅಷ್ಟೇ ನಾವು ಭಗವಂತನ ಲೋಕಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಅದಕ್ಕೇನೆ ತುಂಬಾ ಮುಖ್ಯವಾಗಿ ಏನು, ನನಗೆ ಕೃಷ್ಣನೇ ಬೇಕು ಅಂದ್ರೆ ಮಾತ್ರನೇ ನಾವು ಭಗವಂತನ ಲೋಕಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಅಕಸ್ಮಾತ್ ನನಗೆ ಇಲ್ಲಿ ತುಂಬಾ ಭಕ್ತಿಯನ್ನ ಮಾಡಿ ನಾನು ಕೃಷ್ಣನ ಲೋಕಕ್ಕೆ ಹೋಗ್ಬೇಕಾದ್ರೆ ನಾವು ಈ ಎಲ್ಲಾ ಲೋಕಗಳನ್ನ 14 ಲೋಕಗಳನ್ನ ದಾಟ್ಕೊಂಡು ನಾವು ಈ 7 ಪದರಗಳಿದೆ ಅಂತ ಹೇಳ್ತಾರೆ ಈ ಭೌತಿಕ ಪ್ರಪಂಚಕ್ಕೆ. ಆ 7 ಪದರಗಳನ್ನ ದಾಟ್ಕೊಂಡು ನಾವು ಆಧ್ಯಾತ್ಮಿಕ ಲೋಕಕ್ಕೆ ಹೋಗ್ಬೇಕು. ಅವಾಗ ಅಕಸ್ಮಾತ್ ನಾವೇನಾದ್ರೂ ಈ ಮೇಲಿನ ಲೋಕಕ್ಕೆ ಹೋಗ್ಬೇಕಾದ್ರೆ ನಾವು ಅಂದ್ರೆ ನಾವು ಆಧ್ಯಾತ್ಮಿಕ ಲೋಕಕ್ಕೆ ಹೋಗ್ಬೇಕಾದ್ರೆ ಈ ಮೇಲಿನ ಲೋಕಗಳನ್ನ ದಾಟ್ಕೊಂಡು ಹೋಗ್ಬೇಕಾದ್ರೆ ನಮ್ಗೇನಾದ್ರೂ ಇವಾಗ ಸ್ವರ್ಗವನ್ನ ನೋಡಿದಾಗ ಅಬ್ಬಾ ಎಷ್ಟು ಸುಂದರವಾಗಿದೆ ಅಂತಂದ್ರೆ ನಮ್ಗೆ ಏನ್ ಮಾಡ್ತಾರೆ, ವಿಷ್ಣು ದೂತರು ನಮ್ಮನ್ನ ಅಲ್ಲೇ ಇಳಿಸ್ಬಿಡ್ತಾರಂತೆ. ಅಂದ್ರೆ ನಮ್ಗಿನ್ನ ಅಂದ್ರೆ ಆಸೆ ಮುಗ್ದಿಲ್ಲ, ನಿಮ್ಗಿನ್ನ ಎಲ್ಲಾ ಇಂದ್ರಿಯ ಸುಖಗಳ ಆಸೆ ಇದೆ ಅಂತ ಹೇಳ್ಬಿಟ್ಟು ನಮ್ಮನ್ನ ಅಲ್ಲೇ ನಿಲ್ಲಿಸ್ಬಿಟ್ಟು ಅವರು ನಿಮ್ಗೆ ಮತ್ತೆ ನಮ್ಗೆ ಇನ್ನೊಂದು ಅವಕಾಶ ಕೊಡ್ತಾರಂತೆ, ಆಯ್ತು ನಿಮ್ಮ ಆಸೆಗಳನ್ನ ಪೂರೈಸ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಅಂದ್ರೆ ನಮ್ಗೆ ಕೃಷ್ಣನೇ ಬೇಕು ಅನ್ನೋ ಒಂದು ಮನಸ್ಥಿತಿಗೆ ಬರೋ ತನಕ ನಾವು ಕೃಷ್ಣನ ಲೋಕಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದಕ್ಕೋಸ್ಕರನೇ ನಾವು ಈಗ ನಮ್ಗೇನು ಪ್ರತಿ ಕ್ಷಣ ಕೃಷ್ಣನ ನಾಮಸ್ಮರಣೆ ಮಾಡ್ಬೇಕು, ಕೃಷ್ಣ ಬಿಟ್ರೆ ನಮ್ಗೆ ಇನ್ನೇನು ಬೇಡ ಅನ್ನೋ ಒಂದು ಸ್ಥಿತಿಗೆ ನಾವು ಬರ್ಬೇಕಾಗತ್ತೆ. ಮತ್ತೆ ಇನ್ನ ಏನ್ ಹೇಳ್ತಾ ಇದಾರೆ, ಇಲ್ಲಿ 2 ರೀತಿಯ ಯೋಗಿಗಳನ್ನ ಹೇಳ್ತಾ ಇದಾರೆ. ಇಲ್ಲಿ ಈ ಯೋಗಿಗಳು ಅವರು ಪರಿಪೂರ್ಣವಾಗಿ ಅವರು ಯೋಗಾಭ್ಯಾಸವನ್ನ ಅವರು ಅನುಸರಿಸಿಲ್ಲ. ಅಂದ್ರೆ ಅವರು ಒಂದು 50% 60% ಅಷ್ಟನ್ನ ಮಾತ್ರ ಮಾಡಿದ್ದಾರೆ ಅವರು ಈ ಜೀವನದಲ್ಲಿ. ಸೊ ಇವಾಗ ಯಾರು ಆತರ ಅಂದ್ರೆ ಕಡಿಮೆ ಸಾಧನೆಯನ್ನ ಮಾಡಿದಾರೋ ಅವ್ರಿಗೆ ಈಗ ಬ್ರಾಹ್ಮಣರ ಕುಟುಂಬದಲ್ಲಿ ಶ್ರೀಮಂತರ ಕುಟುಂಬದಲ್ಲಿ ಭಗವಂತ ಹುಟ್ಟೋ ತರ ಮಾಡ್ತಾರೆ.
ಸೋ ದಟ್ ಅವ್ರಿಗೆ ಒಂದು ಅವಕಾಶ ಕೊಡ್ತಾರೆ, ಮತ್ತೆ ಅದನ್ನ ಮುಂದುವರಿಸ್ಕೊಂಡು ಅವರು ಭಗವಂತನ ಲೋಕಕ್ಕೆ ಬರ್ಲಿ ಅಂತ ಹೇಳ್ಬಿಟ್ಟು ಒಂದು ಅವಕಾಶ ಕೊಡ್ತಾ ಇದ್ದಾರೆ. ಆ ಅವಕಾಶವನ್ನ ಉಪಯೋಗಿಸ್ಕೊಳ್ಳೋದು ಬಿಡೋದು ಅದು ನಮ್ಮ ಕೈಯಲ್ಲಿದೆ. ಉಪಯೋಗಿಸ್ಕೊಂಡ್ರೆ ನಾವು ಅದೃಷ್ಟವಂತರು, ಉಪಯೋಗಿಸ್ಕೊಳ್ಳಿಲ್ಲ ಅಂತಂದ್ರೆ ನಾವು ದುರಾದೃಷ್ಟವಂತರು ಅಂತ ಹೇಳ್ಬಿಟ್ಟು ನಾವು ಅರ್ಥ ಮಾಡ್ಕೋಬೇಕು. ಅದೇ ಇವಾಗ ಒಬ್ಬೊಬ್ರು ಏನಾಗಿರುತ್ತೆ, ಅವರು ತುಂಬಾ ಸಾಧನೆಯನ್ನ ಮಾಡಿರ್ತಾರೆ, ಅಂದ್ರೆ 90% ಎಬವ್ 90% ಅಷ್ಟು ಅವರು ಸಾಧನೆಯನ್ನ ಮಾಡಿರ್ತಾರೆ. ಅವಾಗ ಭಗವಂತ ಅವ್ರಿಗೆ ಏನ್ ಮಾಡ್ತಾರೆ, ಅಥವಾ ಯೋಗಿ ನಾಮೇ ವಾ ಕುಲೇ ಭವತಿ ಧೀಮತಾಂ ಏತದ್ದಿ ದುರ್ಲಭತರಂ ಲೋಕೆ ಜನ್ಮ ಯದೀದೃಶಂ. ಅಥವಾ ದೀರ್ಘಕಾಲದ ಯೋಗಾಭ್ಯಾಸದ ಅನಂತರ ವಿಫಲನಾಗಿದ್ದಲ್ಲಿ ಅವನು ಧೀಮಂತರಾದ ಆಧ್ಯಾತ್ಮಿಕವಾದಿಗಳ ಕುಟುಂಬದಲ್ಲಿ ಜನಿಸುವನು. ನಿಶ್ಚಯವಾಗಿಯೂ ಈ ಜಗತ್ತಿನಲ್ಲಿ ಇಂತಹ ಜನ್ಮವು ದುರ್ಲಭತರವಾದದ್ದು ಅಂತ ಹೇಳ್ತಾ ಇದ್ದಾರೆ. ಸೊ ಇವಾಗ ಇಂದಿನ ಜನ್ಮದಲ್ಲಿ ಅವನು ತುಂಬಾ ಆಲ್ಮೋಸ್ಟ್ 90% ಅಷ್ಟು ಅವನು ಸಾಧನೆಯನ್ನ ಮಾಡಿರ್ತಾನೆ ಅನ್ಕೊಳ್ಳಿ. ಸೊ ಇವಾಗ ಇಂತಹ ವಿಫಲ ಯೋಗಿಗೆ ಏನಾಗುತ್ತೆ, ಭಗವಂತ ಏನ್ ಮಾಡ್ತಾನೆ ಅಂತಂದ್ರೆ ಅವ್ರನ್ನ ಆಧ್ಯಾತ್ಮಿಕವಾದಿಗಳ ಕುಟುಂಬದಲ್ಲಿ ಹುಟ್ಟಿಸ್ತಾರೆ, ವೈಷ್ಣವರ ಕುಟುಂಬದಲ್ಲಿ ಜನ್ಮವನ್ನ ಪಡೆಯೋ ತರ ಮಾಡ್ತಾರೆ. ಸೊ ಪ್ರಭುಪಾದರು ಅದಕ್ಕೆ ಭಾವಾರ್ಥದಲ್ಲಿ ಹೇಳ್ತಾ ಇದಾರೆ, ಅವರ ಎಕ್ಸಾಂಪಲ್ ಅನ್ನ ಕೊಡ್ತಾ ಇದಾರೆ, ಮತ್ತೆ ಅವರ ಗುರುಗಳು ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರ ಎಕ್ಸಾಂಪಲ್ ಅನ್ನ ಕೊಡ್ತಾ ಇದಾರೆ. ಸೊ ಇವಾಗ ನಾವೆಲ್ಲನೂ ಸಹ ಭಗವಂತನ ಅನುಗ್ರಹದಿಂದ ನಾವು ವೈಷ್ಣವರ ಕುಟುಂಬದಲ್ಲಿ ನಾವು ಹುಟ್ಟಿದ್ವಿ ಅಂದ್ರೆ, ಅವರು ಅಮ್ಮನ ಹೊಟ್ಟೆಯಿಂದ ಹೊರಗಡೆ ಬಂದಿದ ತಕ್ಷಣ ಅವ್ರು ನೋಡೋದಾದ್ರೂ ಏನು, ಅಲ್ಲಿ ತಿಲಕವನ್ನ ಧರಿಸಿರುವಂತಹ ಅಮ್ಮನನ್ನ ನೋಡ್ತಾರೆ ಅವರು. ಅಂದ್ರೆ ಮನೆಯಲ್ಲಿ ಅಲ್ಲಿ ಭಗವದ್ಗೀತೆ ಭಾಗವತ ಪ್ರವಚನ ನಡೀತಾ ಇರುತ್ತೆ, ಅದನ್ನ ಮಗು ಕೇಳಿಸ್ಕೊಳುತ್ತೆ. ಹರೇ ಕೃಷ್ಣ ಮಹಾಮಂತ್ರ ಹೇಳ್ತಾ ಇರ್ತಾರೆ, ಅದನ್ನ ಕೇಳಿಸ್ಕೊಳುತ್ತೆ. ಹುಟ್ಟಿದ ತಕ್ಷಣನೇ ಅವರು ಆ ವೈಷ್ಣವರನ್ನ ನೋಡುತ್ತೆ ಮಗು. ಅಂದ್ರೆ ಆ ದೀರ್ಘಕಾಲ ಅಂದ್ರೆ ಯಾವ್ದಾದ್ರು ಒಂದು ಯೋಗ ಪದ್ಧತಿಯನ್ನ ಅನುಸರಿಸಿ ವಿಫಲನಾದ್ರೆ ನೋಡಿ, ಮಗು ವೈಷ್ಣವ ಕುಟುಂಬದಲ್ಲಿ ಜನ್ಮವನ್ನ ಪಡೆಯುತ್ತೆ. ಇವಾಗ ನಾವು ನೋಡಿದ್ವಿ, ಪ್ರಭುಪಾದರು 5 ವರ್ಷದ ಮಗು ಇದ್ದಾಗ್ಲೇನೆ ಅವರು ಜಗನ್ನಾಥ ರಥಯಾತ್ರೆಯನ್ನ ಅವರು ಮಾಡಿದ್ರು ಅಲ್ವಾ. ಮತ್ತೆ ಅವರ ತಂದೆ ಪ್ರತಿಯೊಂದನ್ನು ಅವ್ರಿಗೆ ಪ್ರತಿಯೊಂದ್ರಲ್ಲೂ ಸಹಕರಿಸ್ತಾ ಇದ್ರು ಅಲ್ವಾ. ಮತ್ತೆ ಚೈತನ್ಯ ಮಹಾಪ್ರಭುಗಳ ಬಗ್ಗೆ ಅವ್ರಿಗೆ ಚಿಕ್ಕ ವಯಸ್ಸಲ್ಲೇ ಅವ್ರಿಗೆ ಗೊತ್ತಿತ್ತು. ಮತ್ತೆ ಎಲ್ಲಾ ಸಾಧು ಸಂತರನ್ನ ಅವರ ತಂದೆ ಮನೆಗೆ ಕರೆಸ್ತಾ ಇದ್ರು. ಅವ್ರಿಗೆ ಉಪಚಾರ ಮಾಡಿ ತನ್ನ ಮಗನನ್ನ ನೀವು ಆಶೀರ್ವಾದ ಮಾಡಿ. ಯಾವ ತರ ಏನ್ ಆಶೀರ್ವಾದ ಮಾಡಿ ಅಂತಂದ್ರೆ, ನನ್ನ ಮಗ ಮುಂದೆ ಅವರು ದೊಡ್ಡ ಆಸ್ತಿ ಅಂತಸ್ತು ಅಥವಾ ಒಂದು ಅಧಿಕಾರವನ್ನ ಪಡೀಲಿ ಅಂತ ಹೇಳ್ಬಿಟ್ಟು ನೀವು ಆಶೀರ್ವಾದ ಮಾಡಿ ಅಂತ ಕೇಳ್ತಾ ಇರ್ಲಿಲ್ಲ. ಆ ಸಾಧು ಸಂತರಿಗೆ ಅವ್ರು ಏನು ಆಶೀರ್ವಾದ ಮಾಡಿ ಅಂತ ಹೇಳ್ತಾ ಇದ್ರು ಅಂತಂದ್ರೆ, ಮುಂದೆ ಇವರು ರಾಧಾರಾಣಿಯ ಸೇವೆಯನ್ನ ಮಾಡ್ಲಿ ಅಂತ ಹೇಳ್ಬಿಟ್ಟು ನೀವು ಆಶೀರ್ವಾದವನ್ನ ಮಾಡಿ, ರಾಧಾಕೃಷ್ಣರ ಸೇವೆ ಮಾಡ್ಲಿ ನನ್ನ ಮಗು ಅಂತ ಹೇಳ್ಬಿಟ್ಟು ಆಶೀರ್ವಾದ ಮಾಡಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರಂತೆ. ಮತ್ತೆ ಆ ಮೃದಂಗವನ್ನ ಬಾರಿಸೋದನ್ನ ಚಿಕ್ಕ ವಯಸ್ಸಲ್ಲೇನೆ, ಇನ್ನ ಪ್ರಭುಪಾದ್ರಿಗೆ ಆ 2 ತುದಿಗಳನ್ನ ಇಟ್ಕೊಳ್ಲಿಕ್ಕೂ ಆಗೋದಿಲ್ಲ, ಅಷ್ಟು ಅಗಳನು ಕೈ ಚಾಚ್ಲಿಕ್ಕೆ ಆಗೋದಿಲ್ಲ. ಅಷ್ಟು ವಯಸ್ಸಲ್ಲಿದ್ದಾಗ್ಲೇನೆ ಅವರು ಮೃದಂಗವನ್ನ ಅಭ್ಯಾಸ ಮಾಡ್ಬೇಕು, ನನ್ನ ಮಗ ಮೃದಂಗವನ್ನ ಕಲ್ತ್ಕೋಬೇಕು ಅಂತ ಹೇಳ್ಬಿಟ್ಟು ಆ ಮೃದಂಗ ಹೇಳ್ಕೊಡ್ಲಿಕ್ಕೆ ಗುರುಗಳನ್ನ ಕರೆಸ್ತಾ ಇದ್ರಂತೆ ಮನೆಗೆ. ಅಂದ್ರೆ ಈ ತರ ಆ ಚಿಕ್ಕ ವಯಸ್ಸಿಂದನೇ ಅವರು ಆ ವೈಷ್ಣವನಾಗಿ ಇರ್ಲಿಕ್ಕೆ ಏನೆಲ್ಲ ಬೇಕೋ ಎಲ್ಲ ಒಂದು ಅನುಕೂಲ ಆ ಮನೆಯಲ್ಲಿ ಇತ್ತು ಪ್ರಭುಪಾದರಿಗೆ. ಸೊ ಅದಕ್ಕೆ ಅವರು ಹೇಳ್ತಾ ಇದಾರೆ, ಧೀಮಂತರಾದ ಆಧ್ಯಾತ್ಮಿಕವಾದಿಗಳ ಕುಟುಂಬದಲ್ಲಿ ಜನಿಸ್ತಾನೆ. ಆದ್ರೆ ಇಂತಹವರು ತುಂಬಾ ವಿರಳ ಅಂತ ಹೇಳ್ಬಿಟ್ಟು ಕೃಷ್ಣನೇ ಹೇಳ್ತಾ ಇದಾರೆ. ನಿಶ್ಚಯವಾಗಿಯೂ ಈ ಜಗತ್ತಿನಲ್ಲಿ ಇಂತಹ ಜನ್ಮವು ದುರ್ಲಭತರವಾದದ್ದು ಅಂತ ಹೇಳ್ತಾ ಇದಾರೆ. ಅಂದ್ರೆ ಎಷ್ಟು ಪುಣ್ಯ ಮಾಡಿದ್ರೆ ನಾವು ಆ ವೈಷ್ಣವರ ಕುಟುಂಬದಲ್ಲಿ ಹುಟ್ಲಿಕ್ಕೆ ಸಾಧ್ಯ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಕೊನೆಗೆ ಇಲ್ಲಿ ನಮ್ಗೆ ಆ ಯೋಗಿ, ಶ್ರೇಷ್ಠ ಯೋಗಿ ಯಾರು ಅಂತ ಹೇಳ್ಬಿಟ್ಟು ಇಲ್ಲಿ ಪ್ರಶ್ನೆ ಬರುತ್ತೆ. ಸೊ ಅದಕ್ಕೆ ಕೃಷ್ಣ ಉತ್ತರವನ್ನು ಅವರು ಹೇಳ್ತಾ ಇದ್ರೆ, ಇದು ತುಂಬಾ ಮುಖ್ಯವಾಗಿರುವಂತಹ ಶ್ಲೋಕ ಇದು. ಸೊ ಈ ಶ್ಲೋಕವೇ ಮುಂದಿನ ಭಕ್ತಿ ಯೋಗದ ಅಧ್ಯಾಯಗಳಿಗೆ ನಾಂದಿ. ಏನನ್ನ ಹೇಳ್ತಾ ಇದ್ದಾರೆ ಇಲ್ಲಿ ಕೃಷ್ಣ, ಯೋಗಿನಾಮಪಿ ಸರ್ವೇಷಾಂ ಮದ್ಗತೇನಾಂತರಾತ್ಮನ ಶ್ರದ್ಧಾವಾನ್ ಭಜತೆ ಯೋ ಮಾಂ ಸಮೇ ಯುಕ್ತ ತಮೋ ಮತಃ. ಯಾರು ಸದಾ ನನ್ನಲ್ಲಿ ಇರುವನೋ, ತನ್ನಲ್ಲಿರುವ ನನ್ನನ್ನು ಕುರಿತು ಚಿಂತಿಸುವನೋ, ನನ್ನನ್ನು ಭಜಿಸುವನೋ, ಅವನೇ ಎಲ್ಲ ಯೋಗಿಗಳಲ್ಲಿ ಯೋಗದಲ್ಲಿ ನನ್ನೊಡನೆ ಅತ್ಯಂತ ಆತ್ಮೀಯವಾಗಿ ಒಂದಾಗಿರುವವನು ಮತ್ತು ಅವನೇ ಎಲ್ಲರಿಗಿಂತ ಶ್ರೇಷ್ಠನಾದವನು. ಇದು ನನ್ನ ಅಭಿಪ್ರಾಯ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇವಾಗ ಇದು ಯಾರ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ ಕೃಷ್ಣ? ಎಲ್ಲ ಯೋಗಿಗಳಲ್ಲಿ, ಕರ್ಮಯೋಗಿ, ಜ್ಞಾನಯೋಗಿ, ಅಷ್ಟಾಂಗ ಯೋಗಿ ಮತ್ತೆ ಭಕ್ತಿ ಯೋಗಿ, ಈ 4 ರೀತಿಯ ಯೋಗಿಗಳಲ್ಲಿ ತುಂಬಾ ಶ್ರೇಷ್ಠನಾದವನು ಯಾರು ಅಂತಂದ್ರೆ ಭಕ್ತಿ ಯೋಗಿ. ಯಾಕೆಂತಂದ್ರೆ ಅವನು ಯಾವಾಗ್ಲೂ ನನ್ನಲ್ಲಿ ಅವನು ಇರ್ತಾನೆ, ಮತ್ತೆ ತನ್ನಲ್ಲಿರುವ ನನ್ನನ್ನು ಕುರಿತು ಚಿಂತಿಸುವನು. ಅಂದ್ರೆ ನಾವು ಇವಾಗ ನಮ್ಮಲ್ಲಿ ಅವರು ಪರಮಾತ್ಮ ರೂಪಿಯಾಗಿದ್ದಾರೆ, ಸದಾ ನಾವು ನಮ್ಮಲ್ಲಿರುವ ಆ ಪರಮಾತ್ಮನನ್ನ ಚಿಂತಿಸ್ಬೇಕು. ಸೊ ಅದಕ್ಕೆ ಕೃಷ್ಣ ಹೇಳ್ತಾ ಇದ್ದಾರೆ, ತನ್ನಲ್ಲಿರುವ ನನ್ನನ್ನು ಕುರಿತು ಚಿಂತಿಸುವನು, ನನ್ನನ್ನು ಭಜಿಸುವನು. ಸೊ ಭಜನೆ ಮಾಡೋದು ಅಂತಂದ್ರೆ ನಾವು ಕೃಷ್ಣನಿಗೆ ಭಜನೆಯನ್ನ ಮಾಡ್ಬೇಕು. ನಾನು ಇವಾಗ ಯಾವ್ದೋ ಒಂದು ಬೇರೆ ದೇವತೆಗಳ ಭಜನೆಯನ್ನ ಮಾಡ್ತೀನಿ ಅಂತಂದ್ರೆ ನಮ್ಮ ಶಾಸ್ತ್ರಗಳದು ಒಪ್ಪದೇ ಇಲ್ಲ. ಆ ಭಜನೆ ಅನ್ನೋ ಒಂದು ಪದ ಅದು ಕೃಷ್ಣನಿಗೆ ಯಾವಾಗ್ಲೂ ಮೀಸಲು. ನಾವು ಭಜನೆ ಮಾಡ್ತೀವಿ ಅಂತಂದ್ರೆ ಕೃಷ್ಣನ ಭಜನೆಯನ್ನೇ ನಾವು ಮಾಡ್ಬೇಕಾಗತ್ತೆ. ಸೊ ಅದಕ್ಕೆ ಯಾರು
ನನ್ನನ್ನ ಭಜಿಸ್ತಾರೋ ಅವರು ಎಲ್ಲ ಯೋಗಿಗಳಲ್ಲಿ ಏನು ಶ್ರೇಷ್ಠನಾದವನು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಎಲ್ಲ ಯೋಗಿಗಳಲ್ಲಿ ಯೋಗದಲ್ಲಿ ನನ್ನೊಡನೆ ಅತ್ಯಂತ ಆತ್ಮೀಯವಾಗಿ ಒಂದಾಗಿರುವವನು ಅವನೇ ಎಲ್ಲರಿಗಿಂತ ಶ್ರೇಷ್ಠನಾದವನು ಅಂತ ಹೇಳ್ಬಿಟ್ಟು ನನ್ನ ಅಭಿಪ್ರಾಯ ಅಂತ ಹೇಳ್ಬಿಟ್ಟು ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಭಕ್ತಿ ಯೋಗಿನೇ ಶ್ರೇಷ್ಠನಾದವನು ಅಂತ ಹೇಳ್ಬಿಟ್ಟು ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾರೆ. ಇವಾಗ ನಮ್ಗೆ ಗೊತ್ತಿರೋ ಹಾಗೇನೆ ಇವಾಗ ವಿಶ್ವಾಮಿತ್ರ ಅವ್ರು ಎಷ್ಟು ತಪಸ್ಸನ್ನ ಮಾಡ್ತಾರೆ ಅಲ್ವಾ. ಸೊ ಇವಾಗ ಯಾರೇ ಆಗ್ಲಿ ಈಗ ತಪಸ್ಸನ್ನ ಮಾಡಿದಾಗ ಇಲ್ಲಿ ಏನ್ ಮಾಡ್ತಾ ಇದಾರೆ, ಇಲ್ಲಿ ವಿಶ್ವಾಮಿತ್ರ ಅವರು ತಮ್ಮ ಮನಸ್ಸನ್ನ ನಿಗ್ರಹಿಸ್ತಾ ಇದ್ದಾರೆ ಅಲ್ವಾ. ಇವಾಗ ಯಾರೇ ಆಗ್ಲಿ ಮನಸ್ಸನ್ನ ನಿಗ್ರಹಿಸಿದ್ರೆ ಅಲ್ಲಿ ಇಂದ್ರನಿಗೆ ಭಯ ಆಗ್ಬಿಡತ್ತೆ. ಯಾಕೆಂತಂದ್ರೆ ಅವ್ರು ಇಂದ್ರ ಪದವಿಯ ಆಸೆಗೋಸ್ಕರ ಅವ್ರು ಏನಾದ್ರು ಮನಸ್ಸನ್ನ ನಿಗ್ರಹಿಸ್ತಾ ಇದಾರೆ ಅಂತ ಹೇಳ್ಬಿಟ್ಟು ಅವ್ರೇನ್ ಮಾಡ್ತಾರೆ, ಯಾರೇ ತಪಸ್ಸನ್ನ ಮಾಡ್ತಿದ್ರು ಸಹ ಅದನ್ನ ಕೆಡಿಸ್ಲಿಕ್ಕೆ ಅವರು ಅಪ್ಸರೆಯನ್ನ ಕಳಿಸ್ತಾರೆ ಇಂದ್ರ ಅಲ್ವಾ, ನಮ್ಗೆ ಗೊತ್ತಿರೋ ಹಾಗೇನೆ. ಸೊ ಇವಾಗ ಇಲ್ಲಿ ವಿಶ್ವಾಮಿತ್ರನ ತಪಸ್ಸನ್ನ ಕೆಡಿಸ್ಲಿಕ್ಕೆ ಮೇನಕೆಯನ್ನ ಕಳಿಸ್ತಾರೆ ಅಲ್ವಾ. ಕೊನೆಗೆ ನೋಡಿ ಅವ್ರು ಯೋಗಿ, ಅಷ್ಟಾಂಗ ಯೋಗಿ ವಿಶ್ವಾಮಿತ್ರ, ಆದ್ರೆ ಅವರು ಮೇನಕೆಯ ಸೌಂದರ್ಯಕ್ಕೆ ಮನಸ್ಸೋತು ಅವ್ರೇನ್ ಮಾಡ್ತಾರೆ, ತಪಸ್ಸಿನಿಂದ ಹೊರಗಡೆ ಬರ್ತಾರೆ. ಹೊರಗಡೆ ಬಂದು ಮೇನಕೆಯ ಜೊತೆ ಸಂಸಾರ ಮಾಡಿ ಅವರು ಒಂದು ಮಗುವಿಗೆ ಜನ್ಮ ಕೊಡ್ಲಿಕ್ಕೆ ಅವರು ಕಾರಣರಾಗ್ತಾರೆ ಅಲ್ವಾ. ಅಂದ್ರೆ ನಾವ್ ಇಲ್ಲಿ ಏನನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ಅಷ್ಟಾಂಗ ಯೋಗಿ ಅವ್ರಿವಾಗ ಆ ಮನಸ್ಸನ್ನ ನಿಗ್ರಹಿಸ್ತಾ ಇರೋದು ಅವರು ತನ್ನ ಶಕ್ತಿಯ ಮೇಲೆ. ಅವನು ತುಂಬಾ ಕಷ್ಟ ಪಡ್ಬೇಕು ಆ ಮನಸ್ಸನ್ನ ನಿಗ್ರಹಿಸ್ಬೇಕಂತಂದ್ರೆ. ಆದ್ರೆ ನಾವ್ ಇವಾಗ ಇದಕ್ಕಿಂತ ಮುಂಚೆ ನಾವು 5ನೇ ಅಧ್ಯಾಯದಲ್ಲಿ ನಾವು ತಿಳ್ಕೊಂಡ್ವಿ ಅಲ್ವಾ. ಹರಿದಾಸ್ ಠಾಕೂರ್ ಚೈತನ್ಯ ಮಹಾಪ್ರಭುಗಳ ಸಮಯದಲ್ಲಿ ಇದ್ದವರು ಹರಿದಾಸ್ ಠಾಕೂರ್ ಅವರು ಭಕ್ತಿ ಯೋಗಿ. ಅವ್ರು ಏನ್ ಮಾಡ್ತಾ ಇದ್ರು, ಹರೇ ಕೃಷ್ಣ ಮಹಾಮಂತ್ರವನ್ನ 192 ರೌಂಡ್ಸ್ ಮಾಡ್ತಾ ಇದ್ರು ಅಲ್ವಾ. ಅಂದ್ರೆ 3 ಲಕ್ಷ ಬಾರಿ ಅವರು ಒಂದು ದಿನದಲ್ಲಿ ಹೇಳ್ತಾ ಇದ್ರು ನೋಡಿ. ಅವರು ಭಕ್ತಿ ಯೋಗಿ. ಭಕ್ತಿ ಯೋಗಿಗೆ ಎಷ್ಟು ಮನಸ್ಸು ಅದು ಏನು ದೃಢಚಿತ್ತದಲ್ಲಿ ಇರುತ್ತೆ ಅಂತಂತಂದ್ರೆ ಆ ವೇಶ್ಯೆ ತನ್ನ ಕಣ್ಣ ಮುಂದೆ ಅದು ರಾತ್ರಿಯಲ್ಲಿ ಏಕಾಂಗಿಯಾಗಿ ಒಂದಿನ ಅಲ್ಲ 3 ದಿನ ಬಂದ್ರು ಸಹ ಅವ್ರಿಗೆ ಅವರು ಮನಸ್ಸು ವಿಚಲಿತಕ್ಕೆ ಒಳಗಾಗದೇ ಇಲ್ಲ ಅಲ್ವಾ. ಅವರು ಆ ಹೆಣ್ಣು ಮಗಳನ್ನ ಅನುಭವಿಸ್ಬೇಕಂತ ಆಪೇಕ್ಷಿಸದೇ ಇಲ್ಲ. ಅಂದ್ರೆ ಇಲ್ಲಿ ಏನ್ ಅರ್ಥ, ಆ ಭಕ್ತಿ ಯೋಗಿಗೆ ಮನಸ್ಸನ್ನ ನಿಗ್ರಹಿಸೋದು ತುಂಬಾ ಸುಲಭ. ಅಂದ್ರೆ ಈ ಅಷ್ಟಾಂಗ ಯೋಗಿಗೆ ತುಂಬಾ ಕಷ್ಟ ಪಡ್ಬೇಕಾಗತ್ತೆ ಅವನು ಮನಸ್ಸನ್ನ ನಿಗ್ರಹಿಸ್ಬೇಕಂತಂದ್ರೆ. ಇಲ್ಲಿ ಆ ಭಗವಂತನ ಕೃಪಾ ಕಟಾಕ್ಷ ಇರುತ್ತೆ ಆ ಭಕ್ತನ ಮೇಲೆ. ಸೊ ಅವನಿಗೆ ಮನಸ್ಸನ್ನ ಅವನು ಸುಲಭವಾಗಿ ನಿಗ್ರಹಿಸ್ಬೋದು. ಸೊ ಅದಕ್ಕೋಸ್ಕರನೇ ಇಲ್ಲಿ ಏನನ್ನ ಹೇಳ್ತಾ ಇದ್ದಾರೆ, ಅವ್ರೂ ಸಹ ವಿಫಲರಾಗ್ತಾರೆ. ಅಷ್ಟಾಂಗ ಯೋಗಿಗೂ ಸಹ ಮನಸ್ಸನ್ನ ನಿಗ್ರಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ನಾವಿಲ್ಲಿ ಯಾರನ್ನ ನೋಡ್ತಾ ಇದೀವಿ, ಶೌಬರಿ ಮುನಿಯನ್ನ ನೋಡ್ತಾ ಇದೀವಿ. ಈ ಶೌಬರಿ ಮುನಿ ಅವ್ನು ಎಂತಹ ಯೋಗಿ ಅಂತಂದ್ರೆ ಆ ನೀರಿನ ಒಳಗಡೆ ಕುತ್ಕೊಂಡು ಅವನು ತಪಸ್ಸನ್ನ ಮಾಡ್ತಿರ್ತಾನೆ, ಅವನಿಗೆ ಅಷ್ಟು ಶಕ್ತಿ ಇರುತ್ತೆ. ಆದ್ರೆ ಅಂತಹ ಯೋಗಿ 2 ಮೀನುಗಳು ಅದು ಸಂಭೋಗಿಸ್ತಾ ಇರೋದನ್ನ ನೋಡ್ಬಿಟ್ಟು ಅವನಿಗೆ ನಾನು ಸಂಸಾರಸ್ಥನಾಗ್ಬೇಕು ಅಂತ ಹೇಳ್ಬಿಟ್ಟು ನೀರಿನಿಂದ ಹೊರಗಡೆ ಬಂದ್ಬಿಟ್ಟು ಅವನು ಸಂಸಾರಸ್ಥನಾಗ್ತಾನೆ. ಸೊ ಆಮೇಲೆ ಭಗವಂತನ ಅನುಗ್ರಹದಿಂದ ಮತ್ತೆ ಅವನು ಆತ್ಮ ಸಾಕ್ಷಾತ್ಕಾರದ ಕಡೆಗೆ ಅವನು ಹೋಗ್ತಾನೆ. ಮತ್ತೆ ಅವನು 50 ರಾಜಕುಮಾರಿಯರನ್ನ ಮದ್ವೆ ಆಗ್ತಾನೆ. ಅವ್ರನ್ನು ಸಹ ಶೌಬರಿ ಮುನಿಯನ್ನ ಅನುಸರಿಸಿ ಅವ್ರನ್ನು ಸಹ ಭಗವದ್ಧಾಮಕ್ಕೆ ತೆರಳುತ್ತಾರೆ. ಆದ್ರೆ ಇಲ್ಲಿ ಏನನ್ನ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಅಷ್ಟಾಂಗ ಯೋಗಿಗೆ ನೋಡಿ ಇಲ್ಲಿ ಮನಸ್ಸನ್ನ ನಿಗ್ರಹಿಸೋದು ಕಷ್ಟ ಆಗ್ತಾ ಇದೆ. ಆದ್ರೆ ಆ ಭಕ್ತಿ ಯೋಗಿಗಳಿಗೆ ಭಗವಂತನ ಅನುಗ್ರಹದಿಂದ ಆ ಮನಸ್ಸನ್ನ ನಿಗ್ರಹಿಸೋದು ತುಂಬಾ ಸುಲಭ. ಸೊ ಅದಕ್ಕೆ ನಮ್ಗೆ ಇಲ್ಲಿ ಚೈತನ್ಯ ಚರಿತಾಮೃತದಲ್ಲಿ ಏನನ್ನ ಹೇಳ್ತಾ ಇದಾರೆ ಅಂತಂದ್ರೆ, ಕೃಷ್ಣ ಭಕ್ತ ನಿಷ್ಕಾಮ ಅತ ಇವ ಶಾಂತ ಭುಕ್ತಿ ಮುಕ್ತಿ ಸಿದ್ಧಿ ಕಾಮಿ ಸಕಲಿ ಅಶಾಂತ. ನೋಡಿ ಕೃಷ್ಣ ಭಕ್ತ ಮಾತ್ರ ಅವನು ನಿಷ್ಕಾಮ, ಅವನಿಗೆ ಯಾವುದೇ ಒಂದು ಕಾಮನೆಗಳಿಲ್ಲ. ತನ್ನ ಇಂದ್ರಿಯ ಸುಖವನ್ನ ಅನುಭವಿಸ್ಬೇಕಂತ ಹೇಳ್ಬಿಟ್ಟು ಅವನಿಗೆ ಯಾವುದು ಆಸೆ ಆಕಾಂಕ್ಷೆಗಳಿಲ್ಲ. ಅದಕ್ಕೋಸ್ಕರ ಅವನು ಅತ ಏವ ಶಾಂತ, ಅವನು ಅದಕ್ಕೆ ಶಾಂತವಾಗಿರ್ತಾನೆ. ಅವನು ಒಂದೇ ಒಂದು ಏನು, ಭಗವಂತನ ಕೃಷ್ಣನ ಸಂತೋಷಕ್ಕೋಸ್ಕರ ಜೀವನವನ್ನ ಮಾಡ್ಬೇಕು. ಕೃಷ್ಣನಿಗೆ ಸಂತೋಷ ಆಗುತ್ತೆ ಅಂತಂದ್ರೆ ಅದನ್ನ ಆ ಕೆಲಸವನ್ನ ಮಾಡ್ತಾನೆ. ಕೃಷ್ಣನಿಗೆ ಸಂತೋಷ ಆಗಲ್ಲ ಅಂದ್ರೆ ಆ ಕೆಲಸವನ್ನ ಮಾಡೋದಿಲ್ಲ. ಅವನಿಗೆ ಯಾವುದೇ ಒಂದು ಇಂದ್ರಿಯ ಸುಖವನ್ನ ಅನುಭವಿಸ್ಬೇಕು ಅಂತ ಇಚ್ಛೆ ಇರೋದಿಲ್ಲ. ಅದಕ್ಕೋಸ್ಕರ ಅವನು ಯಾವಾಗ್ಲೂ ಶಾಂತನಾಗಿರ್ತಾನೆ. ಅತ ಏವ ಶಾಂತ ಅವನು. ಆದ್ರೆ ಭುಕ್ತಿ ಮುಕ್ತಿ ಸಿದ್ಧಿ ಕಾಮಿ ಇವ್ರು 4 ಜನ. ಭುಕ್ತಿ ಅಂತಂದ್ರೆ ಎಲ್ಲವನ್ನ ಅನುಭವಿಸ್ಬೇಕು, ಭೋಗಗಳನ್ನ ಅನುಭವಿಸ್ಬೇಕು ಅನ್ನೋನು ಭುಕ್ತಿ. ಮುಕ್ತಿ ಅಂದ್ರೆ ಮುಕ್ತಿ ಮಾರ್ಗಕ್ಕೆ ಹೋಗ್ಬೇಕು, ನಾನು ಆ ಭಗವಂತನ ಬ್ರಹ್ಮ ಜ್ಯೋತಿಯಲ್ಲಿ ಐಕ್ಯವಾಗ್ಬೇಕು ಅಂತ ಹೇಳ್ಬಿಟ್ಟು ಯಾರು ಇಚ್ಛೆ ಪಡ್ತಾರೆ ಅವ್ರನ್ನ ಮುಕ್ತಿ ಅಂತ ಕರೀತಾರೆ. ಮುಕ್ತ ಅಂದ್ರೆ ಅದನ್ನ ಮುಕ್ತಿಯನ್ನ ಬಯಸೋರು ಅಂತ ಕರೀತಾರೆ. ಮತ್ತೆ ಸಿದ್ಧಿ, ಸೊ ಸಿದ್ಧಿ ಅಂತಂದ್ರೆ 8 ಸಿದ್ಧಿಗಳಿದೆ. ಅಣಿಮ ಗರಿಮ ಲಗಿಮ ಅಂತ ಹೇಳ್ಬಿಟ್ಟು ಆ 8 ಸಿದ್ಧಿಗಳಿದೆ. ಆ ಎಲ್ಲವನ್ನ ನಾನು ಆ ಸಿದ್ಧಿಗಳನ್ನೆಲ್ಲ ನಾನು ಪಡ್ಕೋಬೇಕು ಅಂತ ಯಾರಿಗೆ ಇಚ್ಛೆ ಇರುತ್ತೆ ಅವ್ರನ್ನ ಈ ಸಿದ್ಧಿ ಆಕಾಂಕ್ಷಿ ಅಂತ ಕರೀತಾರೆ. ಮತ್ತೆ ಕಾಮಿ ಅಂದ್ರೆ ಎಲ್ಲವನ್ನ ಅನುಭವಿಸ್ಬೇಕು ಅಂತ ಹೇಳ್ಬಿಟ್ಟು. ಅದಕ್ಕೆ ಹರೇ ಕೃಷ್ಣ, ಮ್ಯೂಟ್ ಮಾಡ್ಕೊಳ್ಳಿ ಗಂಗಾ ಮಾತಾಜಿ, ಮ್ಯೂಟ್ ಮಾಡ್ಕೊಳ್ಳಿ, ಬ್ಯಾಕ್ ಗ್ರೌಂಡ್ ನಾಯ್ಸ್ ಬರ್ತಾ ಇದೆ. ಸೊ ಅದಕ್ಕೆ ಇಲ್ಲಿ ಹೇಳ್ತಾ ಇದಾರೆ ಚೈತನ್ಯ ಚರಿತಾಮೃತದಲ್ಲಿ,
ಕೃಷ್ಣ ಭಕ್ತ ಮಾತ್ರನೇ ಯಾವಾಗ್ಲೂ ಶಾಂತವಾಗಿ ಇರ್ಲಿಕ್ಕೆ ಸಾಧ್ಯ. ಆದ್ರೆ ಇನ್ನ ಮಿಕ್ಕಿದವ್ರೆಲ್ಲರನ್ನೂ ಸಹ ಭುಕ್ತಿ ಮುಕ್ತಿ ಸಿದ್ಧಿ ಕಾಮಿ ಅವರೆಲ್ಲರನ್ನೂ ಸಹ ಅಶಾಂತವಾಗಿರ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರನೇ ನಮ್ಗೆ ಇವಾಗ ಭಗವಂತನ ಸಾಕ್ಷಾತ್ಕಾರ ಮಾಡ್ಕೋಬೇಕು ಅಂತಂತಂದ್ರೆ ನಾವು ಈ ಭಕ್ತಿ ಮಾರ್ಗವನ್ನ ಅನುಸರಿಸಿದ್ರೆ ಅದನ್ನ ಏನಕ್ಕೆ ಹೋಲಿಸ್ತಾ ಇದ್ದಾರೆ ಅಂತಂತಂದ್ರೆ ಇಲ್ಲಿ ಲಿಫ್ಟ್ಗೆ ಹೋಲಿಸ್ತಾ ಇದ್ದಾರೆ. ಇವಾಗ ಅಕಸ್ಮಾತ್ ನಮ್ಮ ಮನೆ ಏನಾದ್ರೂ 10ನೇ ಅಂತಸ್ತಲ್ಲಿ ಇದೆ ಅಂತಂತಂದ್ರೆ ಹೌದು, ನಾನು ಮೆಟ್ಲನ್ನ ಹತ್ಕೊಂಡು ನಾನು ನನ್ನ ಮನೆಗೆ ಹೋಗ್ಬೋದು. ಲಿಫ್ಟ್ ಏನಾದ್ರೂ ಇದ್ರೆ ಲಿಫ್ಟ್ ಅನ್ನು ಉಪಯೋಗಿಸ್ಕೊಂಡು ಸಹ ನಾನು ನಮ್ಮ ಮನೆಗೆ ಹೋಗ್ಬೋದು ಅಲ್ವಾ. ಆದ್ರೆ ಬುದ್ಧಿವಂತರಾದವರು ಏನನ್ನ ಉಪಯೋಗಿಸ್ತಾರೆ? ಲಿಫ್ಟ್ ಅನ್ನ ಉಪಯೋಗಿಸ್ತಾರೋ ಅಥವಾ ಮೆಟ್ಲನ್ನ ಉಪಯೋಗಿಸ್ತಾರೋ? ಹರೇ ಕೃಷ್ಣ. ಹರೇ ಕೃಷ್ಣ, ಯಾರಾದ್ರೂ ಉತ್ತರವನ್ನ ಕೊಡಿ. ಲಿಫ್ಟ್ ಯೂಸ್ ಮಾಡ್ತಾರೆ ಮಾತಾಜಿ. ಲಿಫ್ಟ್ ಯೂಸ್ ಮಾಡ್ತಾರೆ ಅಲ್ವಾ. ಸೊ ಯಾಕೆ ಅಂತಂದ್ರೆ ನಮ್ಗೆ ಇದು ಹೌದು, ಇದು ಹೋಗ್ಬೋದು ಮೆಟ್ಲಿಂದ, ಆದ್ರೆ ಇದು ಕಷ್ಟಕರವಾದದ್ದು ಅಲ್ವಾ. ಹೋಗ್ಲಿ ಏನೋ 1ನೇ ಫ್ಲೋರ್ 2ನೇ ಫ್ಲೋರ್ ಇದ್ರೆ ಪರವಾಗಿಲ್ಲ, ಆದ್ರೆ 10ನೇ ಫ್ಲೋರ್ ಅಲ್ಲಿ ಹತ್ಕೊಂಡು ಹೋಗೋದು ಅಂದ್ರೆ ತುಂಬಾ ಕಷ್ಟಕರವಾದದ್ದು ಅಲ್ವಾ. ಅದೇ ಲಿಫ್ಟ್ ಇದೆ ನಮ್ಮ ಮನೆಯಲ್ಲಿ ಅಂತಂದ್ರೆ ನಾವು ಲಿಫ್ಟ್ ಉಪಯೋಗಿಸ್ಕೊಂಡು ನಾವು ನಮ್ಮ ಮನೆಗೆ ನಾವು ಹೋಗ್ಬೋದು ಅಲ್ವಾ. ಅದನ್ನೇ ಇಲ್ಲಿ ನಮ್ಗೆ ಪ್ರಭುಪಾದರು ಅರ್ಥ ಮಾಡಿಸ್ತಾ ಇದ್ದಾರೆ. ಅಂದ್ರೆ ಭಕ್ತಿ ಯೋಗ ಅನ್ನೋದು ಈ ಲಿಫ್ಟ್ ತರ ನಾವು ಭಗವಂತನ ಬಳಿಗೆ ಹೋಗ್ಲಿಕ್ಕೆ ಇದು ನೇರವಾದ ಮಾರ್ಗ, ಸುಲಭವಾದ ಮಾರ್ಗ, ಮತ್ತೆ ಶೀಘ್ರವಾದ ಮಾರ್ಗ. ನಾವು ಬೇಗ ನಾವು ಭಗವಂತನ ಬಳಿಗೆ ನಾವು ತಲುಪಬಹುದು. ನಾವು ಇವಾಗ ಅಕಸ್ಮಾತ್ ನಾವು ಕರ್ಮಯೋಗ, ಜ್ಞಾನ ಯೋಗ, ಅಷ್ಟಾಂಗ ಯೋಗವನ್ನೇನಾದ್ರೂ ನಾವು ಪಾಲಿಸಿದ್ರೆ ಏನಾಗುತ್ತೆ? ಹೌದು, ನಾವು ಭಗವಂತನ ಬಳಿಗೆ ಹೋಗ್ಬೋದು, ಆದ್ರೆ ಅದು ತುಂಬಾ ಕಷ್ಟಕರವಾದ ಮಾರ್ಗ, ತುಂಬಾ ಸಮಯ ಬೇಕಾಗತ್ತೆ. ಮತ್ತೆ ನಮ್ಮಲ್ಲಿ ಅಷ್ಟು ಸಮಯನೂ ಇಲ್ಲ. ನಾವ್ ಈ ಕಲಿಯುಗದವರೆಲ್ಲರೂ ಸಹ ನಮ್ಗೆ 100 ವರ್ಷನೂ ಸಹ ನಾವು ಬದುಕೋದಿಲ್ಲ. ನಮ್ಗೆ 100 ವರ್ಷ ಆಯಸ್ಸು ಅಂದ್ರೂ 50, 60, 70, 80 ಇದ್ರೆ ಹೆಚ್ಚು ಅಲ್ವಾ. ನಮ್ಗಿರುವಂತಹ ಈ ಒಂದು ಅವಕಾಶದಲ್ಲಿ ನಾವು ಭಗವಂತನ ಬಳಿಗೆ ಹೋಗ್ಬೇಕು ಅಂತಂದ್ರೆ ನಾವು ಭಕ್ತಿ ಮಾರ್ಗವನ್ನೇ ನಾವು ಆರಿಸ್ಕೋಬೇಕು ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಅರ್ಥ ಮಾಡಿಸ್ತಾ ಇದ್ದಾರೆ. ಸೊ ಅದಕ್ಕೆ ನಮ್ಗೆ ಇಲ್ಲಿ ಯೋಗ ಲ್ಯಾಡರ್ ಅಂತ ಕರೀತಾರೆ. ಅಂದ್ರೆ ನಾವು ಕೃಷ್ಣನನ್ನ ನಾವು ತಲುಪಬೇಕು ಅಂತಂತಂದ್ರೆ ನೋಡಿ, ನಮ್ಗೆ ಹಲವಾರು ಮಾರ್ಗಗಳನ್ನ ನಮ್ಗೆ ಕೃಷ್ಣ ಇಲ್ಲಿ ತನಕ ಹೇಳ್ಕೊಂಡ್ ಬಂದ್ರು. ಕರ್ಮಯೋಗ, ಜ್ಞಾನ ಯೋಗ, ಅಷ್ಟಾಂಗ ಯೋಗ, ಭಕ್ತಿ ಯೋಗ. ಇವಾಗ ನೆಕ್ಸ್ಟ್ ಭಕ್ತಿ ಯೋಗದ ಬಗ್ಗೆ ಅವ್ರು ನಮ್ಗೆ ಡೀಟೇಲ್ ಆಗಿ ಹೇಳ್ತಾ ಇದ್ದಾರೆ. ಸೊ ಇವಾಗ ನೋಡಿ, ಕರ್ಮಯೋಗವನ್ನ ನಾವು ಮಾಡಿದ್ರೆ ನಮ್ಗೆ ಏನಾಗುತ್ತೆ? ಜ್ಞಾನ ಸಿಗುತ್ತೆ ಅಲ್ವಾ. ನಾವು ತಿಳ್ಕೊಂಡ್ವಿ, ನಾವು ಯಜ್ಞವನ್ನ ಆಚರಿಸಿದ್ರೆ ನಮ್ಗೆ ಏನಾಗುತ್ತೆ? ನಮ್ಗೆ ಜ್ಞಾನ ಸಿಗುತ್ತೆ ಅಲ್ವಾ. ಕರ್ಮಯೋಗಿ ನೇರವಾಗಿ ಭಗವಂತನ ಬಳಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ, ಅವನು ಜ್ಞಾನವನ್ನ ಪಡ್ಕೋಬೇಕಾಗತ್ತೆ. ಸೊ ಜ್ಞಾನವನ್ನ ಪಡ್ಕೊಂಡ್ಮೇಲೆ ಅವನು ಅಷ್ಟಾಂಗ ಯೋಗವನ್ನ ಅಭ್ಯಾಸ ಮಾಡ್ಬೇಕಾಗತ್ತೆ. ಅಂದ್ರೆ ಅವನು ತನ್ನ ಮನಸ್ಸನ್ನ ಭಗವಂತನಲ್ಲೇ ಕೇಂದ್ರೀಕರಿಸ್ಬೇಕು. ಅಷ್ಟಾಂಗ ಯೋಗವನ್ನ ಅವನು ಸಾಧಿಸ್ಬೇಕಾಗತ್ತೆ, ಅದನ್ನ ಅಭ್ಯಾಸ ಮಾಡ್ಬೇಕಾಗತ್ತೆ. ಆಮೇಲೆ ಅವನು ನೇರವಾಗಿ ಭಗವಂತನ ಬಳಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಅವನು ಭಕ್ತಿ ಮಾಡಿದ್ರೆ ಅಷ್ಟೇ ಭಗವಂತನ ಬಳಿಗೆ ಹೋಗೋದು. ಭಗವಂತನಿಗೆ ಬೇರೆ ಇನ್ನೇನೂ ಬೇಡ ಅವ್ರಿಗೆ. ಯಜ್ಞ, ಯಾಗ, ದಾನ ಯಾವುದು ಬೇಡ. ಅವ್ರು ಯಾವ್ದ್ರಿಂದ ಅವ್ರು ಆಕರ್ಷಿತರಾಗ್ತಾರೆ ಅಂತಂದ್ರೆ ಭಕ್ತಿಯಿಂದ. ಯಾಕಂದ್ರೆ ಭಗವಂತನಿಗೆ ನಾವು ಏನನ್ನೂ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ನಾವು ಅವ್ರಿಗೆ ಪ್ರೀತಿಯನ್ನ ಮಾತ್ರ ಕೊಡ್ಲಿಕ್ಕೆ ಸಾಧ್ಯ. ಅವ್ರ ಪ್ರೀತಿಯನ್ನ ಮಾತ್ರ ನಮ್ಮಿಂದ ನಿರೀಕ್ಷಣೆ ಮಾಡ್ತಾರೆ. ಸೊ ಅದಕ್ಕೋಸ್ಕರನೇ ನಾವು ಯಾವುದೇ ಒಂದು ಯೋಗ ಪದ್ಧತಿಯನ್ನ ಅನುಸರಿಸಿದ್ರು ಸಹ ಅದು ಭಕ್ತಿ ಯೋಗದಲ್ಲೇ ಕೊನೆಗೊಳ್ಬೇಕು. ಭಕ್ತಿ ಯೋಗದ ಮೂಲಕನೇ ನಾವು ಭಗವಂತನ ಬಳಿಗೆ ಹೋಗ್ಲಿಕ್ಕೆ ಸಾಧ್ಯ. ಸೊ ಅದಕ್ಕೋಸ್ಕರ ಬುದ್ಧಿವಂತರಾದವ್ರು ಏನ್ ಮಾಡ್ತಾರೆ? ನೇರವಾಗಿ ಭಕ್ತಿ ಯೋಗವನ್ನ ಅವರು ಅಭ್ಯಾಸ ಮಾಡಿ ಭಗವಂತನ ಬಳಿಗೆ ಹೋಗ್ತಾರೆ. ಅದಕ್ಕೇನೆ ನಮ್ಗೆ ಇಲ್ಲಿ ಚೈತನ್ಯ ಮಹಾಪ್ರಭುಗಳು ಮತ್ತೆ ಪ್ರಭುಪಾದರು, ನೀವು ಭಕ್ತಿ ಯೋಗವನ್ನ ಆಚರಿಸಿ, ಭಕ್ತಿ ಯೋಗವನ್ನ ನೀವು ಪ್ರಾಕ್ಟೀಸ್ ಮಾಡಿ, ಸಾಧನೆಯನ್ನ ಮಾಡಿ, ನೀವು ಭಗವಂತನ ಬಳಿಗೆ ಇದೇ ಜನ್ಮದಲ್ಲಿ ನೀವು ಹೋಗ್ಬೋದು ಅಂತ ಹೇಳ್ಬಿಟ್ಟು ಅದಕ್ಕೆ ಅವ್ರು ನಮ್ಗೆ ಒತ್ತಾಯ ಮಾಡ್ತಾ ಇರೋದು. ನೀವು ಉಪಯೋಗಿಸ್ಕೊಳ್ಳಿ ಇದನ್ನ, ಅಮೂಲ್ಯವಾದದ್ದು, ಈ ಅವಕಾಶವನ್ನು ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಸೊ ಮತ್ತೆ ನಮ್ಗೆ ಇನ್ನ ಏನನ್ನ ನಮ್ಗೆ ಚೈತನ್ಯ ಚರಿತಾಮೃತದಲ್ಲಿ ಹೇಳ್ತಾರೆ ಅಂತಂದ್ರೆ, ಈ ಮೊದಲ 10 ಈ ಕಲಿಯುಗದ 10,000 ವರ್ಷಗಳು ಏನಿದೆ ಈ ಚೈತನ್ಯ ಮಹಾಪ್ರಭುಗಳು ಬಂದ ಮೇಲೆ 10,000 ವರ್ಷಗಳನ್ನ ಸುವರ್ಣ ಯುಗ ಅಂತ ಕರೀತಾರೆ. ಈ 10,000 ವರ್ಷಗಳು ಮಾತ್ರನೇ ಈ ಚೈತನ್ಯ ಮಹಾಪ್ರಭುಗಳು ಏನು ನಮ್ಗೆ ಉಪದೇಶ ಮಾಡಿದ್ದಾರೆ, ಏನು ಈ ಚೈತನ್ಯ ಮಹಾಪ್ರಭುಗಳ ಉಪದೇಶವನ್ನ ಪ್ರಭುಪಾದರು ಎಲ್ಲರಿಗೂ ಪ್ರಚಾರ ಮಾಡ್ತಾ ಇದ್ದಾರೆ. ಇದು 10,000 ವರ್ಷಗಳ ಮಾತ್ರ ಪ್ರಸ್ತುತ. ಈ ಇಸ್ಕಾನ್ ಸಂಸ್ಥೆ ಅನ್ನೋದು ಬರೀ ಈ 10,000 ವರ್ಷಗಳು ಮಾತ್ರ ಇರುತ್ತೆ, ಆಮೇಲೆ ಇರೋದಿಲ್ಲ. ಆಮೇಲೆ ನಾವು ತುಂಬಾ ಕಲಿಯುಗ ಅಂತ ಏನಿದೆ, ನಾವು ಕಲಿಯುಗ ಅಂದ್ರೆ ನಮ್ಗೆ ಭಯ ಬರುತ್ತಲ್ಲ, ಆ ಒಂದು ಭಯದ ವಾತಾವರಣ ಶುರುವಾಗ್ಬಿಡುತ್ತೆ ನೋಡಿ. ಈಗ್ಲೇ ಈ ತರ ಇದೆ ಕಾಲ, ಇನ್ನ 10,000 ವರ್ಷಗಳಾದ್ಮೇಲೆ ಇನ್ ಯಾವ ತರ ಇರುತ್ತೆ ಅಂತ ನಮ್ಗೆ ಊಹೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನಮ್ಗೆ ಭಾಗವತಮಲ್ಲಿ 12ನೇ ಸ್ಕಂದದಲ್ಲಿ ಆ ಕಲಿಯುಗ ಯಾವ ತರ ಇರುತ್ತೆ ಅಂತ ಹೇಳ್ಬಿಟ್ಟು ನಮ್ಗೆ ವಿವರಿಸ್ತಾರೆ. ನಮ್ಗೆ ಒಂದು ಚಿಕ್ಕ ಇಷ್ಟು ಪೀಸ್ ಬ್ರೆಡ್ ಅನ್ನ ಸಂಪಾದನೆ ಮಾಡ್ಲಿಕ್ಕೂ ಅಷ್ಟು ಕಷ್ಟ ಪಡ್ಬೇಕಾಗತ್ತಂತೆ. ಸೊ ನಾವು ಕೊನೆಗೆ ಮನುಷ್ಯರು ಒಬ್ರನ್ನೊಬ್ರು ತಿನ್ಕೊಂಡು ಜೀವನ ಮಾಡುವಂತ ಒಂದು ಹಂತಕ್ಕೆ ಬರ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಗ ಆ ಕಲಿಯುಗವನ್ನ
ಅಂತ್ಯ ಮಾಡ್ಲಿಕ್ಕೆ ಕಲ್ಕಿ ಅವತಾರದಲ್ಲಿ ವಿಷ್ಣು ಬರ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಅದಕ್ಕೋಸ್ಕರ ನಾವು ಈ 10,000 ವರ್ಷಗಳು ಏನು ಈ ಸುವರ್ಣ ಯುಗ ಇದೆ, ಇದನ್ನ ನಾವು ಉಪಯೋಗಿಸ್ಕೊಂಡು ನಾವು ಭಗವಂತನ ಲೋಕಕ್ಕೆ ಹೋಗ್ಬೇಕು. ನೀವು ಇವತ್ತಿನ ಅಧ್ಯಾಯದಲ್ಲಿ ನೀವು ತಿಳ್ಕೊಂಡ್ರಿ ಅಲ್ವಾ, ಅಕಸ್ಮಾತ್ ನಾವು ವಿಫಲರಾದ್ರೆ ಏನಾಗತ್ತೆ, ನಾವು ಬಹುಕಾಲ ನಾವು ಉನ್ನತ ಲೋಕದಲ್ಲಿ ಇರೋ ತರ ಆಗ್ಬಿಡುತ್ತೆ. ಉನ್ನತ ಲೋಕದಲ್ಲಿ ಇದ್ದು ಇಲ್ಲಿ ವಾಪಸ್ ಬರೋಷ್ಟೊತ್ತಿಗೆ ಈ 10,000 ವರ್ಷಗಳು ಕಳೆದೋಗ್ಬಿಟ್ರೆ ನಮ್ಗೆ ಮತ್ತೆ ಇಂತ ಒಂದು ಸುವರ್ಣ ಅವಕಾಶ ಸಿಗೋದಿಲ್ಲ. ಮತ್ತೆ ನಾವು ಇನ್ನೂ ಒಂದು ಈ ಪ್ರಳಯ ಎಲ್ಲ ಆಗಿ ನಾವು ಇನ್ನೂ ಒಂದು ಯುಗ ಬರ್ಲಿಕ್ಕೆ ನಾವು ಕಾಯ್ಬೇಕಾಗತ್ತೆ. ಸೊ ಅದಕ್ಕೋಸ್ಕರ ನಾವು ಈ ಅಮೂಲ್ಯವಾದ ಅವಕಾಶವನ್ನ ಉಪಯೋಗಿಸ್ಕೊಂಡು ಭಗವಂತನ ಬಳಿಗೆ ಹೋಗ್ಲಿಕ್ಕೆ ನಾವು ನಮ್ ಕಡೆಯಿಂದ 100% ಪ್ರಯತ್ನವನ್ನ ನಾವು ಮಾಡ್ಬೇಕು. ಸೊ ಇಲ್ಲಿ ನಾವು ತುಂಬಾ ಮುಖ್ಯವಾಗಿ ಅರ್ಥ ಮಾಡ್ಕೋಬೇಕಾಗಿರೋದು, ನಾವು ಭಗವಂತನನ್ನ ಸೇರ್ಬೇಕು ಅಂತಂದ್ರೆ ನಾವು ಭಕ್ತಿ ಯೋಗದ ಮೂಲಕವೇ ಸೇರ್ಬೇಕಾಗಿರೋದು. ಹೌದು, ಇವೆಲ್ಲನೂ ಸಹ ಮೆಟ್ಟಿಲು, ಆದ್ರೆ ಇದು ತುಂಬಾ ನಿಧಾನ ಆಗುತ್ತೆ. ನಾವು ಕರ್ಮಯೋಗ ಆಚರಿಸಿ, ಜ್ಞಾನಯೋಗ ಆಚರಿಸಿ, ಅಷ್ಟಾಂಗ ಯೋಗವನ್ನ ಆಚರಿಸಿ, ಭಕ್ತಿ ಯೋಗವನ್ನ ಆಚರಿಸಿ ಭಗವಂತನನ್ನ ಸೇರೋದು ತುಂಬಾ ಕಷ್ಟ ಆಗತ್ತೆ. ಅದಕ್ಕೆ ಕಲಿಯುಗಕ್ಕೆ ತುಂಬಾ ಸುಲಭವಾದ ಮಾರ್ಗ ಲಿಫ್ಟ್ ಅಲ್ವಾ, ಅದು ಯಾವ್ದು ಅಂತಂದ್ರೆ ಭಕ್ತಿ ಯೋಗ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇವಾಗ ಭಕ್ತಿ ಯೋಗದ ಬಗ್ಗೆ ನಾವು ಒಂದ್ ಸ್ವಲ್ಪ ತಿಳ್ಕೊಳ್ಳೋಣಂತೆ ಇವತ್ತು, ಯಾಕಂದ್ರೆ ನಾಳೆಯಿಂದ ಭಕ್ತಿ ಯೋಗದ ಅಧ್ಯಾಯಗಳು ಶುರುವಾಗುತ್ತೆ. ಇಲ್ಲಿ ನಾವು ಇದಕ್ಕಿಂತ ಮುಂಚೆ ನಾವು ತಿಳ್ಕೊಂಡ್ರೋ ಹಾಗೇನೆ ಒಂದೊಂದು ಯುಗಕ್ಕೆ ಒಂದೊಂದು ಧರ್ಮವನ್ನ ಆಚರಣೆ ಮಾಡ್ಲಿಕ್ಕೆ ಹೇಳ್ತಾ ಇದ್ದಾರೆ. ಅಂದ್ರೆ ಭಗವಂತನ ಸಾಕ್ಷಾತ್ಕಾರ ಮಾಡ್ಕೊಳ್ಲಿಕ್ಕೆ ಒಂದೊಂದು ಆಚರಣೆಗಳನ್ನ ನಮ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಬೇರೆ ಬೇರೆ ಯುಗಗಳಿಗೆ ಬೇರೆ ಬೇರೆ ಯೋಗಾಭ್ಯಾಸಗಳನ್ನ ಹೇಳಿದ್ದಾರೆ. ಕೃತೆ ಯಧ್ಯಾಯತೋ ವಿಷ್ಣುಂ ತ್ರೇತಾಯಾಂ ಯಜತೋ ಮಕೈಹಿ ದ್ವಾಪರೇ ಪರಿಚರ್ಯಾಯಂ ಕಲೌ ತದ್ ಹರಿ ಕೀರ್ತನಾತ್ ಅಂತ ಹೇಳಿದ್ದಾರೆ. ನೋಡಿ, ಕೃತಯುಗದಲ್ಲಿ ನಾವೇನ್ ಮಾಡ್ಬೇಕು, ನಾವು ಕಾಡಿಗೆ ಹೋಗ್ಬಿಟ್ಟು ಅಷ್ಟಾಂಗ ಯೋಗವನ್ನ ಅಭ್ಯಾಸ ಮಾಡಿ ನಮ್ಮ ಹೃದಯದಲ್ಲೇ ಇರುವಂತಹ ಪರಮಾತ್ಮನ ಸಾಕ್ಷಾತ್ಕಾರ ಮಾಡ್ಕೋಬೇಕು. ತ್ರೇತಾಯುಗದಲ್ಲಿ ಏನ್ ಮಾಡ್ಬೇಕು, ಯಜ್ಞವನ್ನ ಮಾಡ್ಬೇಕು. ದ್ವಾಪರ ಯುಗದಲ್ಲಿ ಏನ್ ಮಾಡ್ಬೇಕು, ನಾವು ದೇವರ ಪೂಜೆನ ನಾವು ಮಾಡ್ಬೇಕು. ಆ ವಿಗ್ರಹ ಆರಾಧನೆಯನ್ನ ವಿಧಿವತ್ತಾಗಿ ನಾವು ಮಾಡ್ಬೇಕು. ಆದ್ರೆ ಕಲಿಯುಗದಲ್ಲಿ ಏನ್ ಹೇಳ್ತಾ ಇದಾರೆ, ತದ್ ಹರಿ ಕೀರ್ತನಾಥ್, ಹರಿ ಕೀರ್ತನೆಯನ್ನ ಮಾಡ್ಬೇಕು. ಯಾಕಂದ್ರೆ ಭಗವಂತ ತನ್ನೆಲ್ಲ ಶಕ್ತಿಯನ್ನ ಅವರು ತಮ್ಮ ನಾಮದಲ್ಲಿ ಇಟ್ಟಿದ್ದಾರೆ. ಆ ನಾಮವನ್ನ ನಾವು ಏನು ಜಪವನ್ನ ಮಾಡಿದ್ರೆ, ಆ ನಾಮ ಜಪವನ್ನ ಮಾಡಿದ್ರೆ ಏನಾಗತ್ತೆ, ನಾವು ಭಗವಂತನ ಲೋಕಕ್ಕೆ ಹೋಗೋ ಒಂದು ಅರ್ಹತೆನ ನಾವು ಪಡ್ಕೋತೀವಿ ಅಂತ ಹೇಳ್ಬಿಟ್ಟು ಇಲ್ಲಿ ಶ್ರೀಮದ್ ಭಾಗವತಮಲ್ಲಿ ಹೇಳ್ತಾ ಇದ್ದಾರೆ. 12ನೇ ಸ್ಕಂದ 3ನೇ ಅಧ್ಯಾಯ 52ನೇ ಶ್ಲೋಕದಲ್ಲಿ ಇದನ್ನ ಹೇಳ್ತಾ ಇದ್ದಾರೆ. ಸತ್ಯಯುಗದಲ್ಲಿ ಭಗವಾನ್ ವಿಷ್ಣುವಿನ ಮೇಲೆ ಧ್ಯಾನ. ಸೊ ತ್ರೇತಾಯುಗದಲ್ಲಿ ಅವರು ಯಜ್ಞ ಪುರುಷನಾಗಿ ಬರ್ತಾ ಇದ್ರು. ಸೊ ಯಜ್ಞವನ್ನ ನಿರ್ವಹಿಸ್ತಾ ಇದ್ರು. ನಮ್ಗೆ ಇವಾಗ ಅಷ್ಟೊಂದು ಹಣವೂ ಇಲ್ಲ, ನಮ್ಗೆ ಅಂತಹ ಒಂದು ತುಪ್ಪ ಸಹ ಸಿಗೋದಿಲ್ಲ, ಆ ಶುದ್ಧ ಆಕಳಿನ ತುಪ್ಪನೂ ಸಿಗೋದಿಲ್ಲ. ಮತ್ತೆ ಆ ಯಜ್ಞ ಮಾಡ್ಬೇಕಾದ್ರೆ ಏನೆಲ್ಲ ನಾವು ಸ್ತೋತ್ರವನ್ನ ಪಠಣ ಮಾಡ್ಬೇಕು, ಅಂತಹ ಪಠಣ ಮಾಡ್ಲಿಕ್ಕೆ ಅಂತಹ ಋತ್ವಿಕರು ಸಹ ಈಗ ಇಲ್ಲ. ಮತ್ತೆ ದ್ವಾಪರ ಯುಗದಲ್ಲಿ ಮೂರ್ತಿ ಪೂಜೆ ಮಾಡ್ತಾ ಇದ್ರು. ಸೊ ಅದನ್ನು ಸಹ ನಮ್ಗೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಈಗ. ಅದಕ್ಕೆ ಕಲಿಯುಗದಲ್ಲಿ ಈಗ ಪವಿತ್ರ ನಾಮಗಳನ್ನ ಜಪಿಸ್ಬೇಕು ಅಂತ ಹೇಳ್ಬಿಟ್ಟು ನಮ್ಗೆ ಕೃಷ್ಣನೇ ಅವರು ಚೈತನ್ಯ ಮಹಾಪ್ರಭುವಾಗಿ ಬಂದು ನಮ್ಗೆ ಇದರ ಕುರಿತಾಗಿ ನಮ್ಗೆ ತಿಳಿಸಿಕೊಟ್ಟಿದ್ದಾರೆ. ಸೊ ಇವಾಗ ಮಂತ್ರ ಅಂದ್ರೆ ನಾವಿವಾಗ ಹರಿನಾಮ ಅಂದ್ರೆ ಆ ಹರೇ ಕೃಷ್ಣ ಮಹಾಮಂತ್ರವನ್ನ ನಾವು ಹೇಳ್ಕೋಬೇಕು. ಅದಕ್ಕೋಸ್ಕರ ಇಲ್ಲಿ ಮಂತ್ರ ಅಂತಂದ್ರೆ ಏನು ಅಂತ ಹೇಳ್ತಾ ಇದ್ದಾರೆ. ಮಂತ್ರಾಯತೆ ಇತಿ ಮಂತ್ರ, ಯಾವುದು ನಮ್ಮ ಮನಸ್ಸನ್ನ ಬಿಡುಗಡೆಗೊಳಿಸುತ್ತೆ ಅದನ್ನ ಮಂತ್ರ ಅಂತ ಕರೀತಾ ಇದ್ದಾರೆ. ಸೊ ಇವಾಗ ಕಲಿಯುಗದ ಮಂತ್ರ ಯಾವುದು, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸೊ ನಾವ್ ಇದನ್ನ ಅಂದ್ರೆ ಎಷ್ಟು ಕಡಿಮೆ ಟೋನ್ ಅಂದ್ರೆ ವಾಯ್ಸ್ ಅಲ್ಲಿ ಹೇಳ್ಕೋಬೇಕು ಅಂತಂದ್ರೆ, ನಾವ್ ಹೇಳೋದು ನಮ್ಮ ಕಿವಿಗೆ ಬೀಳ್ಬೇಕು, ಅಷ್ಟು ಜೋರಾಗಿ ಹೇಳ್ಕೋಬೇಕು. ಆವಾಗ ಅದನ್ನ ಜಪ ಅಂತ ಕರೀತಾರೆ. ಇಲ್ಲಿ 16 ಪದಗಳಿದೆಯಲ್ಲ, ಪ್ರತಿಯೊಂದು ಪದವನ್ನು ನಾವು ಕೇಳಿಸ್ಕೋಬೇಕು. ತುಂಬಾ ಕಷ್ಟ, ನಮ್ಗೆ ಎಷ್ಟು ಈಸಿ ಇದೆಯಪ್ಪ, ಹಾಗಾದ್ರೆ ಭಗವಂತನ ಲೋಕಕ್ಕೆ ಹೋಗೋದು ಇಷ್ಟು ಈಸಿನಾ ಅಂತ ಅನ್ಸುತ್ತೆ. ಆದ್ರೆ ನೀವು ಒಂದ್ಸತಿ ಮಾಡಿ ನೋಡಿ ಗೊತ್ತಾಗುತ್ತೆ. ಈ ಪ್ರತಿಯೊಂದು ಪದವನ್ನ ನಾವು ಕಿವಿಗೆ ಬೀಳ್ಬೇಕು, ಆತರ ನಾವು ಕೇಳಿಸ್ಕೋಬೇಕಾಗತ್ತೆ. ಸೊ ಇವಾಗ ಸುಮ್ನೆ ನಮ್ಗೆ ಏನು ಮೆಕ್ಯಾನಿಕಲ್ ಆಗಿ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ ಆತರ ಹೇಳ್ಕೊಳೋದಲ್ಲ. ಪ್ರತಿಯೊಂದು ಪದವು ನಾವು ಕೇಳಿಸ್ಕೋಬೇಕು, ಆತರ ನಾವು ಹರೇ ಕೃಷ್ಣ ಮಹಾಮಂತ್ರವನ್ನ ಹೇಳ್ಕೋಬೇಕು. ಸೊ ಇದನ್ನ ಜಪ ಅಂತ ಹೇಳ್ಬಿಟ್ಟು ಕರೀತಾರೆ. ಸೊ ಅದೇ ಸಂಕೀರ್ತನ ಅಂತಂದ್ರೆ ನಾವು ಅದನ್ನ ಹಾಡಿನ ರೂಪದಲ್ಲಿ ಹೇಳ್ಕೊಂಡಾಗ ಅದನ್ನ ಕೀರ್ತನ ಅಂತ ಕರೀತಾರೆ. ಅದೇ ನಾವ್ ಎಲ್ಲರ ಜೊತೆಯಲ್ಲಿ ಹೇಳ್ಕೊಂಡಾಗ ಹರೇ ಕೃಷ್ಣ ಮಹಾಮಂತ್ರವನ್ನ ಅದನ್ನ ಸಂಕೀರ್ತನ ಅಂತ ಕರೀತಾರೆ. ಈ ಕಲಿಯುಗಕ್ಕೆ ಈ ಸಂಕೀರ್ತನ ಯಜ್ಞವನ್ನ ಕೊಟ್ಟಿದ್ದಾರೆ ಚೈತನ್ಯ ಮಹಾಪ್ರಭುಗಳಿಗೆ. ಅಂದ್ರೆ ನೀವು ಎಲ್ಲರೂ ಒಬ್ರಿಗೊಬ್ರು ಸಹಕಾರ ಕೊಟ್ಕೊಂಡು, ಒಬ್ರಿಗೊಬ್ರು ಜೊತೆಯಲ್ಲಿ ಇಟ್ಕೊಂಡು ಈ ಹರೇ ಕೃಷ್ಣ ಮಹಾಮಂತ್ರವನ್ನ ಹೇಳ್ಕೊಂಡು ನೀವು ಭಗವಂತನ ಲೋಕಕ್ಕೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಭಗವಂತ ನಮ್ಗೆ ಈ ಸಂಕೀರ್ತನ ಯಜ್ಞವನ್ನ ಕಲಿಯುಗಕ್ಕೆ ಕೊಟ್ಟಿದ್ದಾರೆ. ಸೊ ಇದು ಹೋಗ್ಲಿ, ಇದೇನಿದು ಇದನ್ನ ಇಸ್ಕಾನ್ ಸಂಸ್ಥೆಯವರು ಇದನ್ನ ಮ್ಯಾನುಫ್ಯಾಕ್ಚರ್ ಮಾಡಿದಾರ ಅಂತಂದ್ರೆ ಇಲ್ಲ. ನಮ್ಮ ಧರ್ಮ ಗ್ರಂಥದಲ್ಲಿ ಈ ಹರೇ ಕೃಷ್ಣ ಮಹಾಮಂತ್ರದ ಬಗ್ಗೆ ಉಲ್ಲೇಖ ಇದೆ. ಸೊ ಯಾವ ಧರ್ಮ ಗ್ರಂಥದಲ್ಲಿ ಹರೇ ಕೃಷ್ಣ ಮಹಾಮಂತ್ರದ ಬಗ್ಗೆ ಹೇಳ್ತಾ ಇದ್ದಾರೆ ಅಂತಂದ್ರೆ ನೋಡಿ, ಇಲ್ಲಿ ಹೇಳ್ತಾ ಇದಾರೆ, ನಾರಾಯಣ ಸಂಹಿತದಲ್ಲಿ ಹೇಳ್ತಾ ಇದಾರೆ, ಕಲಿಯುಗದಲ್ಲಿ ಜನರು ಭಗವಂತನ ಪವಿತ್ರ ಹೆಸರುಗಳನ್ನ ಜಪಿಸಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಇಲ್ಲಿ ಶಂತರಣ ಉಪನಿಷತ್ತಲ್ಲಿ ಏನ್ ಹೇಳ್ತಾ ಇದಾರೆ,
ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ ಇತಿ ಷೋಡಶಕ ನಾಮ್ನಾಂ ಕಲಿ ಕಲ್ಮಷ ನಾಶನಂ ನಷ್ಟೋ ಪರತರೋಪಾಯೋ ಸರ್ವ ವೇದೇಶು ದಚ್ಯತೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದಾರೆ. ಅಂತಂದ್ರೆ ನಾವು ಈ ಹರೇ ಕೃಷ್ಣ ಮಹಾಮಂತ್ರ ಇದರಲ್ಲಿ ಷೋಡಶಕ ನಾಮ ಅಂದ್ರೆ ಇಲ್ಲಿ 16 ಪದಗಳಿದೆ. ಇದನ್ನ ನಾವು ಕಲಿಯುಗದಲ್ಲಿ ಹೇಳ್ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಕಲಿ ಸಂತರಣ ಉಪನಿಷತ್ತಲ್ಲೂ ಸಹ ಇದನ್ನ ಹೇಳ್ತಾ ಇದ್ದಾರೆ. ಮತ್ತೆ ಇಲ್ಲಿ ಚೈತನ್ಯ ಚರಿತಾಮೃತದಲ್ಲಿ ಏನ್ ಹೇಳ್ತಾ ಇದಾರೆ, ಆದಿಲೀಲದಲ್ಲಿ ಕಲಹ ಮತ್ತು ಕಪಟದ ಈ ಯುಗದಲ್ಲಿ ಬಿಡುಗಡೆಗೆ ಏಕೈಕ ಮಾರ್ಗವೆಂದರೆ ಭಗವಂತನ ಪವಿತ್ರ ಹೆಸರುಗಳನ್ನ ಜಪಿಸುವುದು. ಬೇರೆ ದಾರಿ ಇಲ್ಲ, ಬೇರೆ ದಾರಿ ಇಲ್ಲ, ಬೇರೆ ದಾರಿ ಇಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದಾರೆ. ಹರೈರ್ ನಾಮ ಹರೈರ್ ನಾಮೈವ ಕೇವಲಂ ಕಲವು ನಾಸ್ತೈವ 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 ಗತಿರನ್ಯತ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಮತ್ತೆ ಇಲ್ಲಿ ಶ್ರೀಮದ್ ಭಾಗವತಂ ಅಲ್ಲಿ ಏನ್ ಹೇಳ್ತಾ ಇದಾರೆ, ದೋಷಗಳಿಂದ ತುಂಬಿ ಹೋದ ಕಡಲಿನಂತಿರುವ ಈ ಕಲಿಯುಗದಲ್ಲಿ ಒಂದು ವರವಿದೆ. ಹೌದು, ಈ ಕಲಿಯುಗ ಇದು ಇಲ್ಲಿ ನಮ್ಗೆ ಗೊತ್ತಿರೋ ಹಾಗೇನೆ ಇಲ್ಲಿ ಧರ್ಮ ಬರೇ ಒಂದೇ ಒಂದು ಪಾದದ ಮೇಲೆ ನಿಂತಿದೆ ಅಲ್ವಾ. ಸೊ ಇದು ತುಂಬಾ ದೋಷಗಳಿಂದ ತುಂಬಿದೆ. ಮತ್ತೆ ಇಲ್ಲಿರೋರೆಲ್ಲರೂ ಸಹ ಯಾವ ತರ ಇದ್ದಾರೆ ಜನಗಳೆಲ್ಲರೂ ಅಂತಂದ್ರೆ, ಅವರು ತಮೋ ಗುಣದಲ್ಲಿ ಅವರು ಇದ್ದಾರೆ. ಅಂದ್ರೆ ಕಲಹ ಪ್ರಿಯರು ಅವರು. ಯಾವ್ದಾದ್ರು ಒಂದು ನೆಪ ಸಿಗುತ್ತಾ ಅಂತ ಕಾಯ್ತಾ ಇರ್ತಾರೆ ಜಗಳ ಮಾಡ್ಲಿಕ್ಕೆ. ಮತ್ತೆ ಬೂಟಾಟಿಕೆ ಅಲ್ವಾ, ಒಳಗಡೆ ಒಂದು ಹೊರಗಡೆ ಒಂದು. ಇಂತಹ ಒಂದು ದೋಷಗಳಿಂದ ತುಂಬಿ ಹೋಗಿರುವಂತಹ ಕಡಲು ನೋಡಿ, ಸಮುದ್ರಕ್ಕೆ ಹೋಲಿಸ್ತಾ ಇದ್ದಾರೆ. ಅಷ್ಟು ದೋಷಗಳು, ಒಂದಲ್ಲ ಎರಡಲ್ಲ, ಅಷ್ಟು ದೋಷಗಳಿಂದ ತುಂಬಿ ಹೋಗಿರುವಂತಹ ಈ ಕಲಿಯುಗದಲ್ಲಿ ಒಂದೇ ಒಂದು ವರವನ್ನ ಕೊಟ್ಟಿದ್ದಾನೆ ಭಗವಂತ. ಅದೇನು ಅಂತಂತಂದ್ರೆ, ಹರೇ ಕೃಷ್ಣ ಮಂತ್ರವನ್ನ ಜಪಿಸುವಷ್ಟರಿಂದಲೇ ವ್ಯಕ್ತಿ ಮುಕ್ತಿಯನ್ನ ಪಡಿಬಹುದು ಅಂತ ಹೇಳ್ತಾ ಇದ್ದಾರೆ. ನೋಡಿ, ಬುದ್ಧಿವಂತರಾದವರು ಇದನ್ನ ಉಪಯೋಗಿಸ್ಕೋಬೇಕಲ್ವಾ ಈ ಅವಕಾಶವನ್ನ. ಅದಕ್ಕಿಂತ ಪ್ರಭುಪಾದರು ಇಷ್ಟು ಕಷ್ಟಪಟ್ಟು ನಮ್ಗೆ ಈ ಕೃಷ್ಣ ಪ್ರಜ್ಞೆಯನ್ನ ಎಲ್ಲರಿಗೂ ತಲುಪಿಸ್ಲಿಕ್ಕೆ ಅವರು ಪ್ರಯತ್ನವನ್ನ ಪಟ್ಟಿದ್ದು. ಮತ್ತೆ ಇಲ್ಲಿ ನಮ್ಗೆ ಭಗವದ್ಗೀತೆಯಲ್ಲೂ ಸಹ ನಾವು ಮುಂದೆ ನಾವು ತಿಳ್ಕೊತೀವಿ. 10ನೇ ಅಧ್ಯಾಯದಲ್ಲಿ 25ನೇ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾರೆ, ಯಜ್ಞಾನಾಂ ಜಪ ಯಜ್ಞೋಸ್ಮಿ, ಎಲ್ಲ ಯಜ್ಞಗಳಲ್ಲಿ ನಾನು ಜಪ ಯಜ್ಞ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಮತ್ತೆ ನಮ್ಗೆ ಇಲ್ಲಿ ಚೈತನ್ಯ ಚರಿತಾಮೃತದಲ್ಲಿ ಅಂತ್ಯಲೀಲದಲ್ಲಿ ಏನ್ ಹೇಳ್ತಾ ಇದ್ದಾರೆ ಕೃಷ್ಣ, ನಾಮ್ನಾಮಕಾರಿ ಬಹುಧಾ ನಿಜ ಸರ್ವಶಕ್ತಿ ತತ್ರಾರ್ಪಿತ ನಿಯಮಿತ ಸ್ಮರಣೇನ ಕಾಲಃ ಏತಾದೃಶಿ ತವ ಕೃಪಾ ಭಗವನ್ ಮಮಾಪಿ ದುರ್ದೈವಂ ಇದೃಶಂ ಇಹ ಜನಿನಾನುರಾಗಃ ಅಂತ ಹೇಳ್ಬಿಟ್ಟು ಶ್ರೀ ಶಿಕ್ಷಾಷ್ಟಕದಲ್ಲಿ ಚೈತನ್ಯ ಮಹಾಪ್ರಭುಗಳು ಹೇಳ್ತಾ ಇದಾರೆ. ಏನ್ ಹೇಳ್ತಾರೆ ಅಂತಂದ್ರೆ, ಭಗವಂತ ಅವ್ರು ಎಷ್ಟು ಕರುಣಾಮಯಿ ಅಂತಂತಂದ್ರೆ, ಅವರು ತಮ್ಮೆಲ್ಲ ಶಕ್ತಿಯನ್ನ ಅವರು ತಮ್ಮ ಹೆಸರಲ್ಲಿ ಇಟ್ಟಿದ್ದಾರೆ. ಆದ್ರೆ ಎಂತಹ ದುರದೃಷ್ಟ ಅಂತಂದ್ರೆ, ಭಗವಂತನ ನಾಮಸ್ಮರಣೆ ಮಾಡ್ಲಿಕ್ಕೆ ನಮ್ಗೆ ಯಾವುದೇ ಒಂದು ಆಸೆ, ಇಚ್ಛೆ, ಆ ರತಿ ಅನ್ನೋದೇ ಇಲ್ಲ. ಮತ್ತೆ ಹೋಗ್ಲಿ ಅದಕ್ಕೆ ಏನಾದ್ರು ಒಂದು ನೀತಿ ನಿಯಮ ಇಟ್ಟಿದಾರಾ, ಇದೇ ತರ ನೀವ್ ಹೇಳ್ಕೋಬೇಕು, ಇದೇ ಸಮಯದಲ್ಲಿ ಹಿಂಗೆ ಹೇಳ್ಕೋಬೇಕು ಅಂತ ಏನಾದ್ರು ಇಟ್ಟಿದಾರ? ನೀತಿ ನಿಯಮ ಏನನ್ನೂ ಇಟ್ಟಿಲ್ಲ ಅವರು. ನೀವು ಹರೇ ಕೃಷ್ಣ ಮಹಾಮಂತ್ರ 24 ಗಂಟೆ ಎಂತಹದೇ ಒಂದು ಸ್ಥಿತಿಯಲ್ಲಿರ್ಲಿ ನೀವ್ ಹೇಳ್ಕೊಳ್ಳಿ ಅಂತ ಹೇಳಿದ್ದಾರೆ. ಆದ್ರೂ ಸಹ ನಮ್ಗೆ ಅದ್ರ ಮೇಲೆ ಯಾವುದೇ ಒಂದು ಅನುರಾಗ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ನೋಡಿ ಚೈತನ್ಯ ಮಹಾಪ್ರಭುಗಳು ಹೇಳ್ತಾ ಇದಾರೆ. ನನ್ನ ಪ್ರಭು ದೇವೋತ್ತಮ ಪರಮ ಪುರುಷ, ನಿನ್ನ ಪವಿತ್ರ ಹೆಸರಿನಲ್ಲಿ ಜೀವಂತ ಅಸ್ತಿತ್ವಕ್ಕೆ ಎಲ್ಲ ಅದೃಷ್ಟವಿದೆ ಮತ್ತು ಅದರಿಂದ ನಿಮಗೆ ಕೃಷ್ಣ ಮತ್ತು ಗೋವಿಂದನಂತಹ ಅನೇಕ ಹೆಸರುಗಳಿವೆ. ನಿಮ್ಮ ಎಲ್ಲ ಸಾಮರ್ಥ್ಯಗಳನ್ನು ನೀವು ಆ ಹೆಸರುಗಳಲ್ಲಿ ಹೂಡಿಕೆ ಮಾಡಿದ್ದೀರಿ ಮತ್ತು ಅವುಗಳನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಲು ಯಾವುದೇ ಕಠಿಣ ಮತ್ತು ವೇಗದ ನಿಯಮಗಳಿಲ್ಲ. ಆದ್ರೂ ಸಹ ನಮ್ಗೆ ಅದ್ರ ಮೇಲೆ ರತಿ ಅನ್ನೋದು ಇಲ್ಲ. ದುರ್ದೈವ ನೋಡಿ ಹೇಳ್ತಾ ಇದ್ದಾರೆ, ದುರ್ದೈವಂ ಇದಂ ಇಹ ಜನಿನಾನುರಾಗಃ, ನನಗೆ ಅನುರಾಗನೇ ಬರ್ತಾ ಇಲ್ಲ ನಿಮ್ಮ ಹೆಸರುಗಳನ್ನ ಹೇಳ್ಕೊಳ್ಲಿಕ್ಕೆ ಅಂತ ಹೇಳ್ಬಿಟ್ಟು ನೋಡಿ ಚೈತನ್ಯ ಮಹಾಪ್ರಭುಗಳು ಭಕ್ತ, ಅವ್ರಿಗೆ ಭಗವಂತನ ಮೇಲೆ ಅನುರಾಗ ಇದೆ. ಆದ್ರೆ ಅವರು ಇದನ್ನ ನಮಗೋಸ್ಕರ ಅವರು ಹೇಳ್ತಾ ಇದಾರೆ. ನಮ್ಗೆ ಇದನ್ನೆಲ್ಲ ಇಂತಹ ಒಂದು ಅವಕಾಶವನ್ನ ಕೊಟ್ರು ಸಹ ನಮ್ಗೆ ಹೇಳ್ಕೊಳ್ಲಿಕ್ಕೆ ಆ ಭಗವಂತನ ನಾಮದ ಮೇಲೆ ನಮ್ಗೆ ಯಾವುದೇ ಒಂದು ಅನುರಾಗ ಇಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಈಗ ನಮ್ಗೆ ಈ ಹರೇ ಕೃಷ್ಣ ಮಹಾಮಂತ್ರವನ್ನ ಹೇಳ್ಕೋಬೇಕಾದ್ರೆ ಏನನ್ನ ಮಾಡ್ಬೇಕು, ಏನನ್ನ ಮಾಡಬಾರ್ದು ಅಂತ ಹೇಳಿ ನಮ್ಗೆ ತಿಳಿಸಿಕೊಡ್ತಾ ಇದ್ದಾರೆ. ಹರೇ ಕೃಷ್ಣ ಮಹಾಮಂತ್ರವನ್ನ ಜಪಿಸ್ಲಿಕ್ಕೆ ಪ್ರಾರಂಭ ಮಾಡ್ಲಿಕ್ಕಿನ ಮೊದಲು ನಾವು ಪಂಚತತ್ವ ಮಂತ್ರವನ್ನ ನಾವು ಜಪಿಸ್ಬೇಕು. ಇದಕ್ಕಿಂತ ಮುಂಚೆ ನಾವು ತಿಳ್ಕೊಂಡ್ವಿ ಅಲ್ವಾ 3ನೇ ಅಧ್ಯಾಯದಲ್ಲಿ. ಅದನ್ನ ಮತ್ತೆ ಇಲ್ಲಿ ರಿಪೀಟ್ ಮಾಡ್ತಾ ಇದ್ದಾರೆ. ಯಾವುದು ಇದು ಪಂಚತತ್ವ ಮಹಾಮಂತ್ರ ಅಂತಂದ್ರೆ, ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀ ವಾಸಾದಿ ಗೌರ ಭಕ್ತರಿಂದ. ನಾವು ಈ 5 ಜನರನ್ನ, ಈ ಪಂಚತತ್ವ, ಈ 5 ಜನರನ್ನ ನಾವು ಸ್ಮರಣೆ ಮಾಡ್ಬೇಕು. ಯಾರ್ಯಾರವರು? ಚೈತನ್ಯ ಮಹಾಪ್ರಭುಗಳು. ಅವರು ಬೇರೆ ಯಾರು ಅಲ್ಲ, ಕೃಷ್ಣ. ಅವರು ಭಕ್ತನ ರೂಪದಲ್ಲಿ ಬಂದು ನಮ್ಗೆ ಭಕ್ತಿಯನ್ನ ಹೇಗೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಸ್ವತಃ ಅವರೇ ಉದಾಹರಣೆಯಾಗಿ ನಮ್ಗೆ ತೋರಿಸಿಕೊಟ್ಟು ಹೋಗಿದ್ದಾರೆ. ಮತ್ತೆ ನಮ್ಗೆ ಇವರು ಈ ನೀಲಿ ಬಟ್ಟೆಯನ್ನ ಹಾಕೊಂಡ್ರು ನಿತ್ಯಾನಂದ ಪ್ರಭುಗಳು. ಯಾಕಂದ್ರೆ ಕೃಷ್ಣ ಅವರು ಈ ಭೌತಿಕ ಪ್ರಪಂಚಕ್ಕೆ ಬಂದಾಗ ಅವ್ರು ಒಬ್ರೇ ಬರೋದಿಲ್ಲ, ಅವರು ತಮ್ಮ ಎಲ್ಲ ಸಹಚರನ್ನ ಕರ್ಕೊಂಡ್ ಬರ್ತಾರೆ. ಅವರು ಕೃಷ್ಣನಾಗಿ ಬಂದಾಗ ಅವರು ಬಲರಾಮನನ್ನ ಕರ್ಕೊಂಡ್ ಬಂದ್ರು ಅಲ್ವಾ. ಅದೇ ತರ ಇಲ್ಲಿ ಚೈತನ್ಯ ಮಹಾಪ್ರಭುವಾಗಿ ಬಂದಾಗ ಇಲ್ಲಿ ಬಲರಾಮ ನಿತ್ಯಾನಂದ ಪ್ರಭುವಾಗಿ ಬರ್ತಾರೆ. ಸೊ ಅದೇ ತರ ಇಲ್ಲಿ ವಿಷ್ಣು ಮತ್ತೆ ಸದಾಶಿವನ ಅಂಶವಾಗಿ ಅದ್ವೈತಾಚಾರ್ಯರು ಬರ್ತಾರೆ.
ಶ್ರೀಮತಿ ರಾಧಾರಾಣಿ ಗದಾಧರ ಪಂಡಿತರಾಗಿ ಬರ್ತಾರೆ, ನಾರದರು ಶ್ರೀವಾಸರಾಗಿ ಬರ್ತಾರೆ. ಈ 5 ಜನರನ್ನ ನಾವು ಸ್ಮರಣೆ ಮಾಡ್ಬೇಕು ಹರೇ ಕೃಷ್ಣ ಮಹಾಮಂತ್ರನ ಹೇಳ್ಕೊಳ್ಲಿಕ್ಕಿನ ಮುಂಚೆ. ಯಾಕಂದ್ರೆ ಚೈತನ್ಯ ಮಹಾಪ್ರಭುಗಳೇ ನಮ್ಗೆ ಇದನ್ನ ಕೊಟ್ಟಿರೋದು. ಮತ್ತೆ ಇವರೆಲ್ಲರನ್ನು ಸಹ ಈ ಹರೇ ಕೃಷ್ಣ ಮಹಾಮಂತ್ರವನ್ನ ಎಲ್ಲರಿಗೂ ಸಿಗ್ಲಿ ಅಂತ ಹೇಳ್ಬಿಟ್ಟು ಅವರು ಪ್ರಚಾರವನ್ನ ಮಾಡ್ತಾರೆ. ಈ ಕೃಷ್ಣ ಪ್ರಜ್ಞೆಯ ಆಂದೋಲನವನ್ನ ಮಾಡ್ಲಿಕ್ಕೆ ಈ 5 ಜನರು ಅವರು ತಮ್ಮ ಜೀವನವನ್ನ ಮುಡುಪಾಗಿ ಇಡ್ತಾರೆ. ಅದಕ್ಕೋಸ್ಕರ ನಾವು ಇವರಿಗೆ ಪ್ರಾರ್ಥನೆಯನ್ನ ಮಾಡ್ಕೋಬೇಕು. ಮತ್ತೆ ನಮ್ಗೆ ಹರೇ ಕೃಷ್ಣ ಮಹಾಮಂತ್ರವನ್ನ ಹೇಳ್ಕೊಂಡಾಗ ಏನಾದ್ರೂ ಅಪರಾಧಗಳಾದ್ರೆ ಅದನ್ನ ಕ್ಷಮಿಸ್ಬೇಕು ಅಂತ ಹೇಳ್ಬಿಟ್ಟು ನಾವು ಈ 5 ಜನರಲ್ಲಿ ನಾವು ಪ್ರಾರ್ಥನೆಯನ್ನ ಮಾಡ್ಕೋಬೇಕಾಗತ್ತೆ. ಸೊ ಅದಕ್ಕೋಸ್ಕರ ಈ ಪಂಚತತ್ವ ಮಂತ್ರವನ್ನ ಒಮ್ಮೆ ಹೇಳ್ಕೊಂಡು 108 ಬಾರಿ ಹರೇ ಕೃಷ್ಣ ಮಹಾಮಂತ್ರ ನಾವು ಹೇಳ್ಕೋಬೇಕಾಗತ್ತೆ. ಸೊ ಇದನ್ನ ಹೇಗೆ ಹೇಳ್ಕೋಬೇಕು ಅಂತಂದ್ರೆ ನಮ್ಗೆ ಕೇಳಿಸುವಷ್ಟು ಜೋರಾಗಿ ನಾವು ಅದನ್ನ ಹೇಳ್ಕೋಬೇಕು. ಅವಾಗ ಅದನ್ನ ಜಪ ಅಂತ ಹೇಳ್ಬಿಟ್ಟು ಕರೀತಾರೆ. ನಾವ್ ಹೇಗೆ ಹೇಳ್ಕೋಬೇಕು, ಪ್ರತಿಯೊಂದು ಹೆಸರನ್ನ ಸ್ಪಷ್ಟವಾಗಿ ಹೇಳ್ಕೋಬೇಕು, ಅರ್ಧ ಬರ್ಧ ಉಚ್ಚಾರಣೆ ಮಾಡಬಾರ್ದು. ಮತ್ತೆ ಗೌರವ, ಭಕ್ತಿ ಮತ್ತೆ ಏಕಾಗ್ರತೆಯಿಂದ ನಾವು ಹರೇ ಕೃಷ್ಣ ಮಹಾಮಂತ್ರವನ್ನ ನಾವು ಹೇಳ್ಕೋಬೇಕಾಗತ್ತೆ. ಯಾವುದೇ ಸ್ಥಳದಲ್ಲಿ ಕುತ್ಕೊಂಡು ನಾವು ಜಪ ಮಾಡ್ಕೋಬಹುದು. ಮತ್ತೆ ಯಾವುದೇ ದಿಕ್ಕಿಗೆ ತಿರುಕೊಂಡು ನಾವು ಜಪವನ್ನ ಮಾಡ್ಕೋಬಹುದು. ಇದು ಪೂರ್ವ ದಿಕ್ಕಿಗೆ ತಿರ್ಕೋಬೇಕು, ಪಶ್ಚಿಮ ದಿಕ್ಕಿಗೆ ತಿರ್ಕೋಬೇಕು ಅಂತ ಹೇಳ್ಬಿಟ್ಟು ಯಾವ್ದು ನಿಯಮ ಇಲ್ಲ. ಯಾವುದೇ ದಿಕ್ಕಿಗೆ ಬೇಕಾದ್ರೂ ನಾವು ತಿರುಕೊಂಡು ಕುತ್ಕೊಂಡು ನಾವು ಈ ಹರೇ ಕೃಷ್ಣ ಮಹಾಮಂತ್ರ ನಾವು ಹೇಳ್ಕೋಬಹುದು. ಯಾವುದೇ ಒಂದು ಸ್ಥಳದಲ್ಲಿ ಬೇಕಾದ್ರೂ ಇದನ್ನ ಹೇಳ್ಕೋಬಹುದು. ಮತ್ತೆ ಯಾವುದೇ ಸಮಯದಲ್ಲಿ ಇದನ್ನ ಜಪಿಸಬಹುದು. ಆದ್ರೆ ನಾವು ಆ ಬ್ರಹ್ಮ ಮುಹೂರ್ತ ಅಂತ ನಾವ್ ಏನ್ ಹೇಳ್ತೀವೋ ಆ ಸಮಯದಲ್ಲಿ ಹೇಳ್ಕೊಂಡ್ರೆ ನಮ್ಗೆ ಇದರ ಮಹತ್ವ ತುಂಬಾ ಜಾಸ್ತಿ, ಅದರ ಪರಿಣಾಮ ತುಂಬಾ ಹೆಚ್ಚಾಗಿರುತ್ತೆ. ನಾವು ಆ ಬ್ರಹ್ಮ ಮುಹೂರ್ತದಲ್ಲಿ ಸೂರ್ಯ ಹುಟ್ಲಿಕ್ಕಿನ್ನ 1-1.5 ಗಂಟೆಗಳ ಮುಂಚೆ ನಾವೇನಾದ್ರೂ ಹೇಳ್ಕೊಂಡ್ರೆ ಇದರ ಪರಿಣಾಮ ಹೆಚ್ಚಾಗಿರುತ್ತೆ. ಮತ್ತೆ ಸ್ನಾನ ಮಾಡ್ಲಿಕ್ಕಿನ ಮುಂಚೆ, ಸ್ನಾನ ಮಾಡಿದ್ಮೇಲೂ ನಾವು ಜಪಿಸಬಹುದು. ಆದ್ರೆ ನಾವು ಸ್ನಾನ ಮಾಡ್ಕೊಂಡು ಹೇಳಿದ್ರೆ ಅದರ ಪರಿಣಾಮ ಇನ್ನ ಹೆಚ್ಚಾಗಿರುತ್ತೆ. ಮತ್ತೆ ತುಂಬಾ ಮುಖ್ಯವಾಗಿ ನಾವು ಕೌಂಟ್ ಇಟ್ಕೋಬೇಕು. ಅದಕ್ಕೋಸ್ಕರ ನಾವು ಆ ಜಪಮಾಲೆಯನ್ನ ಇಟ್ಕೊಂಡು ಆ 108 ಬಾರಿ ಹೇಳ್ಕೊಂತಾ ಇದ್ದೇವ ಅಂತ ಹೇಳ್ಬಿಟ್ಟು ನಾವು ಕೌಂಟ್ ಇಟ್ಕೋಬೇಕು. ಯಾಕಂದ್ರೆ ಇದು ತುಂಬಾ ಮುಖ್ಯ. ಯಾಕೆ ಅಂತಂದ್ರೆ ನಮ್ಗಿದು ನಮ್ಮ ಶ್ರದ್ಧೆಯನ್ನ ತೋರಿಸಿ ಕೊಡುತ್ತೆ. ಮತ್ತೆ ನಮ್ಗೆ ಇವಾಗ ಈ ಡೋಸೇಜ್ ಅನ್ನ ಕೊಟ್ಟಿದ್ದಾರೆ. ಇವಾಗ ನಮ್ಗೆ ಏನಾದ್ರೂ ಹುಷಾರಿಲ್ದಲೇ ಇದ್ದಾಗ ನಾವು ಡಾಕ್ಟರ್ ಹತ್ರ ಹೋದಾಗ ಜ್ವರ ಬಂದಾಗ ನಮ್ಗೆ ಪ್ಯಾರಾಸಿಟಮಾಲ್ ಅನ್ನ ಕೊಡ್ತಾರೆ. ಅಂದ್ರೆ ಅವ್ರಿಗೆ ಇಷ್ಟು 500 mg ತಗೋಬೇಕು, ಇಲ್ಲ ಇವ್ರಿಗೆ 650 mg ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರೆ. ಯಾಕಂದ್ರೆ ಅಷ್ಟನ್ನ ತಗೊಂಡ್ರೆ ಅಷ್ಟೇ ನಮ್ಗೆ ಆ ರೋಗ ವಾಸಿ ಆಗೋದು, ಅಷ್ಟು ಡೋಸಲ್ಲಿ ತಗೊಂಡ್ರೆ. ಅದಕ್ಕೆ ಪ್ರಭುಪಾದರು ಹೇಳಿದ್ದಾರೆ, ಅಂದ್ರೆ ಇವಾಗ 16 ರೌಂಡ್ಸ್ ಅನ್ನ ನೀವು ಮಾಡಿದ್ರೆ ನೀವು ಭಗವಂತನ ಲೋಕಕ್ಕೆ ಕರ್ಕೊಂಡು ಹೋಗೋ ಜವಾಬ್ದಾರಿ ನಂದು ಅಂತ ಹೇಳಿದ್ದಾರೆ ಅಲ್ವಾ. ನಾವಿವಾಗ ಪ್ರಭುಪಾದರು ಹೇಗೆ ಹೇಳಿದಾರೋ ಆತರ ನಾವೇನಾದ್ರೂ ಜಪವನ್ನ ಮಾಡಿದ್ರೆ ಪ್ರಭುಪಾದರು ಏನ್ ಹೇಳ್ತಾರೆ, ನೀವು ನನ್ನ ಏನು ಧೋತಿಯನ್ನ ಇಟ್ಕೊಂಡ್ರೆ ನಾನು ನಿಮ್ಮನ್ನ ಭಗವಂತನ ಲೋಕಕ್ಕೆ ಕರ್ಕೊಂಡು ಹೋಗ್ತೀನಿ. ಯಾಕಂದ್ರೆ ನನಗೆ ಭಗವಂತನ ಲೋಕಕ್ಕೆ ಅಲ್ಲಿ ಭಗವಂತನ ಲೋಕಕ್ಕೆ ಹೋಗ್ಲಿಕ್ಕೆ ಅಲ್ಲಿ ಬ್ಯಾಕ್ ಡೋರ್ ಇದೆ, ಅಲ್ಲಿ ಅದರ ಕಿಲಿ ನನ್ನ ಹತ್ರ ಇದೆ, ನಾನು ಆ ಬ್ಯಾಕ್ ಡೋರ್ ಮೂಲಕ ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಇಷ್ಟು ಸುಲಭವಾದ ಮಾರ್ಗವನ್ನ ನಮ್ಗೆ ಕೊಟ್ಟಿದ್ದಾರೆ. ಪ್ರಭುಪಾದರು ಆ ಜವಾಬ್ದಾರಿನ ತಗೊಂಡಿದ್ದಾರೆ, ನಾನು ಭಗವಂತನ ಲೋಕಕ್ಕೆ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನ ಅಂತ ಹೇಳ್ಬಿಟ್ಟು. ಅದಕ್ಕೆ ಇದು ಎಣಿಕೆ ಇಟ್ಕೊಂಡು ನಾವು ಜಪವನ್ನ ಮಾಡ್ಬೇಕಾಗತ್ತೆ. 108 ಮಣಿಗಳನ್ನು ಹೊಂದಿರುವಂತಹ ತುಳಸಿ ಮಾಲೆಯಲ್ಲಿ ನಾವು ಮಾಡ್ಬೇಕಾಗತ್ತೆ. ಯಾಕಂದ್ರೆ ಅದು ತುಳಸಿ ಮಾಲೆಯಲ್ಲಿ ಮಾಡಿರೋದ್ರಿಂದ ನೀವು ಅದನ್ನ ಅದಕ್ಕೆ ತುಂಬಾ ಗೌರವವನ್ನ ಕೊಡ್ಬೇಕು. ಆ ಮಾಲೆನ ಎಲ್ಲಂದ್ರೆ ಅಲ್ಲಿ ನಾವು ಎಸೆಯೋ ಹಾಗಿಲ್ಲ. ಅದನ್ನ ನಾವು ಒಂದು ಚೀಲದಲ್ಲಿ, ಆ ಜಪ ಮಣಿ ಚೀಲದಲ್ಲಿ ನಾವು ಇದನ್ನ ಇಟ್ಕೊಂಡು ನಾವು ಒಂದು ಏನು ಗೌರವವಾದ ಜಾಗದಲ್ಲಿ ನಾವು ಅದನ್ನ ಇಡ್ಬೇಕಾಗತ್ತೆ. ಸೊ ಅದಕ್ಕೆ ಇಲ್ಲಿ ಏನೇ ಹೇಳ್ತಿದ್ರೆ ಎಣಿಕೆ ಇಟ್ಕೊಂಡು ಜಪ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ನೋಡಿ, ಇವಾಗ ಆ ಷಡ್ಗೋಸ್ವಾಮಿಗಳನ್ನ ನಾವು ನೋಡಿದ್ವಿ ಅಲ್ವಾ. ಅಂದ್ರೆ ಚೈತನ್ಯ ಮಹಾಪ್ರಭುಗಳ ಆ ಶಿಷ್ಯರು, ಅವ್ರನ್ನು ಸಹ ಅವರು ಮುಕ್ತಾತ್ಮರು, ಅವ್ರಿಗೆ ಇದನ್ನೆಲ್ಲ ಏನು ಮಾಡೋದ್ ಬೇಕಾಗಿರ್ಲಿಲ್ಲ. ಅವ್ರನ್ನು ಸಹ ಎಣಿಕೆ ಇಟ್ಕೊಂಡು ಅವರು ಮಾಡ್ತಾ ಇದ್ರು. ಅದಕ್ಕೆ ಸಂಖ್ಯಾಪೂರ್ವಕ ನಾಮಗಾನ ನಟಿ ಬಿಹಿ ಅಂತ ಹೇಳ್ಬಿಟ್ಟು ಏನು ಅವರ ಷಡ್ಗೋಸ್ವಾಮಿ ಅಷ್ಟಕದಲ್ಲಿ ಬರುತ್ತೆ. ಅವರು ಸಹ ಸಂಖ್ಯಾಪೂರ್ವಕವಾಗಿ ಅವರು ಈ ಜಪವನ್ನ ಮಾಡ್ತಾ ಇದ್ರು, ಹರೇ ಕೃಷ್ಣ ಮಹಾಮಂತ್ರವನ್ನ ಅವರು ಮಾಡ್ತಾ ಇದ್ರು. ಈಗ ನಮ್ಗೆ ಹೇಗೆ ಮಾಡಬಾರ್ದು ಜಪವನ್ನ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇವಾಗ ಮಹಾಮಂತ್ರವನ್ನ ಹೇಳ್ಬೇಕಾದ್ರೆ ನಾವು ಅರ್ಧ ಬರ್ಧ ಹೇಳ್ಕೂಡ್ದು. ನಮ್ಗೆ ತುಂಬಾ ಆತ್ರ, ಬೇಗ 108 ಮುಗಿಸ್ಬೇಕಂತ ಹೇಳ್ಬಿಟ್ಟು ನಾವು ಅರ್ಧ ಬರ್ಧ ಹೇಳ್ತೀವಿ. ಸೊ ಆತರ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಇಲ್ಲಿ ಜಪಮಾಲೆಯಲ್ಲಿ ಇಲ್ಲಿ ಕೃಷ್ಣಮಣಿ ಅಂತ ಇರುತ್ತೆ. ಆ ಕೃಷ್ಣಮಣಿ ಮೇಲೆ ನಾವು ಹರೇ ಕೃಷ್ಣ ಮಹಾಮಂತ್ರವನ್ನ ಹೇಳ್ಕೊಳೋ ಹಾಗಿಲ್ಲ. ಮತ್ತೆ ನಾವು 2ನೇ ರೌಂಡ್ ಮಾಡ್ಬೇಕಂತಂದ್ರೆ ನಾವು ಈ ಜಪಮಣಿಯನ್ನ ನಾವು ತಿರುಗಿಸ್ಕೋಬೇಕಾಗತ್ತೆ. ತಿರುಗಿಸ್ಕೊಂಡ್ಬಿಟ್ಟು ಆ 108ನೇ ಮಣಿ ಅಂದ್ರೆ ಎಲ್ಲಿಗೆ ನಿಲ್ಸಿದ್ವೋ ಅದನ್ನ ನಾವು ಮೊದಲನೇ ಮಣಿಯಾಗಿ ಮಾಡ್ಕೊಂಡು ನಾವು ಇನ್ನೊಂದು ರೌಂಡ್ ಮಾಡ್ಬೇಕಾಗತ್ತೆ. ನಾವು ಈ ಕೃಷ್ಣ ಮಣಿಯನ್ನ ದಾಟ್ಬಿಟ್ಟು ನಾವು 2ನೇ ರೌಂಡ್ ಅನ್ನ ನಾವು ಮಾಡಬಾರ್ದು. ಸೊ ಮತ್ತೆ ನಾವು ಜಪ ಮಾಡ್ಬೇಕಾದ್ರೆ ನಾವು ಆ ಪ್ರತಿಯೊಂದು ಪದವನ್ನ ಕೇಳಿಸ್ಕೊಳ್ಲಿಕ್ಕೆ ನಾವು ಮನಸ್ಸನ್ನ ನಾವು ಏನು ನಿಗ್ರಹಿಸ್ಬೇಕೇ ಹೊರ್ತು, ಅಥವಾ ಅದರ ಕಡೆ ಏಕಾಗ್ರತೆನ ವಹಿಸ್ಬೇಕೇ ಹೊರ್ತು ನಾವು ಜಪ ಮಾಡ್ತಾ ಮಾಡ್ತಾ ಪುಸ್ತಕ ಓದೋದೇ ಆಗ್ಲಿ, ಟಿವಿ ನೋಡೋದೇ ಆಗ್ಲಿ, ಬೇರೆಯವ್ರ ಜೊತೆ ಮಾತಾಡೋದೇ ಆಗ್ಲಿ ನಾವು ಮಾಡ್ಕೂಡ್ದು ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಜಪ ಮಾಡೋದ್ರಿಂದ ಏನ್ ಪ್ರಯೋಜನ, ನಮ್ಗೆ ಯಾವಾಗ್ಲೂ ಏನ್ ಪ್ರಯೋಜನ ಅನ್ನೋದು ತುಂಬಾ ಮುಖ್ಯ. ಅವಾಗ್ಲೇ ನಾವು ಮಾಡೋದು ಅಲ್ವಾ. ಅದಕ್ಕೆ ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ, ನಾವು ಕೃಷ್ಣನ ಸಂತೋಷಕ್ಕೆ ಮಾಡ್ಬೇಕು. ಕೃಷ್ಣ ಹೇಳಿದರೆ ಅಂದ್ಮೇಲೆ ನಾವು ಮಾಡ್ಬೇಕು ಅನ್ನೋ ಒಂದು ಮನಸ್ಥಿತಿಲಿ ನಾವು ಮಾಡ್ಬೇಕು. ಆದ್ರೆ ನಾವ್ ಇನ್ನ ಅಂತಹ ಪಕ್ವವಾಗಿಲ್ಲ. ಅದಕ್ಕೋಸ್ಕರ ಜಪ ಮಾಡಿದ್ರೆ ನಮ್ಗೆ ಏನ್ ಸಿಗುತ್ತೆ ಅಂತ ನಾವು ಪ್ರಶ್ನೆ ಮಾಡ್ತೀವಿ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ಜಪ ಮಾಡಿದ್ರೆ ನಾವು
ಎಲ್ಲ ಪಾಪದ ಪ್ರಕ್ರಿಯೆಗಳಿಂದ ನಾವು ಬಿಡುಗಡೆ ಹೊಂದಬಹುದು ಅಲ್ವಾ. ನಾವ್ ಇವಾಗ ಕರೋನಾ ಟೈಮಲ್ಲಿ ನಾವ್ ಏನ್ ಮಾಡಿದ್ವಿ, ನಮ್ಗೆ ಹೇಳಿದ್ರು ನೀವು ಆ ಸ್ಯಾನಿಟೈಸರ್ ಅನ್ನ ನೀವು ಕೈಗೆ ಹಾಕೊಂಡು ನೀವು ಅದನ್ನ ವಾಶ್ ಮಾಡ್ಕೋತಾನೆ ಇರಿ ನೀವು ಪದೇ ಪದೇ, ಅವಾಗ ರೋಗಾಣುವಿಂದ ನೀವು ಮುಕ್ತಿಯನ್ನ ಪಡಿಬಹುದು ಅಂತ ಹೇಳಿದ್ರು. ಅಲ್ಲ ನಿಮ್ಗೆ ಆ ರೋಗ ಬರೋದಿಲ್ಲ ಕರೋನಾ ಅಂತ ಹೇಳಿದ್ರು. ಅದೇ ತರ ನಮ್ಗೆ ಇವಾಗ ಹರೇ ಕೃಷ್ಣ ಮಹಾಮಂತ್ರ ಹೇಳ್ಕೊಂಡ್ರೆ ಏನಾಗುತ್ತೆ ಅಂತ ಹೇಳ್ತಿದ್ರೆ, ನಾವು ನಮ್ಮೆಲ್ಲ ಪಾಪಗಳಿಂದ ನಾವು ಪಾಪಗಳ ಪ್ರಕ್ರಿಯೆಯಿಂದ ನಾವು ಬಿಡುಗಡೆ ಪಡಿಬಹುದು ಅಂತ ಹೇಳ್ತಾ ಇದಾರೆ. ಮತ್ತೆ ನಮ್ಗೆ ಎಷ್ಟೊಂದು ದುರಭ್ಯಾಸ ಇರುತ್ತೆ, ಅದನ್ನ ಬಿಡ್ಬೇಕಂದ್ರೆ ನಮ್ಗೆ ತುಂಬಾ ಕಷ್ಟ. ಇವಾಗ ಆಲ್ಕೋಹಾಲ್ಗೆ ನಾವು ಅಡಿಕ್ಟ್ ಆಗ್ಬಿಟ್ಟಿರ್ತೀವಿ, ಮಾಂಸಾಹಾರಕ್ಕೆ ಅಡಿಕ್ಟ್ ಆಗ್ಬಿಟ್ಟಿರ್ತೀವಿ. ಹಾಗಾದ್ರೆ ನಾವು ಹರೇ ಕೃಷ್ಣ ಮಹಾಮಂತ್ರವನ್ನ ಹೇಳ್ಕೊಕೂಡ್ದಾ? ಇಲ್ಲ, ಯಾರು ಬೇಕಾದ್ರೂ ಹೇಳ್ಕೋಬಹುದು. ನೀವು ಇದು ಹರೇ ಕೃಷ್ಣ ಮಹಾಮಂತ್ರ ಹೇಳ್ತಾ ಇದ್ರೆ ನಿಮ್ಮೆಲ್ಲ ದುರಭ್ಯಾಸಗಳು ನಿಮ್ಮಿಂದ ಅದು ತೊಲಗಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದಾರೆ. ಮತ್ತೆ ನಮ್ಗೆ ಯಾವಾಗ್ಲೂ ನಮ್ಗೆ ಆಂಗ್ಸೈಟಿ, ನನಗೇನಾಗುತ್ತೆ, ನನ್ನ ಮಕ್ಳಿಗೆ ಏನಾಗುತ್ತೆ, ನಮ್ಮ ಮುಂದೆ ಏನ್ ಗತಿ ಅಂತ ಹೇಳ್ಬಿಟ್ಟು ನಾವ್ ಯಾವಾಗ್ಲೂ ಆ ಆತಂಕದಲ್ಲಿ ನಾವು ಜೀವನವನ್ನ ಮಾಡ್ತಾ ಇರ್ತೀವಿ, ಒತ್ತಡದಲ್ಲಿ ನಾವು ಜೀವನವನ್ನ ಮಾಡ್ತಾ ಇರ್ತೀವಿ. ನಾವು ಹರೇ ಕೃಷ್ಣ ಮಹಾಮಂತ್ರವನ್ನ ಹೇಳ್ಕೊಂಡ್ರೆ ನಮ್ಗೆ ಮನಸ್ಸಿಗೆ ಆ ನೆಮ್ಮದಿ ಅನ್ನೋದು ಬರುತ್ತೆ, ಆ ಒತ್ತಡದಿಂದ ನಾವು ಬಿಡುಗಡೆ ಪಡಿತೀವಿ. ಇದು ಸಹ ಸೈಂಟಿಫಿಕಲಿ ಪ್ರೂವ್ ಆಗಿದೆ. ಸೊ ಇದನ್ನ ಹರೇ ಕೃಷ್ಣ ಮಹಾಮಂತ್ರ ಹೇಳ್ಕೊಂಡ್ರೆ ನಮ್ಮ ಮಕ್ಕಳು ಯಾವ ತರ ಇರುತ್ತೆ ಅಂತ ಹೇಳ್ಬಿಟ್ಟು ಅದ್ರ ಮೇಲೆ ಸ್ಟಡಿಯನ್ನ ಮಾಡಿದ್ದಾರೆ. ಮತ್ತೆ ನಮ್ಮ ಮನಸ್ಸಿಗೆ ಶಾಂತಿ ನೆಮ್ಮದಿ ಸಿಗುತ್ತೆ ಅಂತ ಹೇಳ್ತಾ ಇದ್ರೆ, ಮತ್ತೆ ನಿಜವಾದ ಸಂತೋಷ ನಾವು ಅನುಭವಿಸ್ತೀವಿ. ಇದಕ್ಕಿಂತ ಮುಂಚೆ ನಾವು ತಿಳ್ಕೊಂಡ್ರ ಹಾಗೇನೆ ನಮ್ಗೆ ಆ ನಿಜವಾದ ಸಂತೋಷ ಅಂತ ನಮ್ಗೆ ಗೊತ್ತಿರ್ಲಿಲ್ಲ ಅಲ್ವಾ. ಯಾವ್ದೋ ಒಂದು ವಸ್ತು ಪಡ್ಕೊಂಡಾಗ ನಮ್ಗೆ ಏನೋ ಒಂದು ನೆಮ್ಮದಿ ಸಿಗುತ್ತೆ, ನನಗೆ ಈ ವಸ್ತು ಸಿಕ್ತು ಅಂತ ಹೇಳ್ಬಿಟ್ಟು, ಅಥವಾ ಈ ದೇಹದ ಸುಖ ಇದನ್ನೇ ನಾವು ಸಂತೋಷ ಅನ್ಕೊಂಡ್ಬಿಟ್ಟಿದೀವಿ ಅಲ್ವಾ. ನಮ್ಗೆ ಏನು ಆ ತೊಂದರೆ ಇಲ್ಲದೆ ಇರುವಂತಹ ಸ್ಥಿತಿನ ಸಂತೋಷ ಅನ್ಕೊಂಡಿದೀವಿ. ಆದ್ರೆ ನಮ್ಗೆ ಆ ನಿಜವಾದ ಸಂತೋಷ ಅಂದ್ರೆ ಏನಂತ ನಮ್ಗೆ ಗೊತ್ತಿಲ್ಲ. ಸೊ ಅದಕ್ಕೆ ನಮ್ಗೆ ಇಲ್ಲಿ ಅರ್ಥ ಮಾಡಿಸ್ತಾರೆ. ಇವಾಗ ಒಬ್ಬ ವ್ಯಕ್ತಿಯನ್ನ ಜುಟ್ಟಿಟ್ಕೊಂಡ್ಬಿಟ್ಟು ನೀರಿನ ಒಳಗಡೆ ಮುಳುಗಿಸಿದಾಗ ಅವ್ನಿಗೆ ಏನಾಗುತ್ತೆ, ಯಾವಾಗ ನನ್ನ ತಲೆ ಮೇಲೆ ಬರುತ್ತೆ, ನಾನು ಗಾಳಿಯನ್ನ ಎಳ್ಕೋತೀನಿ ಅನ್ನೋ ಒಂದು ಸ್ಥಿತಿಯಲ್ಲಿ ಇರ್ತಾನೆ. ಸೊ ಅವಾಗ ಅವನ ಜುಟ್ಟನ್ನ ಇಟ್ಕೊಂಡು ಮತ್ತೆ ಮೇಲೆ ಅಂದ್ರೆ ಆ ನೀರಿನಿಂದ ಮೇಲ್ಗಡೆ ಅವನ ತಲೆ ಎತ್ತಿದ್ರೆ ಏನಾಗತ್ತೆ ಅಂತ ಹೇಳ್ಬಿಟ್ಟು ಅವನು ಗಾಳಿಯನ್ನ ತಗೋತಾನೆ ಅಲ್ವಾ. ಸೊ ಅಂದ್ರೆ ಅವನಿಗೆ ಆ ಕಷ್ಟಕರ ಸ್ಥಿತಿಯಿಂದ ಅವನು ಹೊರಗಡೆ ಬಂದಾಗ ನನಗೆ ಇವಾಗ ಸಂತೋಷ ಸಿಕ್ತು, ನೆಮ್ಮದಿ ಸಿಕ್ತು ಅಂತ ಯೋಚನೆ ಮಾಡ್ತಾನೆ ಅಲ್ವಾ. ಅಂದ್ರೆ ಅವನಿವಾಗ ಆ ಕಷ್ಟಕರ ಸ್ಥಿತಿಯನ್ನ ಅವನು ಅನುಭವಿಸ್ತಾ ಇಲ್ಲ, ಆ ಕಷ್ಟಕರ ಸ್ಥಿತಿಯಿಂದ ಹೊರಗಡೆ ಬಂದಿದ್ದಾನೆ, ಅದನ್ನೇ ಸಂತೋಷ ಅಂತ ಅನ್ಕೋತಾ ಇದ್ದಾನೆ. ಆದ್ರೆ ಇಲ್ಲಿ ನಮ್ಗೆ ಏನ್ ಹೇಳ್ತಾರೆ, ಆ ಸಂತೋಷ ಅನ್ನೋ ಒಂದು ಸ್ಥಿತಿ ಇದೆ, ಕಷ್ಟನೇ ಇಲ್ದ ಇರೋ ಸ್ಥಿತಿ ಸಂತೋಷ ಅಲ್ಲ, ಸಂತೋಷ ಅನ್ನೋ ಒಂದು ಸ್ಥಿತಿ ಇದೆ, ಅದನ್ನ ನೀವು ಅನುಭವಿಸ್ತೀರಾ ಅಂತ ಹೇಳ್ಬಿಟ್ಟು ನಮ್ಗೆ ಹೇಳ್ತಾ ಇದಾರೆ. ಆ ನಿಜವಾದ ಸಂತೋಷ ಯಾಕಂದ್ರೆ ಆ ಸಂತೋಷ ಅನ್ನೋದು ನಮ್ಮ ಆತ್ಮದ ಗುಣಲಕ್ಷಣ, ಅದನ್ನ ನಾವು ಅನುಭವಿಸ್ತೀವಿ. ನಮ್ಮ ಆತ್ಮ ಈ ಹರೇ ಕೃಷ್ಣ ಮಹಾಮಂತ್ರ ಹೇಳ್ಕೊಂಡಾಗ ಪರಮಾತ್ಮನ ಸಂಪರ್ಕಕ್ಕೆ ಬರುತ್ತೆ, ಆಗ ನಾವು ಆ ನಿಜವಾದ ಸಂತೋಷವನ್ನ ನಾವು ಅನುಭವಿಸ್ತೀವಿ ಅಲ್ವಾ. ಇವಾಗ ನನಗೇನಾದ್ರೂ ಒಂದು ಮೊಬೈಲ್ ಸಿಕ್ಕಿದ್ರೆ ನನ್ನ ಆತ್ಮಕ್ಕೆ ಸಂತೋಷ ಆಗಲ್ಲ, ಯಾಕಂದ್ರೆ ಅದು ಒಂದು ಭೌತಿಕ ವಸ್ತು. ನನ್ನ ಆತ್ಮ ಅದು ಆಧ್ಯಾತ್ಮಿಕವಾಗಿರೋದಕ್ಕೆ ಭೌತಿಕ ವಸ್ತುವನ್ನ ಕೊಟ್ರೆ ಸಂತೋಷ ಸಿಗೋದಿಲ್ಲ. ಅದಕ್ಕೆ ಆಧ್ಯಾತ್ಮಿಕವಾದದ್ದೇ ಕೊಡ್ಬೇಕು. ಆಧ್ಯಾತ್ಮಿಕವಾದದ್ದು ಯಾವುದು? ಭಗವಂತ ಪರಮಾತ್ಮನ ಸಂಪರ್ಕ ಅಲ್ವಾ. ನಾವ್ ಇದಕ್ಕಿಂತ ಮುಂಚೆನೆ ಎಕ್ಸಾಂಪಲ್ ತಿಳ್ಕೊಂಡ್ವಿ. ಇವಾಗ ಮೀನು ನೀರಲ್ಲೇ ಇರ್ಬೇಕು, ನೀರ್ ಬಿಟ್ಬಿಟ್ಟು ನಾನು ಒಂದು ಬಂಗಾರದ ಪಾತ್ರೆಯಲ್ಲಿ ಇಡ್ತೀನಿ ಅಂತಂದ್ರೆ ಆ ಮೀನಿಗೆ ಅದು ಬಂಗಾರದ ಪಾತ್ರೆ ಬೇಡ, ಅದಕ್ಕೆ ಬೇಕಾಗಿರೋದು ನೀರಿನ ಸಹವಾಸ ಅಲ್ವಾ. ಸೊ ಆತರ ನಮ್ಮ ಆತ್ಮಕ್ಕೆ ಆ ಪರಮಾತ್ಮನ ಸಹವಾಸ ಬೇಕು. ಪರಮಾತ್ಮನ ಸಹವಾಸವನ್ನ ನಾವು ಹರೇ ಕೃಷ್ಣ ಮಹಾಮಂತ್ರದ ಮೂಲಕ ಕೊಟ್ಟಾಗ ಆ ಆತ್ಮ ಸಂತೋಷವನ್ನ ಅನುಭವಿಸುತ್ತೆ. ಈ ಸಂತೋಷ ಯಾವುದಕ್ಕೂ ನಾವು ಹೋಲಿಕೆಯನ್ನ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ನಮ್ಗೆ ಜ್ಞಾನೋದಯ ಆಗತ್ತೆ, ನಾನ್ ಯಾರು, ನಾನು ಯಾಕೆ ಹುಟ್ಟಿದೀನಿ, ನಾನು ಏನನ್ನ ಮಾಡ್ಬೇಕು ಮನುಷ್ಯನಾಗಿ ಅಂತ ಹೇಳ್ಬಿಟ್ಟು ನಮ್ಗೆ ಆ ಜ್ಞಾನೋದಯ ಆತ್ಮ ಸಾಕ್ಷಾತ್ಕಾರವನ್ನ ಮಾಡ್ಕೊಳ್ಳೋ ಒಂದು ಸ್ಥಿತಿಗೆ ಬರ್ತೀವಿ. ಮತ್ತೆ ಈ ಹರೇ ಕೃಷ್ಣ ಮಹಾಮಂತ್ರವನ್ನ ಎಷ್ಟೊಂದ್ ಜನ ಮಾಡಿ ಎಕ್ಸ್ಪೀರಿಯನ್ಸ್ ಪಟ್ಟಿದಾರಲ್ಲ, ಅವ್ರು ಏನೆಲ್ಲ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ನಾವ್ ಇವಾಗ ತಿಳ್ಕೊಳ್ಳೋಣಂತೆ. ಸೊ ಇವಾಗ ನೋಡಿ, ಇಲ್ಲಿ ಜಾರ್ಜ್ ಹ್ಯಾರಿಸನ್ ಹೇಳ್ತಾ ಇದ್ದಾರೆ, ಇದು ನಿಜವಾಗಿಯೂ ದೇವರ ಸಾಕ್ಷಾತ್ಕಾರವನ್ನ ಹೊಂದಿರುವಂತಹ ಪ್ರಕ್ರಿಯೆ. ನಾವ್ ಇವಾಗ ಎಷ್ಟೊಂದು ವರ್ಕ್ಶಾಪ್ಸ್ ಅನ್ನ ಮಾಡ್ತೀವಿ, ಮತ್ತೆ ಈ ತರ ನಾವು ಆಧ್ಯಾತ್ಮಿಕ ಮಾರ್ಗ ಅಂತ ಹೇಳ್ಬಿಟ್ಟು ಎಷ್ಟೊಂದು ಮಾರ್ಗಗಳಿದೆ ಅಲ್ವಾ. ಅದನ್ನೆಲ್ಲ ನಾವು ಪ್ರಾಕ್ಟೀಸ್ ಮಾಡಿದಾಗ ನಮ್ಗೆ ಏನು ಆ ಕ್ಷಣಕ್ಕೆ ಏನೋ ಒಂದ್ ಸ್ವಲ್ಪ ನೆಮ್ಮದಿ ಅನ್ನಿಸ್ಬೋದು. ಆದ್ರೆ ಇಲ್ಲಿ ನಮ್ಗೆ ಜಾರ್ಜ್ ಹ್ಯಾರಿಸನ್ ಏನ್ ಹೇಳ್ತಿದ್ದಾರೆ, ನಿಜವಾಗೂ ಇದು ದೇವರ ಸಾಕ್ಷಾತ್ಕಾರವನ್ನ ಹೊಂದಿರುವಂತಹ ಒಂದು ಏನು ಮಾರ್ಗ ಈ ಕೃಷ್ಣ ಪ್ರಜ್ಞೆ ಅನ್ನೋದು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದಾರೆ. ಅದೇ ತರ ಇಲ್ಲಿ ಒಬ್ಬ ಡೈರೆಕ್ಟರ್ ಹೇಳ್ತಾ ಇದಾರೆ, ನಾನು ಹರೇ ಕೃಷ್ಣ ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ಮೇಲೆ ನನಗೆ ಎಲ್ಲವೂ ಸಹ ಏನು ಸರಿಯಾಗಿ ಆಗೋ ತರ ಶುರುವಾಯ್ತು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದಾರೆ. ಮತ್ತೆ ಇಲ್ಲಿ ಆಲ್ಬರ್ಟ್ ಫೋರ್ಡ್ ಕಾರ್ ಕಂಪನಿ ಮಾಲಕ ಹೇಳ್ತಾ ಇದಾರೆ, ನಾನು ಹರೇ ಕೃಷ್ಣ ಅಂತ ಹೇಳ್ಬಿಟ್ಟು ನಾನು ಜಪಿಸೋದು ನನ್ನ ಜೀವನದಲ್ಲಿ ತುಂಬಾ ಅದು ಪ್ರಭಾವವನ್ನ ಅದು ಬೀರಿದೆ ಅಂತ ಹೇಳ್ತಾ ಇದಾರೆ. ನೋಡಿ ಅವ್ರು ಇವಾಗ ಅವರು ಸಹ ನೋಡಿ ವೈಷ್ಣವರಾಗಿದ್ದಾರೆ. ನೋಡಿ ಅವರು ನಿಮ್ಗೆ ಅವರ ವೇಷಭೂಷಣವನ್ನ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ಅವರು ಸಹ ದೀಕ್ಷೆನ ತಗೊಂಡಿದ್ದಾರೆ. ಅವರು ಅಂಬರೀಷ್ ದಾಸ ಆಗಿದ್ದಾರೆ ಅವರು, ಆಲ್ಬರ್ಟ್ ಫೋರ್ಡ್ ಅವರು.
ಮತ್ತೆ ಇಲ್ಲಿ ದೇಸಾಯಿ ಅನ್ನೋರು ಒಬ್ರು ಇಂಡಸ್ಟ್ರಿಯಲಿಸ್ಟ್ ಹೇಳ್ತಾ ಇದ್ರೆ, ನಾನು ಹಲವು ವರ್ಷಗಳಿಂದ ಹರೇ ಕೃಷ್ಣ ಅಂತ ಜಪಿಸ್ತಾ ಇದ್ದೀನಿ. ಇಲ್ಲಿ ತನಕ ನನಗೆ ಬೇರೆ ಏನೆಲ್ಲಾ ಸಿಕ್ಕಿದಾಗ ನನಗೆ ಸಂತೋಷ ಸಿಕ್ಕಿದೆಯಲ್ಲ, ಆ ಸಂತೋಷದ ಮುಂದೆ ಈ ಸಂತೋಷ ಹರೇ ಕೃಷ್ಣ ಮಹಾಮಂತ್ರ ಹೇಳ್ಕೊಂಡ್ರು ಅದು ತುಂಬಾ ನನಗೆ ಹೆಚ್ಚು ಸಂತೋಷವನ್ನ ಕೊಟ್ಟಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಇಲ್ಲಿ ಮಫತ್ ಲಾಲ್ ಫ್ಯಾಬ್ರಿಕ್ಸ್ ಅವ್ರ ಮಾಲೀಕ ಹೇಳ್ತಾ ಇದ್ದಾರೆ, ಹರೇ ಕೃಷ್ಣ ಅಂತ ಜಪಿಸೋದ್ರಿಂದ ನನ್ನ ಜೀವನದ ಎಲ್ಲಾ ಏರಿಳಿತಗಳನ್ನ, ನಮ್ಮ ಜೀವನದಲ್ಲಿ ಕಷ್ಟ ಅನ್ನೋದು ಬರ್ತಾನೆ ಇರುತ್ತೆ, ಕಷ್ಟ ಸುಖ ಅನ್ನೋದು ಬರ್ತಾನೆ ಇರುತ್ತೆ, ಅದನ್ನ ನಾನು ತುಂಬಾ ಆತ್ಮವಿಶ್ವಾಸದಿಂದ ನನಗೆ ಎದುರಿಸ್ಲಿಕ್ಕೆ ಸಾಧ್ಯ ಆಗಿದೆ ನಾನು ಹರೇ ಕೃಷ್ಣ ಮಹಾಮಂತ್ರವನ್ನ ಹೇಳ್ಕೊಳ್ಲಿಕ್ಕೆ ಶುರು ಮಾಡಿದ್ಮೇಲೆ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಮನಸ್ಸಿಗೂ ಸಹ ತುಂಬಾ ಶಾಂತಿ ಸಿಕ್ಕಿದೆ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ನೋಡಿ ಇಲ್ಲಿ ಒಬ್ಬ ಮಾಡೆಲ್ ಹೇಳ್ತಾ ಇದ್ದಾರೆ ನೋಡಿ, ಆ ಮಾಡೆಲ್ ಅವ್ರಿಗೆ ತುಂಬಾ ಕೆಟ್ಟ ಅಭ್ಯಾಸ ಇರುತ್ತೆ, ತುಂಬಾ ಅವರು ಟ್ರೈ ಮಾಡ್ತಾರೆ ಆ ಕೆಟ್ಟ ಅಭ್ಯಾಸಗಳನ್ನೆಲ್ಲ ಬಿಡ್ಲಿಕ್ಕೆ, ಆದ್ರೆ ಅವ್ರಿಗೆ ಆಗದೇ ಇಲ್ಲ. ಯಾವಾಗ ಈ ಕೃಷ್ಣ ಪ್ರಜ್ಞೆಗೆ ಬರ್ತಾರೋ ಆಗ ಇದು ನನಗೆ ನನ್ನೆಲ್ಲ ಕೆಟ್ಟ ಅಭ್ಯಾಸಗಳನ್ನ ಬಿಡ್ಲಿಕ್ಕೆ ಅದು ಸಹಾಯ ಮಾಡ್ತು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ನನಗೆ ಆ ಜೀವನದವನ್ನ ನೋಡೋ ಒಂದು ದೃಷ್ಟಿನೇ ಬದಲಾವಣೆ ಆಯ್ತು ಅಂತ ಹೇಳ್ತಾ ಇದ್ದಾರೆ. ನೋಡಿ ಇಲ್ಲಿ ನೋಡಿದ್ರೆ ಅದೇ ಮಾಡೆಲ್ ನೋಡಿ ಯಾವ ವೈಷ್ಣವ ಒಂದು ಡ್ರೆಸ್ ಅಲ್ಲಿ ಅವರು ಇದ್ದಾರೆ ನೋಡಿ, ಎಷ್ಟು ಖುಷಿಯಾಗಿ ಸಂತೋಷವಾಗಿ ಅವರಿದ್ದಾರೆ ಹರೇ ಕೃಷ್ಣ ಮಹಾಮಂತ್ರವನ್ನ ಹೇಳ್ಕೊಂಡು. ಮತ್ತೆ ಇನ್ನ ಒಬ್ಬ ಮಾಡೆಲ್ ಅವ್ರೇನ್ ಹೇಳ್ತಾ ಇದ್ದಾರೆ, ಹರೇ ಕೃಷ್ಣ ಅಂತ ಜಪಿಸೋದು ಶುರು ಮಾಡಿದ್ಮೇಲೆ ನನಗೆ ತುಂಬಾ ಸಂತೋಷ ಸಿಕ್ಕಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾರೆ. ನೋಡಿ ಅವ್ರು ಯಾವ ತರ ಇದ್ರು, ಯಾವ ತರ ವೇಷಭೂಷಣ ಅವರು ಬದಲಾವಣೆ ಆಗಿದೆ, ಮತ್ತೆ ಎಷ್ಟು ಸಂತೋಷವಾಗಿ ಅವರಿದ್ದಾರೆ ಅಂತ ಹೇಳ್ಬಿಟ್ಟು ನಾವಿಲ್ಲಿ ನೋಡ್ಬೋದು. ಮತ್ತೆ ಇಲ್ಲಿ ಒಬ್ಬ ಆರ್ಮಿ ಆಫೀಸರ್ ಹೇಳ್ತಾ ಇದ್ದಾರೆ, ಹರೇ ಕೃಷ್ಣ ಭಕ್ತರೊಂದಿಗೆ ಬೆರೆಯಲು ಪ್ರಾರಂಭಿಸಿದ ನಂತರ ಮತ್ತು ಮಹಾಮಂತ್ರವನ್ನು ಜಪಿಸಿದ ನಂತರ ಜೀವನದ ಬಗ್ಗೆ ನನ್ನ ದೃಷ್ಟಿಕೋನವು ಹೆಚ್ಚು ಪ್ರಕಾಶಮಾನವಾಗಿದೆ ಅಂತ ಹೇಳ್ತಾ ಇದ್ದಾರೆ ಅಲ್ವಾ. ಇವಾಗ ಯಾರಿಗಾದ್ರೂ ಯಾಕಪ್ಪ ಈ ಜೀವನವನ್ನ ಯಾವಾಗ ಕೊನೆ ಆಗೋಗ್ಬಿಡುತ್ತೆ, ಸತ್ರೆ ಸಾಕಪ್ಪ ಅಂತ ಅನ್ಸೋರು ಈ ಹರೇ ಕೃಷ್ಣ ಮಹಾಮಂತ್ರವನ್ನ ಹೇಳ್ಕೊಂಡ್ರೆ, ಮತ್ತೆ ಈ ಕೃಷ್ಣ ಭಕ್ತರ ಜೊತೆ ಅವರು ಬೆರೆಯೋದಕ್ಕೆ ಶುರು ಮಾಡಿದ್ರೆ ಅವ್ರಿಗೆ ಅದು ಜೀವನ ಅನ್ನೋದು ಪ್ರಕಾಶಮಾನವಾಗಿ ಕಾಣಿಸುತ್ತೆ. ನಾನು ಇನ್ನ ಬದುಕ್ಬೇಕು, ಇಷ್ಟು ಸಂತೋಷವಾಗಿದೆ, ಇಷ್ಟು ಏನು ಭಗವಂತನ ಸಂಘ ಇಷ್ಟು ಸಂತೋಷವನ್ನ ಕೊಡುತ್ತಾ ಅಂತ ಹೇಳ್ಬಿಟ್ಟು ಅವ್ರಿಗೆ ಇನ್ನ ಬದುಕ್ಬೇಕು ಅಂತ ಅನ್ಸುತ್ತೆ. ಮತ್ತೆ ನಮ್ಗ ಜ್ಞಾನ ಭಂಡಾರ, ಈ ಆಧ್ಯಾತ್ಮಿಕ ಜ್ಞಾನ ಭಂಡಾರ ಎಷ್ಟಿದೆ ಅಂತಂದ್ರೆ ನೋಡಿ, ಇಲ್ಲಿ ಭಗವದ್ಗೀತೆ 700 ಶ್ಲೋಕಗಳು, ಭಾಗವತಂ ಅದ್ರಲ್ಲಿ ಏನು 12 ಸ್ಕಂದಗಳಿದೆ, 36,000 ಶ್ಲೋಕಗಳಿದೆ. ಇದನ್ನೆಲ್ಲ ನಾವು ಓದ್ಬೇಕು ಅಂದ್ರೆ ನಮ್ಗೆ ಅಯ್ಯೋ ನಾನು ಇನ್ನ ಅದರ ಸ್ವಾದವನ್ನ ಅನುಭವಿಸ್ತಾ ಇದ್ರೆ ನಾನು ಇನ್ನ ಬದುಕ್ಬೇಕಪ್ಪ, ನಾನು ಇನ್ನ ಚೆನ್ನಾಗಿರ್ಬೇಕು, ಇದನ್ನೆಲ್ಲ ಓದ್ಲೇಬೇಕು ನಾನು ಈ ಜೀವನದಲ್ಲಿ ಅಂತ ನಮ್ಗೆ ಅನ್ಸುತ್ತೆ. ಸೊ ಅದಕ್ಕೆ ಇಲ್ಲಿ ಅವ್ರು ಹೇಳ್ತಾ ಇದಾರೆ ಈ ದೃಷ್ಟಿಕೋನ ಅನ್ನೋದು ತುಂಬಾ ಪ್ರಕಾಶಮಾನವಾಗಿದೆ ಅಂತ ಹೇಳ್ತಾ ಇದಾರೆ. ಮತ್ತೆ ಇಲ್ಲಿ ಇನ್ನ ಒಬ್ಬ ಫರ್ನಿಚರ್ ಡಿಸೈನರ್ ಹೇಳ್ತಾ ಇದಾರೆ, ಜಪ ಮಾಡೋದ್ರಿಂದ ನನಗೆ ಈಗ ದೇವರಿಗೆ ನಾನು ಹತ್ರ ಆಗ್ತಾ ಇದೀನಿ ಅನ್ನೋ ಒಂದು ಅನುಭವ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದಾರೆ. ಮತ್ತೆ ಇಲ್ಲಿ ಒಬ್ಬ ಸೋಷಿಯಲ್ ಸರ್ವಿಸ್ ಪರ್ಸನ್ ಹೇಳ್ತಾ ಇದಾರೆ, ಮಹಾಮಂತ್ರ ಒತ್ತಡ, ಖಿನ್ನತೆ ಮತ್ತು ಅಜ್ಞಾನದ ಕ್ರಮವನ್ನ ಗಮನಾರ್ಹವಾಗಿ ಕಡಿಮೆ ಮಾಡುತ್ತದೆ ಮತ್ತು ಒಳ್ಳೆಯತನದ ಕ್ರಮವನ್ನು ಗಣನೀಯವಾಗಿ ಹೆಚ್ಚಿಸುತ್ತದೆ ಅಂತ ಹೇಳ್ತಾ ಇದಾರೆ. ಅಂದ್ರೆ ಈ ಅಜ್ಞಾನವನ್ನ ಕಡಿಮೆ ಮಾಡಿ ಅದು ಏನು ಒಳ್ಳೆತನವನ್ನ ಅದು ಜಾಸ್ತಿ ಆಗೋ ತರ ಮಾಡುತ್ತೆ ಈ ಹರೇ ಕೃಷ್ಣ ಮಹಾಮಂತ್ರ ಅಂತ ಹೇಳ್ತಾ ಇದಾರೆ. ಮತ್ತೆ ಇಲ್ಲಿ ಒಬ್ಬ ಪ್ರಿಂಟಿಂಗ್ ಎಕ್ಸಿಕ್ಯೂಟಿವ್ ಹೇಳ್ತಾ ಇದ್ರೆ, ನಾನು ಒತ್ತಡಕ್ಕೆ ಒಳಗಾದಾಗ ನಾನು ಜಪ ಮಾಡ್ತೀನಿ, ಅದು ಏನು ನನಗೆ ಸಹಾಯ ಮಾಡುತ್ತೆ ಅಂತಂದ್ರೆ, ಇವಾಗ ನಮ್ಗೆ ಬ್ಯಾಟ್ರಿ ಎಲ್ಲ ಡೌನ್ ಆದಾಗ ಅದನ್ನ ರೀಚಾರ್ಜ್ ಮಾಡಿದ್ರೆ ಹೇಗಿರುತ್ತೆ, ಮತ್ತೆ ನಮ್ಗೆ ಶಕ್ತಿ ಬರುತ್ತಲ್ಲ, ಅದೇ ತರ ನಮ್ಗೆ ಈ ಹರೇ ಕೃಷ್ಣ ಮಹಾಮಂತ್ರವನ್ನ ಹೇಳ್ಕೊಂಡಾಗ ಅದು ನನ್ನ ಎಲ್ಲ ಒತ್ತಡವನ್ನ ಅದು ಕಡಿಮೆ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಇಲ್ಲಿ ಒಬ್ಬ ಮರ್ಚೆಂಡೈಸರ್ ಹೇಳ್ತಾ ಇದ್ದಾರೆ, ನಾನು ಯಾವಾಗಾದ್ರೂ ನರ್ವಸ್ ಆದಾಗ ನಾನು ಇವಾಗ ಹರೇ ಕೃಷ್ಣ ಮಹಾಮಂತ್ರ ಹೇಳ್ಕೊಂಡ್ರೆ ನನ್ನ ಒತ್ತಡವನ್ನ ಅದು ಕಡಿಮೆ ಮಾಡುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ನನ್ನ ಚಿಕ್ಕ ಚಿಕ್ಕ ವಿಷಯಗಳಿಂದ ನಾನು ಇವಾಗ ಏನು ಡಿಸ್ಟರ್ಬ್ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಇಲ್ಲಿ ಮಫತ್ ಲಾಲ್ ಮಾಲೀಕ, ಇನ್ನೊಬ್ಬ ಮಾಲೀಕ ರಮೇಶ್ ಲಾಲ್ ಅವ್ರು ಏನ್ ಹೇಳ್ತಾ ಇದಾರೆ, ಹರೇ ಕೃಷ್ಣ ಅಂತ ಜಪಿಸೋದು ಕೃಷ್ಣ ಪ್ರಜ್ಞೆಯ ಬಗ್ಗೆ ಅಧಿಕೃತ ಪುಸ್ತಕಗಳನ್ನ ಓದುವುದು ನನಗೆ ತುಂಬಾ ಶಾಂತಿಯನ್ನ ತಂದಿದೆ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಹರೇ ಕೃಷ್ಣ ಮಂತ್ರವನ್ನ ಜಪಿಸೋದು ಮತ್ತೆ ಪ್ರಭುಪಾದರು ಬರ್ದಿರುವಂತಹ ಈ ಕೃಷ್ಣ ಪ್ರಜ್ಞೆಯ ಸಂಬಂಧಿಸಿದಂತಹ ಪುಸ್ತಕಗಳನ್ನ ಓದೋದು ನನಗೆ ತುಂಬಾ ಶಾಂತಿಯನ್ನ ತಂದ್ಕೊಟ್ಟಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ನೋಡಿ, ಇಲ್ಲಿ ಹರೇ ಕೃಷ್ಣ ಮಹಾಮಂತ್ರ ಅದು ನಮ್ಮ ಆತ್ಮದ ಮಂತ್ರ. ಇವಾಗ ನಮ್ಗೆ ಆತ್ಮಕ್ಕೆ ಆಹಾರ ಏನು ಅಂತಂದ್ರೆ ಹರೇ ಕೃಷ್ಣ ಮಹಾಮಂತ್ರ. ಇವಾಗ ಒಂದು ಗಿಣಿಯನ್ನ ನೀವು ಪಂಜರದಲ್ಲಿ ಇಟ್ರೆ ಅದಕ್ಕೆ ನಾವು ಆ ಪಂಜರವನ್ನ ಬಣ್ಣದ ಪಂಜರ ಕೊಟ್ರೆ ಅದಕ್ಕೆ ಸಂತೋಷ ಆಗೋದಿಲ್ಲ, ಅಥವಾ ಬಂಗಾರದ ಪಂಜರದಲ್ಲಿ ನಾವು ಗಿಣಿಯನ್ನ ಇಟ್ರೆ ಸಂತೋಷ ಆಗೋದಿಲ್ಲ ಅಲ್ವಾ. ಸೊ ಗಿಣಿಗೆ ಏನ್ ಬೇಕು, ಆಹಾರ ಬೇಕು, ಆಹಾರ ಕೊಟ್ರೆ ಅದು ಸಂತೋಷ ಆಗುತ್ತೆ ಅಲ್ವಾ. ಇವಾಗ ಅದೇ ತರನೇ ನಾವಿವಾಗ ನಮ್ಗೆ ಇವಾಗ ಈ ಭೌತಿಕ ವಸ್ತುಗಳಿಂದ ಸಂತೋಷ ಸಿಗುತ್ತೆ ಅಂತ ನಾವು ಅನ್ಕೋತಾ ಇದೀವಿ. ಇಲ್ಲ, ನಾವು ಈ ದೇಹನೇ ಅಲ್ಲ ಅಲ್ವಾ, ನಾವು ಆತ್ಮಕ್ಕೆ ಬೇಕಾಗಿರೋದು ಪರಮಾತ್ಮನ ಸಂಪರ್ಕ ಅಲ್ವಾ. ಬರೇ ಮನುಷ್ಯರೊಬ್ಬರೇ ಅಲ್ಲ, ಎಲ್ಲ ಸಕಲ ಜೀವರಾಶಿಗಳನ್ನು ಸಹ ಆತ್ಮ ಅಲ್ವಾ. ಅವರು ಇವಾಗ ಅವರವರ ಕರ್ಮಾನುಸಾರ ಅವರಿಗೆ ಒಂದೊಂದು ದೇಹ ಸಿಕ್ಕಿದೆ. ಸೊ ಅದಕ್ಕೋಸ್ಕರನೇ ಚೈತನ್ಯ ಮಹಾಪ್ರಭುಗಳು ಈ ಹರೇ ಕೃಷ್ಣ ಮಹಾಮಂತ್ರವನ್ನ, ಈ ಕೃಷ್ಣ ಪ್ರಜ್ಞೆಯನ್ನ ಇಡೀ ಭಾರತದಲ್ಲಿ ಎಲ್ಲರಿಗೂ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಅವರು ಸಂಚಾರ ಮಾಡ್ತಿರ್ತಾರೆ. ಸೊ ಸಂಚಾರ ಮಾಡ್ತಾ ಇರ್ಬೇಕಾದ್ರೆ ಅವರು ಕಾಡಿನ ಮಾರ್ಗವಾಗಿ ನಡ್ಕೊಂಡು ಬರ್ತಾ ಇದ್ದಾಗ ಆ ಜಾರ್ಖಂಡ್ ಕಾಡಲ್ಲಿ ಅವರು ಹರೇ ಕೃಷ್ಣ ಮಹಾಮಂತ್ರವನ್ನ ಅವರು ಸಂಕೀರ್ತನೆ ಮಾಡ್ತಾರೆ.
ಹರೇ ಕೃಷ್ಣ ಮಹಾಮಂತ್ರ ಅಂತ ಹೇಳಿದಾಗ ನೋಡಿ, ಆ ಕಾಡು ಮೃಗಗಳು ಅವೆಲ್ಲ ಎಂತಹ ವಿಷ ಜಂತುಗಳು ಅಲ್ವಾ, ಅವ್ರುನು ಸಹ ಹರೇ ಕೃಷ್ಣ ಮಹಾಮಂತ್ರವನ್ನ ಚೈತನ್ಯ ಮಹಾಪ್ರಭುಗಳು, ಯಾಕಂದ್ರೆ ಅವರು ಭಗವಂತ ಅಲ್ವಾ, ಅವರು ಹರೇ ಕೃಷ್ಣ ಮಹಾಮಂತ್ರವನ್ನ ಹೇಳ್ಕೊಂಡಾಗ ನೋಡಿ ಅವರೆಲ್ಲರೂ ಸಹ ನೃತ್ಯ ಮಾಡ್ತಾ ಇದ್ದಾರೆ. ನೋಡಿ ಇಲ್ಲಿ ಹುಲಿ, ಕರಡಿ, ಸಿಂಹ ಎಲ್ಲವೂ ಸಹ ಆ ಹರೇ ಕೃಷ್ಣ ಮಹಾಮಂತ್ರದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಅಲ್ವಾ. ಅಂದ್ರೆ ಆ ಶುದ್ಧ ಭಕ್ತನ ಬಾಯಿಂದ ಕೇಳಿದಾಗ ನೋಡಿ ನಮ್ಮ ಆತ್ಮ ಜಾಗೃತ ಆಗುತ್ತೆ ಅಲ್ವಾ. ನಾವ್ ಯಾವುದೇ ಒಂದು ದೇಹವನ್ನ ಪಡೆದಿದ್ರು ಸಹ ಇದು ನಮ್ಮ ಆತ್ಮಕ್ಕೆ ಅರಿವಾಗುತ್ತೆ. ಅದಕ್ಕೆ ನೀವು ನೋಡಿರ್ಬೋದು ಎಷ್ಟೊಂದ್ ಮನೆಯಲ್ಲಿ ಇವಾಗ ನಾಯಿ ಏನಾದ್ರು ಇದ್ರೆ ಅದನ್ನು ಸಹ ಬಂದು ಕುತ್ಕೊಂಡು ಕೇಳ್ತಾ ಇರುತ್ತೆ. ಹರೇ ಕೃಷ್ಣ ಮಹಾಮಂತ್ರ ಪಠಿಸ್ತಾ ಇದ್ರೆ, ಆ ಭಕ್ತರು ಪಠಿಸ್ತಾ ಇದ್ರೆ ಅದನ್ನು ಸಹ ಶ್ರದ್ಧೆಯಿಂದ ಆಲಿಸ್ತಾ ಕೇಳಿಸ್ಕೊಂತಾ ಇರುತ್ತೆ. ಸೊ ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಅದಕ್ಕೋಸ್ಕರ ನಾವು ನಮ್ಮ ಆತ್ಮಕ್ಕೆ ಆಹಾರ ಹರೇ ಕೃಷ್ಣ ಮಹಾಮಂತ್ರ, ಅದನ್ನ ಕೊಟ್ರೆ ಅಷ್ಟೇ ನಮ್ಮ ಆತ್ಮ ಸಂತೋಷ ಪಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ನಮ್ಗೆ ಏನ್ ಹೇಳ್ತಾ ಇದಾರೆ ಇಲ್ಲಿ, ಚಾಂಟ್ ಅಂಡ್ ಬಿ ಹ್ಯಾಪಿ, ನೀವು ಹರೇ ಕೃಷ್ಣ ಮಹಾಮಂತ್ರ ಜಪಿಸಿ ನೀವು ಸಂತೋಷವಾಗಿರಿ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದಾರೆ. ಸೊ ನೀವು ಸಹ ಹರೇ ಕೃಷ್ಣ ಮಹಾಮಂತ್ರವನ್ನ ಹೇಳ್ಕೊಳ್ಳಿ, ನೀವು ತಡ ಮಾಡ್ಬೇಡಿ. ಆಲ್ರೆಡಿ ನಮ್ಗೆ ಲೇಟ್ ಆಗ್ಬಿಟ್ಟಿದೆ ಈ ಹರೇ ಕೃಷ್ಣ ಮಹಾಮಂತ್ರ ಸಿಕ್ಕಿರೋದು ಅಲ್ವಾ. ನಮ್ಗೆ ಏನ್ ಹೇಳ್ತಾರೆ ಅಂದ್ರೆ ಪ್ರಹ್ಲಾದ ಮಹಾರಾಜ, ನಮ್ ಚಿಕ್ಕ ವಯಸ್ಸಿಂದನೇ ಯಾವಾಗ ನಮ್ಗೆ ಬುದ್ಧಿ ಬರುತ್ತೋ ಅವಾಗಿಂದನೇ ನಾವು ಈ ಭಕ್ತಿ ಮಾರ್ಗಕ್ಕೆ ಬರ್ಬೇಕು, ಹರೇ ಕೃಷ್ಣ ಮಹಾಮಂತ್ರವನ್ನ ಜಪಿಸ್ಬೇಕು ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ಅಂದ್ರೆ ಇವಾಗ ಲೇಟ್ ಆಗ್ಬಿಡ್ತಲ್ಲ ಅಂತ ನಾವು ಬೇಜಾರು ಮಾಡ್ಕೊಳಂಗಿಲ್ಲ. ಇವಾಗ ಎಷ್ಟು ಸಮಯ ಸಿಕ್ಕಿದೆ ಅಷ್ಟು ಸಮಯವನ್ನ ನಾವು ಸದ್ಬಳಕೆ ಮಾಡ್ಕೊಂಡು ಹರೇ ಕೃಷ್ಣ ಮಹಾಮಂತ್ರವನ್ನ ನಾವು ಹೇಳ್ಕೋಬೇಕು. ಹರೇ ಕೃಷ್ಣ ಮಹಾಮಂತ್ರ ಹೇಳ್ಕೊಂಡು ನಾವು ಸಂತೋಷವಾಗಿ ಇರ್ಬೇಕಾಗತ್ತೆ. ಸೊ ನೀವು ಸಹ ಹರೇ ಕೃಷ್ಣ ಮಹಾಮಂತ್ರವನ್ನ ಹೇಳ್ಕೊಳ್ಳಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಮಹಾಮಂತ್ರ ಹೇಳ್ಕೊಂಡ್ರೆ ಅಷ್ಟೇ, ಈ ಮಹಾಮಂತ್ರವನ್ನ ಹೇಳ್ಕೊಂಡ್ರೆ ಅಷ್ಟೇ ನಮ್ಮ ಮನಸ್ಸನ್ನ ನಾವು ನಿಗ್ರಹಿಸ್ಲಿಕ್ಕೆ ಸಾಧ್ಯ ಆಗತ್ತೆ. ನಮ್ಮ ಮನಸ್ಸನ್ನ ನಿಗ್ರಹಿಸಿದ ಹೊರತು ನಾವು ಆತ್ಮ ಸಾಕ್ಷಾತ್ಕಾರವನ್ನ ಪಡ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ನೀವು ಹರೇ ಕೃಷ್ಣ ಮಹಾಮಂತ್ರವನ್ನ ಹೇಳಿ ಸಂತೋಷವಾಗಿರಿ. ಇವತ್ತಿನ ಅಧ್ಯಾಯದಲ್ಲಿ 47 ಶ್ಲೋಕಗಳಿತ್ತು. ಸೊ ಇದರಲ್ಲಿ ನಮ್ಗೆ ಅಷ್ಟಾಂಗ ಯೋಗಿಯ ಅಂದ್ರೆ ಅದು ಆ ಶುರುವಲ್ಲಿ ಮೊದಲ 4 ಹಂತಗಳು ಅದು ಏನು ಯೋಗ ರುರುಕ್ಷು ಅಂತ ಕರೀತಾರೆ. ಅದಾದ್ಮೇಲೆ ನೆಕ್ಸ್ಟ್ 4 ಹಂತಗಳನ್ನ ಯೋಗಾರೂಢ ಹಂತಗಳು ಅಂತ ಕರೀತಾರೆ. ಅದನ್ನ ನೀವು 2ನೇ ಲೆವೆಲ್ ಅಲ್ಲಿ ನೀವು ತಿಳ್ಕೊತೀರಾ. ಅದಾದ್ಮೇಲೆ ನಾವು ಯಾಕೆ ಮನಸ್ಸನ್ನ ನಿಗ್ರಹಿಸ್ಬೇಕು ಅಂತ ನಮ್ಗೆ ಕೃಷ್ಣ ಹೇಳಿದ್ರು. ನಾವು ಮನಸ್ಸನ್ನ ನಿಗ್ರಹಿಸ್ಲಿಲ್ಲ ಅಂತಂದ್ರೆ ನಾವು ಆತ್ಮ ಸಾಕ್ಷಾತ್ಕಾರನ್ನ ಪಡ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ. ನಾವ್ ಇವಾಗ ಮನುಷ್ಯ ಜನ್ಮವನ್ನ ಹೊಂದಿರ್ಬೋದು, ನಾವು ಮನಸ್ಸನ್ನ ನಿಗ್ರಹಿಸ್ಲಿಲ್ಲ ಅಂದ್ರೆ ನಮಗೂ ಪ್ರಾಣಿಗಳಿಗೂ ಏನು ವ್ಯತ್ಯಾಸ ಇಲ್ಲ ಅಂತ ನಾವು ತಿಳ್ಕೊಂಡ್ವಿ. ಮನಸ್ಸನ್ನ ನಿಗ್ರಹಿಸಿದ್ರೆ ಅದು ನಮ್ಮ ಬಂಧುವಾಗತ್ತೆ, ಮನಸ್ಸನ್ನ ನಿಗ್ರಹಿಸ್ಲಿಲ್ಲ ಅಂತಂದ್ರೆ ಅದು ನಮ್ಮ ಶತ್ರು ಆಗುತ್ತೆ ಅಂತ ನಾವು ತಿಳ್ಕೊಂಡ್ವಿ. ಮತ್ತೆ ಅರ್ಜುನ ಒಂದು ಪ್ರಶ್ನೆಯನ್ನ ಕೇಳ್ತಾರೆ, ವಿಫಲ ಯೋಗಿಯ ಗಮ್ಯ ಸ್ಥಾನ ಏನು ಅಂತ ಕೇಳ್ತಾರೆ. ಸೊ ಅದಕ್ಕೋಸ್ಕರ ಕೃಷ್ಣ ಉತ್ತರವನ್ನ ಕೊಡ್ತಾರೆ. ಸೊ ಯಾರು ಅಂದ್ರೆ ಸ್ವಲ್ಪ ಭಕ್ತಿಯನ್ನ ಅಂದ್ರೆ ಈ ಸಾಧನೆಯನ್ನ ಮಾಡಿರ್ತಾರೆ, ಯಾವುದೇ ಒಂದು ಯೋಗ ಮಾರ್ಗದಲ್ಲಿ ಸಾಧನೆಯನ್ನ ಮಾಡಿದ್ರು ಅವರು ಹಲವಾರು ವರ್ಷಗಳ ಕಾಲ ಅವರು ಉನ್ನತ ಲೋಕದಲ್ಲಿ ಇದ್ದು ಎಲ್ಲ ಸಂತೋಷವನ್ನ ಅನುಭವಿಸಿ ಆಮೇಲೆ ಅವರು ಭೂಮಿಯಲ್ಲಿ ಅವರು ಬ್ರಾಹ್ಮಣರ ಕುಟುಂಬದಲ್ಲೋ ಶ್ರೀಮಂತರ ಕುಟುಂಬದಲ್ಲೋ ಅವರು ಹುಟ್ಟುತ್ತಾರೆ. ಅಕಸ್ಮಾತ್ ಅವರು ದೀರ್ಘಕಾಲದ ಈ ಅಭ್ಯಾಸವನ್ನ ಮಾಡಿದ್ರೆ, ದೀರ್ಘಕಾಲದವರೆಗೂ ಈ ಯೋಗಾಭ್ಯಾಸವನ್ನ ಮಾಡಿದ್ರೆ ಅವರು ಮುಂದೆ ಏನು ವೈಷ್ಣವರ ಮನೆಯಲ್ಲಿ, ಈ ಆಧ್ಯಾತ್ಮಿಕವಾದಿಗಳ ಮನೆಯಲ್ಲಿ ಅವರು ಹುಟ್ಟುತ್ತಾರೆ. ಆದ್ರೆ ಅದು ತುಂಬಾ ವಿರಳ, ಅಂತಹ ಒಬ್ಬ ವ್ಯಕ್ತಿ ಹುಟ್ಟೋದು ತುಂಬಾ ವಿರಳ ಅಂತ ಹೇಳ್ಬಿಟ್ಟು ಭಗವಂತ ಹೇಳ್ತಾರೆ. ಅದಾದ್ಮೇಲೆ ಕೊನೆಯದಾಗಿ ಹೇಳೋದೇನು, ಭಕ್ತಿ ಯೋಗಿನೇ ಎಲ್ಲರಲ್ಲೂ ಶ್ರೇಷ್ಠ ಯೋಗಿ ಅಂತ ಹೇಳ್ಬಿಟ್ಟು ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾರೆ. ಸೊ ಭಗವತ್ ಗ್ರಂಥ ಮಹಾರಾಜ್ ಕಿ ಜೈ, ಶಿಲ ಪ್ರಭುಪಾದ್ ಕಿ ಜೈ, ಶಿಲ ಗುರುದೇವ್ ಕಿ ಜೈ. ಇಲ್ಲಿ ನೆರೆದಿರುವ ಅನಂತ ಕೋಟಿ ವೈಷ್ಣವ ಭಕ್ತರೊಂದಿಗೆ ಕಿ ಜೈ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧು ಭ್ಯೇವಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಪ್ರತಿಕ್ಷಣನು ಕೃಷ್ಣನ ನಾಮಸ್ಮರಣೆ ಮಾಡ್ಕೋತಾ ಇರಿ, ಒಂದು ಕ್ಷಣನು ಕೃಷ್ಣನ ಮರೆತು ಇರಬೇಡಿ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ಸೊ ಯಾರಿಗಾದ್ರೂ ಪ್ರಶ್ನೆ ಇದ್ರೆ ಕೇಳಬಹುದು. ಎಲ್ಲರೂ ಅಟೆಂಡೆನ್ಸ್ ಅನ್ನ ಹಾಕಿ, ಶುಭ ಮಾತಾಜಿ ಹಾಕಿದ್ದಾರೆ, ಕ್ವಿಜ್ ಲಿಂಕ್ ಅನ್ನು ಹಾಕಿದ್ದಾರೆ. ಹರೇ ಕೃಷ್ಣ. ಪ್ರಭುಜಿ, ಇದು ವಾಟ್ಸಪ್ ಲಿಂಕ್ ಅಂತಂದ್ರೆ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಂಡ್ರೆ ನಿಮ್ಗೆ ವಾಟ್ಸಪ್ಗೆ ಜಾಯಿನ್ ಮಾಡ್ತಾರೆ ಪ್ರಭುಜಿ. ನೀವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಲಿಕ್ಕೆ ನೋಡಿ. 5 days ಆದ್ಮೇಲೆ ಯೂಶಲಿ ಅದು ಅಂದ್ರೆ ನೀವು ನೆಕ್ಸ್ಟ್ ಬ್ಯಾಚ್ ವಾಟ್ಸಪ್ ಗ್ರೂಪ್ಗೆ ಹೋಗ್ತೀರಾ. ಬಟ್ ಟ್ರೈ ಮಾಡಿ ಪ್ರಭುಜಿ ಒಂದ್ಸತಿ. ಹರೇ ಕೃಷ್ಣ. ಮತ್ತೆ ಕ್ವಿಜ್ ಅನ್ನ ಇವತ್ತಿನ ದಿವಸದ ಕ್ವಿಜ್ ಅನ್ನ ಇವತ್ತೇ ಮಾಡಿ. ಸೊ ಅವಾಗ ನಿಮ್ಗೆ ಮಾಡ್ಲಿಕ್ಕೆ ಅಂದ್ರೆ ಎಲ್ಲ ಜ್ಞಾಪಕದಲ್ಲಿ ಇರುತ್ತೆ. ಸೊ ಸರಿಯಾಗಿ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಹರೇ ಕೃಷ್ಣ. ಯಾರಿಗಾದ್ರೂ ಪ್ರಶ್ನೆ ಇದೆಯಾ? ಅರ್ಥ ಆಯ್ತಾ, ಕಷ್ಟ ಆಯ್ತಾ, ಅಥವಾ ಫಾಸ್ಟ್ ಆಗಿ ಹೋದ್ನಾ? ಇಲ್ಲ ಮಾತಾಜಿ, ಅರ್ಥ ಆಯ್ತು, ಫಾಸ್ಟ್ ಏನಿಲ್ಲ. ಓಕೆ, ಧನ್ಯವಾದಗಳು. ಸೊ ಏನಾದ್ರೂ ರಿಯಲೈಸೇಷನ್ ಆಗಿದ್ರೆ ಹಂಚ್ಕೋಬಹುದು ಮಾತಾಜಿ. ಹೌದು ಮಾತಾಜಿ, ಜಪ ನಾನು ಮಾಡ್ತಾ ಇದ್ದೀನಿ.
ಬಟ್ ಅದೇ ನೀವ್ ಹೇಳಿದ್ಮೇಲೆ ನಾವು ಹೆಂಗ್ ಇಂಪ್ರೂವ್ ಮಾಡ್ಕೋಬೇಕು ಅನ್ನೋದು ನನ್ಗೆ ತಿಳ್ಕೊಂಡೆ ಇವಾಗ. Okay. ಹರಿ ಬೋಲ್ ಮಾತಾಜಿ, ಟ್ರೈ ಮಾಡಿ ಮಾತಾಜಿ. ಪ್ರತಿಯೊಂದು ಶಬ್ದವನ್ನ ಕೇಳಿಸ್ಕೊಂಡು ಹೌದು ತುಂಬಾ ಕಷ್ಟ, ನಮ್ಮ ಮನಸ್ಸು ಬಿಡೋದಿಲ್ಲ, ಆ ಕಡೆ ಈ ಕಡೆ ಹೊಯ್ದಾಡ್ತಿರುತ್ತೆ. ಹೌದು ನಾವ್ ಪ್ರಯತ್ನ ಮಾಡ್ಬೇಕು, ಯಾಕಂದ್ರೆ ಕೃಷ್ಣ ಹೇಳಿದ್ದಾರೆ ಹೌದು ನೋಡಿ, ಪ್ರಯತ್ನ ಮಾಡಿದ್ರೆ ಸಾಧ್ಯ ಆಗತ್ತೆ ಅಂತ ಅಲ್ವಾ. ಸೊ ಪ್ರತಿಯೊಂದು ಹ್ಮ್ ಪದವನ್ನ ಕೇಳಿಸ್ಕೊಳ್ಲಿಕ್ಕೆ ಹೌದು ನಾವು ಪ್ರಯತ್ನ ಮಾಡ್ಬೇಕು, ಆತರ ಜಪವನ್ನ ಮಾಡ್ಬೇಕಾಗತ್ತೆ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಸೊ ಮತ್ತೆ ಯಾರಿಗಾದ್ರೂ ಏನಾದ್ರು ಪ್ರಶ್ನೆ ಇದ್ರೆ ಕೇಳ್ಬೋದು, ಇಲ್ಲಾಂದ್ರೆ ನಾನು ಇವತ್ತಿನ ಕ್ಲಾಸ್ನ ಎಂಡ್ ಮಾಡ್ತೀನಿ. ನಾಳೆಯಿಂದ ಭಕ್ತಿ ಯೋಗದ ಅಧ್ಯಾಯಗಳು ತುಂಬಾ ಸುಂದರವಾದ ಅಧ್ಯಾಯಗಳು. ಸೊ ಎಲ್ಲರೂ ಸಹ ನೀವು ಜಾಯಿನ್ ಆಗಿ, ಅರ್ಧದಲ್ಲೇ ಬಿಡಬೇಡಿ ನೀವು ಈ ಕ್ಲಾಸ್ ಅನ್ನ. ಹರೇ ಕೃಷ್ಣ. ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಶುಭ ರಾತ್ರಿ. ಹರೇ ಕೃಷ್ಣ. ಶೋಭಾ ಮಾತಾಜಿ ಧನ್ಯವಾದಗಳು ಮಾತಾಜಿ. ಸೊ ನೀವು ಬೇರೆ ಕ್ಲಾಸ್ ಅಟೆಂಡ್ ಮಾಡಿದ್ರು ಸಹ ಕ್ವಿಜ್ ಲಿಂಕ್ ಹಾಕಿದ್ದೀರಾ, ಮತ್ತೆ ಅಟೆಂಡೆನ್ಸ್ ಲಿಂಕ್ ಅನ್ನ ಹಾಕಿದ್ದೀರಾ. ತುಂಬಾನೇ ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ.